ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಅಳಿಕೆ ಗ್ರಾಮದಲ್ಲಿರುವ ಒಂದು ಪುಟ್ಟ ಊರು ಮುಳಿಯ. ಹಿಂದೆ ಕುಗ್ರಾಮವೆನಿಸಿದ್ದ ಮುಳಿಯ ಈಗ ತಕ್ಕ ಮಟ್ಟಿಗೆ ಸುಧಾರಿಸಿದೆ. ಬಸ್ ಸೌಕರ್ಯದ ಕೊರತೆ ಇದ್ದರೂ ವಿವಿಧೆಡೆಗಳಿಂದ ಬರುವ ಜನರಿಗೆ ಅಥವಾ ಮುಳಿಯದಿಂದ ಬೇರೆಡೆಗೆ ಸಂಚರಿಸಲು ರಸ್ತೆ ಸಂಪರ್ಕ ಒದಗಿ ಬಂದಿದೆ. ಮುಳಿಯದ ಮೂಲ ನೆಲದಿಂದ ಹಿಡಿದು ಕಣ್ಣ ನಿಲುಕಿಗೆ ಸಿಗುವಷ್ಟು ದೂರಕ್ಕೂ ಪ್ರಕೃತಿ ರಮಣೀಯ ದೃಶ್ಯವೈಭವ. ಇಂತಹ ಹಸಿರು ವನರಾಜಿಯ ನಡುವೆ ಕೆಲವು ವರ್ಷಗಳ ಹಿಂದಷ್ಟೇ ಎದ್ದು ನಿಂತಿರುವ ಒಂದು ಪುಣ್ಯತಾಣ ಶ್ರೀ ವೈಷ್ಣವಿ ಕ್ಷೇತ್ರ ಮುಳಿಯ. ಗಿರಿ ತೊರೆ ತರುಲತೆ ಹೆಮ್ಮರಗಳ ಹಸಿರಿನ ಮರೆಯಲ್ಲಿ ಶ್ರೀ ಕ್ಷೇತ್ರ ತನ್ನ ಮಹಿಮೆಯನ್ನು ಮೆರೆಯುವ ಭಾವ
ಭಕ್ತಾದಿಗಳು ಹಾಗೂ ಶ್ರದ್ಧಾಳುಗಳ ಮನದಲ್ಲಿ ಮನೆ ಮಾಡಿದೆ. ಕಳೆದ ಡಿಸೆಂಬರ್ 24, 2024 ಮಂಗಳವಾರ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಮುಖ್ಯವಾಗಿ ಗ್ರಾಮದ ಜನರ ಪುರೋಭಿವೃದ್ಧಿಗಾಗಿ ಶ್ರೀ ವೈಷ್ಣವಿ ಕ್ಷೇತ್ರ ಮುಳಿಯದಲ್ಲಿ ಶ್ರೀ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ಸಂಕಲ್ಪದಂತೆ ಶ್ರೀ ಚಂಡಿಕಾ ಯಾಗ ವೇದಮೂರ್ತಿ ಶ್ರೀ ಚಂದ್ರಶೇಖರ ಉಪಾಧ್ಯಾಯ ಕುರುವಮೂಲೆಯವರ ಪೌರೋಹಿತ್ಯದಲ್ಲಿ ನಡೆಯಿತು. ಗಣಪತಿಗಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಗ್ಃ ಸ್ವಾಹಾ. ಮಹಾಗಣಪತಯೈ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಸ್ಮದಾಂ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಅಸ್ಯ ಶ್ರೀ ಚಂಡೀಕವಚಸ್ಯ ಬ್ರಹ್ಮಾ ಋಷಿಃ ಅನುಷ್ಠಛಂದಃ ಚಾಮುಂಡಾ ದೇವತಾ ಅಂಗನ್ಯಾಸೋಕ್ತಮಾತನೋ ಬೀಜಂ ದಿಗ್ಬಂಧ ದೇವತಾಸ್ತತ್ವಂ ಶ್ರೀ ಜಗದಂಬಾ ಪ್ರೀತ್ಯರ್ಥೇ ಹವನಾಂಗ ಜಪೇ ವಿನಿಯೋಗಃ. ಓಂ ನಮಶ್ಚಂಡಿಕಾಯೈ. ಓಂ ಮಾರ್ಕಂಡೇಯ ಉವಾಚ. ಓಂ ಯದ್ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂ ನೃಣಾಂ ಯನ್ನ ಕಸ್ಯಚಿದಾಖ್ಯಾತಂ ತನ್ಮೇ ಬ್ರೂಹಿ ಪಿತಾಮಹ. ಬ್ರಹ್ಮೋವಾಚ. ಅಸ್ತಿ ಗುಹ್ಯತಮಂ ವಿಪ್ರ ಸರ್ವಭೂತೋಪಕಾರಕಂ ದೇವ್ಯಾಸ್ತು ಕವಚಂ ಪುಣ್ಯಂ ತಚ್ಛೃಣಶ್ವ ಮಹಾಮುನೆ. ಪ್ರಥಮಂ ಶೈಲಪುತ್ರೇ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರೇತಿ ಮಹಾಗೌರೇತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೆ ಜನವದುರ್ಗಾಃ ಪ್ರಕೀರ್ತಿತಾಃ. ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನ ಅಗ್ನಿನಾ ದಹ್ಯಮಾನಸ್ತು ಶತ್ರುಮಧ್ಯೆ ಗತೋರಣೆ ವಿಷಮೇ ದುರ್ಗಮೇ ಚೈವ ಮಯಾರ್ತಾಃ ಶರಣಂ ಗತಾಃ. ನ ತೇಷಾಂ ಜಾಯತೆ ಕಿಂಚಿದಶುಭಂ ರಣಸಂಕಟೆ ನಾಪತಂದಸ್ಯ ಪಶ್ಯಾಮಿ ಶೋಕದುಃಖಭಯಂ ನಹಿ. ಯೈಸ್ತು ಭಕ್ತ್ಯಾ ಸ್ಮೃತಾನೂನಂ ತೇಷಾಂ ವೃದ್ಧಿಃ ಪ್ರದಾಯತೆ. ಯೇ ತ್ವಾಂ ಸ್ಮರಂತಿ ದೇವೇಶಿ ರಕ್ಷಸೇ ತಾನ್ನ ಸಂಶಯಃ. ಪ್ರೇತಸಂಸ್ಥಾತು ಚಾಮುಂಡಾ ವಾರಾಹಿ ಮಹಿಷಾಸನ ಐಂದ್ರೇ ಗಜಸಮಾರೂಢ ವೈಷ್ಣವೇ ಗರುಡಾಸನ ಮಾಹೇಶ್ವರೇ ವೃಷಾರೂಢ ಕೌಮಾರೇ ಶಿಖಿವಾಹನ ಲಕ್ಷ್ಮೇಃ ಪದ್ಮಾಸನ ದೇವೇ ಪದ್ಮಹಸ್ತಾ ಹರಿಪ್ರಿಯಾ. ಶ್ವೇತರೂಪಧರಾ ದೇವೇ ಈಶ್ವರೇ ವೃಷವಾಹನ ಬ್ರಾಹ್ಮೀ ಹಂಸಸಮಾರೂಢ ಸರ್ವಾಭರಣಭೂಷಿತ ಇತ್ಯೇತಾಮಾತರಃ ಸರ್ವಾಃ ಸರ್ವಯೋಗಸಮನ್ವಿತಾಃ ನಾನಾಭರಣಶೋಭಾಢ್ಯಾ ನಾನಾರತ್ನೋಪಶೋಭಿತಾಃ ದೃಶ್ಯಂತೆ ರಥಮಾರೂಢ ದೇವ್ಯಃ ಕ್ರೋಧಸಮಾಕುಲಾಃ ಶಂಖಂ ಚಕ್ರಂ ಗದಾಂ ಶಕ್ತಿಂ ಹಲಂ ಚ ಮುಸಲಾಯುಧಂ ಖೇಟಕಂ ತೋಮರಂ ಚೈವ ಪರಶುಂ ಪಾಶಮೇವ ಚ ಕುಂತಾಯುಧಂ ತ್ರಿಶೂಲಂ ಚ ಶಾರ್ಗಮಾಯುಧमुत्तमं ದೈತ್ಯಾನಾಂ ದೇಹನಾಶಾಯ ಭಕ್ತ
भूतानामभयाय च धारयन्त्यायुधान्नेत्थं देवानां च हिताय वै नमस्तेऽस्तु महारौद्रे महाघोरपराक्रमे महाबले महोत्साहे महाभयविनाशिनि त्राहि मां देवि दुष्प्रेक्ष्ये शत्रूणां भयवर्धिनि प्राच्यां रक्षतु मामैन्द्रे आग्नेय्यामग्निदेवता दक्षिणे वधुवाराहि नैऋत्यां खड्गधारिणी प्रतीच्यां वारुणे रक्षेद् वायव्यां मृगवाहिनी उदीच्यां पादकौमारे ऐशान्यां शूलधारिणी ऊर्ध्वं ब्रह्माणि मे रक्षेदधस्ताद् वैष्णवी तथा एवं दशदिशो रक्षेच्चामुण्डा शववाहना जया मे चाग्रतः पातु विजया पातु पृष्ठतः अजिता वामपार्श्वेदु दक्षिणे चापराजिता शिखामुद्योतिनी रक्षेतु मामूर्ध्नव्यवस्थिता मालाधरे ललाटे च भ्रुवौ रक्षेत् यशस्विनी त्रिनेत्रा च भ्रुवोर्मध्ये यमघण्टा च नासिके शङ्खिनी चक्षुषोर्मध्ये श्रोत्रयोर्द्वारवासिनी कपोलोकालिका रक्षेत् कर्णमूले तु शाङ्करी नासिकायां सुगन्धा च उत्तरोष्ठे च चर्चिका अधरे चामृतकला जिह्वायां च सरस्वती दन्तान् रक्षत कौमारे कण्ठदेशे तु चण्डिका घण्टिकां चित्रघण्टा च महामाया च तालुके कामाक्षे च पदं रक्षेद्वाचं मे सर्वमङ्गला ग्रीवायां भद्रकाले च पृष्ठवंशे धनुर्धरे नीलग्रीवावहिकण्ठे नलिकां नलपोभरे गन्धयोत्तर्जिनी रक्षेत् बाहू मे वज्रधारिणी सप्तयोर्दण्डिनी रक्षेदम्बिका चाङ्गुले देवे उदरे शूलधारिणी नाभौ जगामिनी रक्षेत् गुह्यं गुह्येश्वरी तथा पूतना कामिका मे ड्रङ्गुदे महिषवाहिनी कट्यां भगवते रक्षेज्जानुने विन्ध्यवासिनी जङ्घे महाबला रक्षेत् सर्वकामप्रदायिनी उल्फयोर्नारसिंही च पादपृष्ठे तु तैजसी पादाङ्गुलेषु रे रक्षेत् पादाधस्थलवासिनी नखां दंष्ट्राकराले च केशांश्चैवोर्ध्वकेशिनी रोमकूपेषु कौबेरे तु जंवागेश्वरी तथा रक्तमज्जावसामांसान्यस्तिमेधांसि पार्वती अन्त्राणि कालरात्रिश्च पित्तं च मुकुटेश्वरी पद्मावते पद्मकोशे कफे चूडामणिस्तथा ज्वालामुखेन खज्ज्वालामभेद्या सर्वसन्धिषु शुक्रं ब्रह्माणि मे रक्षेच्छायां छत्रेश्वरी तथा अहङ्कारं मनोबुद्धिं रक्षेन्मे धर्मधारिणी प्राणापानो तदा व्यान उदानं च समानकं वज्रहस्ता च मे रक्षेत् प्राणं कल्याणशोभना रसे रूपे जगद्धे च शब्दे स्पर्शे च योगिनी सत्त्वं रजस्तमश्चैव रक्षेन्नारायणी सदा आयो रक्षतु वाराहे नर्मं रक्षतु वैष्णवे यजः कीर्तिं च लक्ष्मीं च धनं विद्यां च चक्रिणी गोत्रमिन्द्राणि मे रक्षेत् पशून् मे रक्ष चण्डिके पुत्रान् रक्षेन्महालक्ष्मीर्भार्यां रक्षतु भैरवे पन्थानं सुवदा रक्षेर्मार्गं क्षेमकरे तथा राजद्वारे महालक्ष्मीर्विजया सर्वदस्थिता रक्षाहीनं तु यत्स्थानं वर्जितं कवचेन तु तत्सर्वं रक्ष मे देवि जयन्ते पापनाशिनी पदमेकन्न गच्छेत् यदेच्छेत् शुभमात्मनः कवचेनावृतो नित्यं यत्र गत्रैव गच्छति तत्र तत्रार्थलाभश्च विजयः सार्वकामिकः यय्यं चिन्तयते कामं तन्दं प्राप्नोति निश्चितं परमैश्वर्यमतुलं प्राप्स्यते भूतले पुमान् निर्भयो जायते मर्त्यः सङ्ग्रामेषु पराजितः त्रैलोक्ये तु भवेत् पूज्यः कवचेनावृतः पुमान् इदं तु देव्याः कवचं देवानामपि दुर्लभम् यः पठेत् प्रयतो नित्यं त्रिसन्ध्यं श्रद्धयान्वितः दैवे कला भवेत् तस्य त्रैलोक्येषु पराजितः जीवेत् वर्षशतं साग्रमवमृत्युविवर्जितः नश्यन्ति व्याधयः सर्वे लूता विस्फोटकादयः स्थावरं जङ्गमं वापि कृत्रिमं चापि यद्विषम् अविचाराणि सर्वाणि मन्त्रयन्त्राणि भूतले भूचराः खेचराश्चैव जलजाश्चोपदेशिकाः सहजाकुलरामाला डाकिनी शाकिनी तथा अन्तरिक्षजना घोरा डाकिन्यश्च महाबलाः ग्रहभूतपिशाचाश्च यक्षगन्धर्वराक्षसाः ब्रह्मराक्षसवेतालाः कूष्माण्डा भैरवादयः नश्यन्ति दर्शनात् तस्य कवचे हृदि संस्थिते मानो नदिर्भवेद्राजस्तेजो वृद्धिकरं परं यशसा वर्धते सोऽपि कीर्तिमण्डितभूतले जपेः सप्तशतीं चण्डीं कृत्वा तु कवचं पुरा यावद्भूमण्डलं धत्ते सशैलवनकामनं
तावत्तिष्ठति मेदिन्यां सन्ततिः पुत्रपौत्रिकी देहान्ते परमं स्थानं यत्सुरैरपि दुर्लभं प्राप्नोति पुरुषो नित्यं महामाया प्रसादतः लभते परमं रूपं शिवेन सह मोदते इति देव्याः कवचम् ओमस्य श्रीर्गणास्तोत्रमन्त्रस्य विष्णुर्ऋषिः अनुष्टप्छन्दः श्रीमहालक्ष्मीर्देवता श्रीजगदम्बा प्रसादसिद्ध्यर्थे हवनाङ्गजपे विनियोगः ॐ नमश्चण्डिकायै ॐ मार्कण्डेय उवाच ओम जयन्ते मंगलाकाले भद्रकाले कपालिनी दुर्गा क्षमा शिवा धात्रे स्वाहा स्वधा नमोस्तुते जयत्वं देवी चामुण्डे जय भूतार्तिहारिणी जय सर्वगते देवी कालरात्रि नमोस्तुते मधुकैटभ विद्रा विविधात्र वरदे नमः रूपं देहि जयं देहि यशो देहि द्विजो देहि महिषासुर निर्णाय भक्तानां वरदे नमः रूपं देहि जयं देहि यशो देहि द्विजो देहि रक्तबीजवधे देवी चण्डमुण्ड विनाश रूपं देहि जयं देहि यशो देहि द्विजो देहि शुम्भस्यैव निशुम्भस्य धूम्राक्षस्य दमर्दिनि रूपं देहि जयं देहि यशो देहि द्विजो देहि वन्दिताङ्घ्रियुगे देवि सर्वसौभाग्यदायिनि रूपं देहि जयं देहि यशो देहि द्विजो देहि अचिन्त्यरूपचरिते सर्वशत्रुविनाशिनि रूपं देहि जयं देहि यशो देहि द्विजो देहि न तेभ्यः सर्वदा भक्त्या चण्डिके दुरितां देहि जयं देहि यशो देहि द्विजो देहि विदेहि देवि कल्याणं विदेहि परमां श्रियं रूपं देहि जयं देहि यशो देहि द्विजो देहि सुरासुरशिरो रत्ननिघृष्टचरणेऽम्बिके रूपं देहि जयं देहि यशो देहि द्विजो देहि ಈ ಕ್ಷೇತ್ರದಲ್ಲಿ ಪರಮ ಪೂಜ್ಯ ಶ್ರೀ ಗುರುವರ್ಯರ ಮಾರ್ಗದರ್ಶನದಂತೆ ಈಗ ವಿಘ್ನ ನಿವಾರಕನಾದಂತಹ ಮಹಾಗಣಪತಿ ಹವನ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನು ಕೊಡುವಂತಹ ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪದಲ್ಲಿರುವಂತಹ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರೀತ್ಯರ್ಥವಾಗಿ ಚಂಡಿಕಾ ಯಾಗ ಈಗ ಆರಂಭ ಆಗ್ತಾ ಇದೆ. ಅಗ್ನಿಮುಖದಲ್ಲಿ ದೇವಿಯನ್ನು ಆವಾಹಿಸಿಕೊಂಡು ದೇವಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಪ್ರಾಪ್ತಿಯಾಗಬೇಕು. ಈ ಸನ್ನಿಧಾನವನ್ನು ನಂಬಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಅವರವರ ಕಷ್ಟಗಳೆಲ್ಲವೂ ಪರಿಹಾರವಾಗಿ ದೇವಿ ನಿರಂತರವಾಗಿ ಅನುಗ್ರಹವನ್ನು ನೀಡುತ್ತಾ ಇರಬೇಕು ಅನ್ನುವಂತಹ ಸಂಕಲ್ಪವನ್ನು ನಾವು ಮಾಡಿಕೊಂಡು ಸಾಮೂಹಿಕವಾಗಿ ಇವತ್ತು ನಡೆಯುವಂತಹ ಈ ಚಂಡಿಕಾ ಹೋಮದ ಪ್ರಧಾನ ಆಹುತಿ ಈಗ ನಾವು ಕೊಡ್ತಾ ಇದ್ದೇವೆ. ಅಗ್ನಿಯಲ್ಲಿ ದೇವಿಯನ್ನು ಆವಾಹಿಸಿ ಆ ದೇವಿಯ ಪ್ರೀತ್ಯರ್ಥವಾಗಿ ಚಂಡಿಕಾ ಹೋಮ ಆರಂಭ ಆಗುವಂತಹ ಪ್ರಾರಂಭ ಕಾಲದಲ್ಲಿ ಪ್ರಧಾನ ಆಹುತಿ ದೇವಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ಇಲ್ಲಿ ಸೇರಿರುವಂತಹ ತಾವೆಲ್ಲರೂ ಭಗವದ್ಭಕ್ತರು ಒಮ್ಮೆ ಎದ್ದು ನಿಂತು ಅಲ್ಲಿಂದಲೇ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಡಬೇಕು. ಏನು ಮನಸ್ಸಿನಲ್ಲಿ ನಿಮ್ಮ ಅಭೀಷ್ಟಗಳು ಅಂದರೆ ನಿಮ್ಮ ಆಸೆಗಳು ಏನಿದೆಯೋ ಆ ಎಲ್ಲ ಆಸೆಗಳನ್ನು ತಾಯಿ ನಿಮಗೆ ಅನುಗ್ರಹ ಮಾಡಿಕೊಡಬೇಕು ಅಂತ ತಾಯಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರಧಾನ ಆಹುತಿ ಆಗುವಂತಹ ಈ ಸಂದರ್ಭದಲ್ಲಿ ಕೈಯನ್ನು ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ದೇವಿ ನಮ್ಮೆಲ್ಲರನ್ನು ರಕ್ಷಿಸಿ ನಮ್ಮನ್ನು ಕಾಪಾಡಬೇಕು ಅಂತ ಪ್ರಾರ್ಥಿಸೋಣ. कात्यायनाय विद्महे कन्याकुमारी धीमहि तन्नो दुर्गिः प्रचोदयात् कात्यायनाय विद्महे कन्याकुमारी धीमहि तन्नो दुर्गिः प्रचोदयात् स्वाहा यशो देहि द्विजो देहि प्रचंड दैत्य दर्पग्ने चंडिके प्रणताय मे रूपं देहि जयं देहि यशो देहि द्विजो देहि चतुर्भुजे चतुर्वक्त्र संसुते परमेश्वरी रूपं देहि जयं देहि यशो देहि द्विजो देहि कृष्णेन संसुते देवि शश्वद्भक्त्या सदाम्बिके रूपं देहि जयं देहि यशो देहि द्विजो देहि हिमाचलसुतानाथ संसुते परमेश्वरी रूपं देहि जयं देहि यशो देहि द्विजो देहि इन्द्राणीपति सद्भाव पूजिते परमेश्वरी
ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಜೋ ದೇಹಿ ದೇವಿ ಪ್ರಚಂಡ ದೋರ್ದಂಡ ದೈತ್ಯ ದರ್ಪ ವಿನಾಶಿನಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ या देवी सर्वभूतेषु मातृरूपेण संस्थिता नमस्तस्यै 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 नमो नमः चित्रूपेण या सर्वाप्यचिता जगत् नमस्तस्यै 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 नमो नमः ॐ सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके जय नारायण नमोस्तुते जय नारायण नमोस्तुते यदक्षरं परिभ्रष्टं मात्राहीनं च यद्भवे पूर्णं भवत्वत्तैककालान्वेश्वरि यदत्र पाठे जगदम्बिके मया विकल्पविचक्षरहीनं तदत्र सम्पूर्णं प्रसादकः सङ्कल्पसिद्धिश्च सदैव जन्मात्रा प्रसीद भगवत्यम्बा प्रसीद भगवद्भक्तवत्सले प्रसादं कुरु मे देवी दुर्गे देवी नमोस्तुते दुर्गे देवी नमोस्तुते
ಸೇರಿ ನಿಧಿ ತೆಗಿಲಿಕ್ಕೆ ಅಂತ ಬಂದು ಅವನ ತಪಸ್ಸು ಭಂಗ ಮಾಡಿದ ಕಾರಣ ಅವ ಶಾಪ ಕೊಟ್ಟು ಸಮಾಧಿ ಆದ. ಹಾಗೆ ಒಂದು ಐಲು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕೂಡ ಒಂದು ಬ್ರಾಹ್ಮಣ ಸ್ತ್ರೀ ಅಂದರೆ ಸ್ವಲ್ಪ ದೈವಾಂಶ ಸಂಭೂತ ಅಂದರೆ ದುರ್ಗೆಯ ಅಂಶ ಇದ್ದ ಅವಳನ್ನು ಕೂಡ ಅವಳಿಗೆ ಉಪದ್ರ ಕೊಟ್ಟರು. ಅವಳ ಸ್ತ್ರೀ ಶಾಪ, ಈ ಗುರು ಶಾಪ, ಯೋಗಿ ಶಾಪ, ಈ 2 ಶಾಪದಿಂದ ಈ 3 ರಾಜವಂಶ ಅಂದರೆ ಪಶ್ಚಿಮಕ್ಕೆ ಮೊಗೇರ ಅರಸ, ತೆಂಕಿಗೆ ಇವ ಮೈಲಾರಸ ಇಲ್ಲೇ ಪಕ್ಕ, ಮತ್ತು ಬಡಗಿಗೆ ಇವ ನಂದರಸ, ಈ 3 ಜನ ಅದು ಈ ಮೂಲ ನಿವಾಸಿಗಳು. ಅಂದರೆ ಈ ಅವರಿಗೂ ಮತ್ತು ಈ ಜೈನರಿಗೂ ಅವರೊಳಗೆ ಈ ಯುದ್ಧ, ಹಾಗೆ ಇದು ಯುದ್ಧ ಭೂಮಿಯಾಗಿ ಮತ್ತೆ ಟರ್ನ್ ಆಯಿತು. ಆ ಯೋಗ್ಯ ನಂತರ ದೇವಭೂಮಿ ಇದ್ದದ್ದು ಯುದ್ಧ ಭೂಮಿ ಆಯಿತು. ಇಲ್ಲಿ ಅವ ಶಾಪ ಕೊಟ್ಟ ಕಾರಣ ಅವನನ್ನು ಐಲಿನ ದುರ್ಗೆಯನ್ನೇ ಇದು ಮಾಡಿ ಅಂತ ಮೊಸರು ಕಡಿದು ತಂತ್ರ ಮಂತ್ರದಲ್ಲಿ ನಲ್ಲೂರಾಯರು ಮತ್ತು ಪದಕನ್ಯಾಯರು ಸೇರಿ ಅವನನ್ನು ಕೊಂದದ್ದು. ಆ ದುಂಬಿ ಬಂದು ಅವನನ್ನು ಕಚ್ಚಿಕೊಂಡದ್ದು. ಅವನ ಆತ್ಮ ಸ್ವಲ್ಪ ಇಲ್ಲಿ ವಿಪರೀತ ತೊಂದರೆ ಕೊಡ್ತಾಯಿತ್ತು ಜನಗಳಿಗೆ, ಸ್ತ್ರೀಯರಿಗೆಲ್ಲ. ಈ ಮೊಗೇರ ಅರಸನ ಪ್ರೇತಾತ್ಮ ಇಲ್ಲಿ ವಾದಿಸ್ತಾನೆ ಇತ್ತು. ಅದನ್ನು ಸ್ವಲ್ಪ ಇದು ಪರಿಹಾರ ಮಾಡ್ತಾರೆ. ಮತ್ತು ಅವನ ಎಂತ ಅವನಿಗೂ ಈ ಮಾಯಲಾರಸನಿಗೂ ಒಂದು ಸಂಬಂಧ. ಈ ಮಾಯಲಾರಸ ವಿಟ್ಲರ ಮನೆ ಹುಡುಗಿಯನ್ನು ಮದುವೆಗೆ ಹೇಳಿದ. ಇವರಿಗೆ ಯುದ್ಧದಲ್ಲಿ ಗೆಲ್ಲುವಂಥ ಸಾಮರ್ಥ್ಯ ಇರಲಿಲ್ಲ. ಹಾಗಾಗಿ ಅವರು ನೆಲ್ಲಿಮಾರು ಗದ್ದೆಯಲ್ಲಿ ಒಂದು ಇದು ಹಾಕಿ, ನೆಲ್ಲಿಕಾಯಿ ಹಾಕಿ ಅದರ ಮೇಲೆ ಚಾಪೆ ಹಾಕಿ ಸುತ್ತ ಬಂದು ಮಾಡಿ ಮದುವೆಗೆ ಬರಲಿಕ್ಕೆ ಹೇಳಿದ್ರು. ಯುದ್ಧದಲ್ಲಿ ಗೆಲ್ಲುವಂಥ ತಾಕತ್ತು ಇವರಿಗೆ ಇರಲಿಲ್ಲ. ಅವರು ಈ ನೆಲ್ಲಿಕಾಯಿಗೆ ಕಾಲಿಟ್ಟರಲ್ಲ ಮದುವೆಗೆ ಅಂತ ಅವರೆಲ್ಲ ಆಯುಧ ಇಲ್ಲದೆ ಬಂಗಾರ ಇಟ್ಟುಕೊಂಡೇ ಬಂದದ್ದು. ಅವರು ಹೇಳಿದಾರಂತೆ, ನಮಗೆ ನೀವು ಇನ್ನು ಹೆಣ್ಮಗಳನ್ನು ಕೊಟ್ಟರೆ ನಮ್ಮ ಅರಮನೆಯಿಂದ ನಿಮ್ಮ ಅರಮನೆಗೆ ಬಂಗಾರದ ಮೆಟ್ಟಿಲು ಮಾಡಿ ಕೊಡ್ತೇವೆ ಅಂತ. ಹಾಗೆ ಇವರು ಮದುವೆಗಂತ ಗೌಜಿಯಲ್ಲಿ ಹೋದರು. ಯಾವುದೇ ಶಸ್ತ್ರ ಇರಲಿಲ್ಲ ಇವರಲ್ಲಿ. ಅವರು ಯುದ್ಧಕ್ಕೆ ರೆಡಿಯಾಗಿದ್ದರು. ಇವರು ಒಳಗೆ ಹೋದ ಕೂಡಲೆಲ್ಲ ಓಡುವಾಗ ಜಾರಿ ಬಿದ್ದರು. ನೆಲ್ಲಿಕಾಯಿ ಅಡಿಯಲ್ಲಿ ನೆಲ್ಲಿಕಾಯಿ ಮೇಲೆ ಚಾಪ ಎಲ್ಲ ರೋಲ್ ಆಯ್ತು. ಅದು ಬಿದ್ದಾಗ ಎಲ್ಲರನ್ನು ಕೊಂದರು. ಈಗೊಂದು ಸಾಧಾರಣ 300ರಿಂದ ಜಾಸ್ತಿ ಅವರ ಪ್ರೇತಾತ್ಮಗಳು ಸದ್ಗತಿ ಇಲ್ಲದೆ ತಿರುಗ್ತಾ ಉಂಟಿದೆ. ಅಂದರೆ ಇದಕ್ಕೆ ಈ ಕ್ಷೇತ್ರವೆಲ್ಲ ಈ 2 ಗ್ರಾಮದ ಒಂದೇ ಒಂದು ದೇವಸ್ಥಾನವನ್ನು ಸರಿದಾರಿಯಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ. ಒಂದು ಜಗಳವ ಇಲ್ಲ ಒಂದು ಭಿನ್ನಾಭಿಪ್ರಾಯವ ಏನಾದರೂ ಒಂದು ಬರ್ತದೆ. ಕುಟುಂಬ ಇದು ದಾರಿ ಅಥವಾ ಮಾರ್ಗ ಜಾಗದಲ್ಲಾದರೂ ಒಂದು ತಕರಾರು. ಯುದ್ಧ ಭೂಮಿಯಾಗಿ ಹಾಗೆ ಬರ್ತಾ ಉಂಟು. ಹಾಗೆ ಅದನ್ನೀಗ ಸ್ವಲ್ಪ ಸರಿ ಮಾಡ್ತಾ ಬಂದು ಈಗ ಈ ಚಂಡಿಕಾ ಹೋಮದಲ್ಲಿ ಸಾಧಾರಣ ಸರಿ ಆಗ್ತದೆ. ಅದರೊಟ್ಟಿಗೆ ಈ ಸ್ತ್ರೀ ಶಾಪ ಉಂಟು ನೋಡಿ. ಅವರ ನೀತಿ ತೆಗಿಲಿಕ್ಕೆ ಬೇಕಾಗಿ ಸ್ತ್ರೀಯನ್ನು ತಲೆಗಡ್ದದ್ದು, ಬ್ರಾಹ್ಮಣ ಸ್ತ್ರೀಯನ್ನು ತಲೆಗಡ್ದು ಎಲ್ಲ ಉಂಟು. ಅದೆಲ್ಲವನ್ನು ಪರಿಹಾರ ಆಗ್ತದೆ. ನಾವು ಈಗ ಈ ಚಂಡಿಕಾ ಹೋಮದಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡೋದು. ತಾಯಿಗೆ ಇದು ಕೂಡ ನಾವು ಸಂಕಲ್ಪ, ನಿನಗೆ ಹೇಗೆ ಬೇಕು ನೀವು ಮಾಡಿಕೋ, ನಾನು ಮಾಡುವಂತ ಹೇಳಿಲ್ಲ. ಅವರು ಕೂಡ ಅವತ್ತು ನಮ್ಮ ನವರಾತ್ರಿಯಲ್ಲಿ ಅವರು ಹೇಳಿದ್ದು ಹೇಗೆ ಅಂತ ಹೇಳಿದರೆ, ದೇವರೆತ್ತಿಸಿದರೆ ಒಂದು ಚಂಡಿಕಾ ಹೋಮ ಮಾಡೋದು ಅಂತ. ಅದು ನವರಾತ್ರಿಗೆ ಅಂತ ಇಟ್ಟದು. ಅದು ಅದಕ್ಕೆ ಮೊದಲೇ ಬೇಕಾದ ವ್ಯವಸ್ಥೆ ಅವಳೇ ಮಾಡಿಕೊಂಡು, ನಾವು ನಿಮಿತ್ತ ಮಾತ್ರ ಎಲ್ಲವನ್ನು ನಾವು ಪ್ರಾರ್ಥನೆ ಕೊಡೋದಷ್ಟೇ. ನಾವು ನಿಮಿತ್ತ, ನಿಮಗೆ ಹೇಗೆ ಬೇಕೋ ನೀನು ಮಾಡಿಕೋ, ನಮ್ಮ ಪ್ರಾರ್ಥನೆ ಮಾತ್ರ, ಶರಣಾಗತಿ ಪ್ರಾರ್ಥನೆ. ಮತ್ತು ಇಲ್ಲೆಲ್ಲ ಬರುವುದೆಲ್ಲ ಸಾತ್ವಿಕದವರು. ಯಾರು ತಾಮಸ ಪ್ರವೃತ್ತಿಯಲ್ಲಿ ಇಲ್ಲಿ ಬರಲಿಕ್ಕೆ ಆಗುವುದಿಲ್ಲ. ಇಲ್ಲ ಏನು ಸಾತ್ವಿಕ ಇಲ್ಲಿ ನೋಡಿ ಎಲ್ಲರೂ ಹಾಗೆ ಶರಣಾಗತಿ ಸರ್. ಮತ್ತು ಈ ನಾವು ಆರೋಗ್ಯ ಇದೆಲ್ಲ ಶಾಂತಿ, ಪ್ರೀತಿ, ಸಾಮರಸ್ಯ ಈ 3 ತತ್ವದಲ್ಲಿ ನಾವು ಹೋಗುವಂಥದ್ದು. ಆದ ಕಾರಣ ಅದು ಅಂಥವರಿಗೆ ಮಾತ್ರ ಇಲ್ಲಿ ಹಿಡಿಸ್ತದೆ. ಮತ್ತು ಅದು ಒಂದೇ ಮನಸ್ಥಿತಿ, ಒಂದೇ ಮನೋಧರ್ಮದವರು ಮಾತ್ರ ಇಲ್ಲಿ ಇರುವುದು ನೋಡಿ, ಒಂದು ಸಾತ್ವಿಕ ಇದು. ಆದ ಕಾರಣ ಇನ್ನೀಗ ದೇವಸ್ಥಾನ ಆಗಬೇಕು. ಇಲ್ಲಿಂದ ಸ್ಟೆಪ್ ಆಗಿ ಅಲ್ಲಿ ದೇವಸ್ಥಾನ ಆಗಬೇಕು. ಅದಕ್ಕೆ ಒಂದು 30 ನಮ್ಮ ಜ್ಯೋತಿಷ ಪ್ರಕಾರ 2035 ಇದೆಲ್ಲ ಆಗ್ತದೆ. ಅಷ್ಟು ಟೈಮ್ ತಗೊಳ್ತೀವಿ ಈಗ ಹಾಗೆ. ಮತ್ತು ಇದು ಸ್ವಲ್ಪ ಅದು ನಾವು ಅಕ್ವೇರಿಯಂಗೆ ತಂದು ಹಾಕಿದ್ದು, ಅದು ಅದರಷ್ಟೇ ಬೆಳೆದು ಅದು ಬೆಳಿಗ್ಗೆಲ್ಲ ಓಡಿಕೊಂಡು ಬರ್ತದೆ. ಈಗ ನಾವು ತಿನ್ನಲಿಕ್ಕೆ ಅಂತ ಹಾಕಿದ್ರೆ ಸ್ವಲ್ಪ ಹೊತ್ತಲ್ಲಿ ಹಾಕಿದ್ರೆ ಬರ್ತದೆ. ಅದು ಕೂಡ ನಮ್ಮೊಟ್ಟಿಗೆ ಒಂದು ಈಗ ಇಲ್ಲಿ ಪ್ರಾಣಿ ಪಕ್ಷಿ ಉಂಟಲ್ಲ, ಈಗ ಕಾಡು ಹಂದಿ ಆಗಲಿ ಅಥವಾ ಮುಳ್ಳು ಹಂದಿ ಆಗಲಿ ಇಲ್ಲೇ ಇರ್ತದೆ. ಅದಕ್ಕೊಂದು ಭಯವೇ ಇಲ್ಲ. ಅಲ್ಲಿ ಕೂತ್ರೆ ಅಲ್ಲೇ ಇರ್ತದೆ. ಅದಕ್ಕೊಂದು ಭಯ ಅಂತ ಇರುವುದಿಲ್ಲ. ಎಲ್ಲ ಪ್ರಾಣಿಗಳಷ್ಟೇ ಇಲ್ಲೇ ಒಂದು ಅಂದರೆ ಎಂತ ಹೇಳೋದು ಅದಕ್ಕೆ, ಆ ಒಂದು ಪ್ರೀತಿ, ಇದು ಉಂಟಲ್ಲ ತತ್ವಾಂಶ, ಆತ್ಮ ಪರಮಾತ್ಮ ತತ್ವದಲ್ಲಿ ಅದು ಪ್ರಾಣಿಯಾಗಿರ್ಬೋದು. ಆದರೆ ಅದು ಒಂದು ರೀತಿಯಲ್ಲಿ ನಮ್ಮನ್ನು ಸ್ಪಂದಿಸ್ತದೆ ನಮ್ಮೊಟ್ಟಿಗೆ ಹಾಗೆ. ಮತ್ತು ಇಲ್ಲಿ ಸ್ವಲ್ಪ ಇತಿಹಾಸ ಅಂದರೆ ಪಾಂಡವರ ನಂತರ ನಾಥವಂತರ ಅಂದರೆ ಅದು ಇದು ಇವರು ಹೇಳಿದಾಗೆ ಸ್ಥಾವರ ಕಳಿ ಉಂಟು, ಜಂಗಮರಿಗೆ ಅಳಿವಿಲ್ಲ ಅಂತ. ನಾನೀಗ ಆಗ್ತದೆ ನಂಗೆ ಗೊತ್ತಿರಲಿಲ್ಲ. ಹಿಂದೆ ಇದ್ದರು ಪುನಃ ನನ್ನ ನಂತರ ಹೇಗೆ ಅದು ಒಂದು ಪರಂಪರೆ ಎಳ್ಕೊಂಡು ಹೋಗ್ತಾ ಇರ್ತದೆ ಹಾಗೆ. ಈ ಒಂದು ಹಿಂದೆ ಕೂಡ ಇಲ್ಲಿ ತಾವರೆಟ್ಟೆ ಆರಾಧನೆ ಮಾಡಿದ ಸಾನ್ನಿಧ್ಯ ಅಂತ ಗೊತ್ತು. ಆದರೆ ಇನ್ನೀಗ ಅದು ಆ ಯೋಗಿ ಹೊತ್ತು ಕಟ್ಟಬೇಕಿದ್ದ ದೇವಸ್ಥಾನ ಇವರಿಂದಾಗಿ ಅದು ಬಾಕಿ ಆಯಿತು. ಈಗ ಪುನಃ ಈ ಸಲ ಈ ಇದರಲ್ಲಿ ಆಗಬೇಕು, ಈ ನಮ್ಮ 35ರೊಳಗೆ. ಅಂದರೆ ಅವತ್ತು 800 ವರ್ಷ ಹಿಂದೆ ಆಗುವಂಥ ದೇವಸ್ಥಾನ
ಇವತ್ತು ಆ ಯುದ್ಧ ಭೂಮಿಯಾಗಿ ಟರ್ನ್ ಆಯಿತು. ಸರಿ ಅಷ್ಟು ಬೇಗ ಆಗ್ತದೆ. ಆ ತಾಯಿ ವೈಷ್ಣವಿ ಅವಳೆ ಅಲ್ಲ, ಅದು ನಮಗೆ ಗೊತ್ತಾಗ್ತದೆ. ಆ ವೈಷ್ಣವಿ ನಾವು ಇಷ್ಟು ಮಾಡಿಸಿದ್ದು, ನಾವು ಚಿಕ್ಕ ಮಟ್ಟಿಗೆ ಇಲ್ಲೊಂದು ಮಾಡುವಂತ ಹೊರಟದ್ದು ಒಂದು ಸ್ವಲ್ಪ ಇಲ್ಲಿ, ಆದರೆ ಅದು ಒಬ್ಬೊಬ್ಬರು ಸೇರಿ ಅಲ್ಲಿ ಹೋಗಿ ಅಷ್ಟು ಮಟ್ಟಿಗೆ ಹೋಗಿದೆ. ಆ ತಾಯಿಗೆ ಹೇಗೆ ಬೇಕು ಅವಳು ಮಾಡಿಸಿದ್ದಾರೆ ಎಲ್ಲರೂ. ಈಗ ನಾವೊಂದು ಚಿಕ್ಕದಾಗಿ ಹೊರಟವರು ಅದರಷ್ಟೇ ಹೋಯ್ತು, ನಾವೇನು ಆಡಂಬರ ಮಾಡಲಿಕ್ಕೆ ಹೊರಟದ್ದಲ್ಲ. ಅವಳಿಗೆ ನಾವು ಒಂದು ಪ್ರಾರ್ಥನೆ, ನಿಂಗೆ ಹೇಗೆ ಬೇಕು ನೀನು ಮಾಡಿಕೊ. 10 ವರ್ಷ ಅಲ್ಲ, ಅದಕ್ಕೆ ಒಳಗೆ ಆಗಬೇಕು, 4-5 ವರ್ಷ ಒಳಗೆ ಆಗಬೇಕು. ಅದೇ 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 ಸಹಾಯ ಬರ್ತದೆ, ತಾಯಿ ಮಾಡಿಸ್ತಾಳೆ ಅವಳಿಗೆ ಹೇಗೆ ಬೇಕು ಹಾಗೆ. ನಾವು ಹಾಗೆ ಹೇಳೋದು ಅಂದರೆ ಶರಣಾಗತಿ ಪ್ರಾರ್ಥನೆ. ಮಹಾಸುರೈಃ ಯಥೈಷಾಂತತು ಶುರದೇವಾ ಪುಷ್ಪವೃಷ್ಟಿಭುಜೋದಿವಿ ಸ್ವಾಹಾ. ಓಂ ಸ್ವಸ್ತಿ ಶ್ರೀ ಮಾರ್ಕಂಡೇಯ ಪುರಾಣೇ ಸೂರ್ಯಸಾವರ್ಣಿಕೆ ಮನ್ವಂತರೆ ಶ್ರೀದೇವಿ ಮಾಹಾತ್ಮೇ ದ್ವಿತೀಯಃ ಶ್ರೀಜಗದಂಬಾರ್ಪಣಮಸ್ತು. ಸತ್ಯಾಃ ಸಂತು ಯಜಮಾನಸ್ಯ ಕಾಮಾಃ. ಓಂ ನಮಃ ಚಂಡಿಕಾದೈ. ಓಂ ಋಷಿರುವಾಚ ಸ್ವಾಹಾ. ಓಂ ನಿಹನ್ಯಮಾನಂ ದತ್ತೈನ್ಯಪವಲೋಕ್ಯ ಮಹಾಸುರಃ ಸೇನಾನೀಶ್ಚಿಕ್ಷರಃ ಕೋಪಾದ್ಯೋಜೋದ್ಧಮಥಾಂಬಿಕಾಂ ಸ್ವಾಹಾ. ಓಂ ಸದೇವೀಂ ಶರಪರಿಷೇಣ ಪಪರಿಷ ಸಪರೇಸುರಃ ಯಥಾ ಮೇರುಗಿರೆ ಶೃಂಗಂತೋಜ ಪರಿಷೇಣ ತೋಜದ ಸ್ವಾಹಾ. ಓಂ ತಸ್ಯ ಕ್ಷಿತ್ರಾತೋ ದೇವಿ ನೀಲೈವ ಶರೋತ್ಕಲಾನ್ ಜಘಾನದರಗಾನ್ ಬಾಣೈರ್ಚಂದಾರಂಜೈವ ವಾಜಿನಾಂ ಸ್ವಾಹಾ. ಓಂ ಚಿಕ್ಷೇತಜಧನುಃ ಸದ್ಯೋದ್ಭುಜಂ ಜಾತಿ ಸಮುಚ್ಛ್ರಿತಕಾಲ್ಯಾಂ ಜಾಜ್ವಲ್ಯಮಾನಂ ತೇಜೋಭಿರಬಿಬಿಂಬ ಬಿಂಬಾಂಬರಾತ್ ಸ್ವಾಹಾ. ಓಂ ದೃಷ್ಟಾ ತಥಾಪತಚ್ಛೂಲಂ ದೇವಿ ಶೂಲಪಪುಂಜತ ತೇನ ಧಾನೇತಂ ಶೂಲಂ ಸ ಮಹಾಸುರ ಸ್ವಾಹಾ. ಓಂ ಹತೆ ತಸ್ಮಿನ್ ಮಹಾವೀರ್ಯೇ ಭೀಷಸ್ಯ ತಪೋಪತೌ ಆಜಗಾಮಗಜಾರೂಢಸ್ತಾಮರಸ್ರದಶಾರ್ದನ ಸ್ವಾಹಾ. ಓಂ ಸೋಪಿ ಶಕ್ತಿಂ ವಪೋಜಾಥ ದೇವ್ಯಾಸ್ತಾಪಂಬಿಕಾದ್ರುತಂ ಹುಂಕಾರಾಭೇತಾಂ ಭೂಮೋ ಪಾದಜಾಲವಾಸನಿಷ್ಪ್ರಭಾಂ ಸ್ವಾಹಾ. ಓಂ ಭಕ್ತಾಂ ಶಕ್ತಿನ್ಯಪತಿತಾನ್ ಕೃಷ್ಣಾಕ್ರೋಧ ಸಮನ್ವಿತಃ ಚಿಕ್ಷೇಪಜಾಮರಶೂಲಂ ಬಾಣೈಸ್ತದಪಿ ಸಾಕ್ಷಿಣ ಸ್ವಾಹಾ. ಓಂ ತತಃ ಸಿಂಹಸ್ತಮುತ್ಪತ್ಯ ಗಜಗುಂಭಾಂತರೇ ಸ್ಥಿತಃ ಬಾಹುಯುದ್ಧೇನ ಯುಯುಧೇ ತೇನೋಚ್ಚೈಸ್ತ್ರಿದಶಾರಿಣಾ ಸ್ವಾಹಾ. ಓಂ ಯುದ್ಧಪಾನೌ ತತಸ್ಥೌ ತತಸ್ತಾನ್ನಾಗಾನ್ ಮಹೀಂಗತೌ ಯುಯುಧಾತೇತಿ ಸಂರಬ್ಧೌ ಪ್ರಹಾರೈರತಿದಾರುಣೈಃ ಸ್ವಾಹಾ. ಓಂ ತತೋ ವೇಗಾತ್ಖಮುತ್ಪತ್ಯ ನಿಪತ್ಯತ ಮೃಗಾರಿಣಾ ಕರಪ್ರಹಾರೇಣ ಶಿರಶ್ಚಾಮರಸ್ಯ ಪೃಥಕ್ ಕೃತಂ ಸ್ವಾಹಾ. ಓಂ ಉದಗ್ರಶ್ಚರಣೇ ದೇವ್ಯಾ ಶಿಲಾವೃಕ್ಷಾದಭಿರಹತಃ ತಂತಮುಷ್ಟಿತಮೈಶ್ಚೈವ ಗಲಾನಶ್ಚ ನಿಪಾತಿತ ಸ್ವಾಹಾ. ಓಂ ದೇವಿ ಕ್ರುದ್ಧಾಗದಾಪಾತೈಶ್ಚೂರ್ಣಜಾ ವಾಸಜೋದ್ಧತಂ ಭಾಸ್ಕಲಂ ಭಿಂದಿಪಾಲೇನ ಬಾಣೈಸ್ತಾಮ್ರಂ ತಥಾಂಧಕಂ ಸ್ವಾಹಾ. ಓಂ ಉಗ್ರಾಸ್ಯ ಮುಗ್ರವೀರ್ಯಂ ಚ ತಥೈವ ಚ ಮಹಾಹನುಂ ತ್ರಿನೇತ್ರಾಯ ತ್ರಿಶೂಲೇನ ಜಘಾನ ಪರಮೇಶ್ವರೇ ಸ್ವಾಹಾ. ಓಂ ವಿಡಾರಸ್ಯಾಸಿ ನಾಗಾಜಾತ್ ಪಾತಜಾ ವಾಸವೇಶಿರಃ ದುರ್ಧರಂ ದುರ್ಮುಖಂ ಶೋಭೋ ಶರೀರ್ನಿನ್ನೇಯಮಕ್ಷಯಂ ಸ್ವಾಹಾ. ಓಂ ಏವಂ ಸಂಖ್ಯೇಜ ಬಾಣೇ ತುಸ್ವಸೈನ್ಯೇ ಮಹಿಷಾಸುರಃ ಮಾಹಿಷೇಣ ಸ್ವರೂಪೇಣ ತ್ರಾಸಜಾ ವಾಸದಾಂಗಣಾನ್ ಸ್ವಾಹಾ. ಓಂ ಕಾಂಶ್ಚಿತ್ತೊಂಡ ಪ್ರಹಾರೇಣ ಖುರಕ್ಷೇಪೈ ತಥಾಪರಾನ್ ವಾಂಗೂಲ್ಯತಾಡಿತಾಂಶ್ಚಾನ್ಯಾನ್ ಶೃಂಗಾಭ್ಯಾಂ ಚ ವಿದಾರಿತಾನ್ ಸ್ವಾಹಾ. ಓಂ ವೇಗೇನ ಕಾಂಶ್ಚಿತಪರಾನ್ ನಾದೇನ ಭ್ರಮಣೇನ ಚ ನಿಶ್ವಾಸಪವನೇನಾನ್ಯಾನ್ ಪಾದಜಾ ವಾಸಭೂತಲೆ ಸ್ವಾಹಾ. ಓಂ ನಿಪಾತ್ಯ ಪ್ರವಧಾನೇಕಮಭ್ಯಧಾವತಸೋಸುರಃ ಸಿಂಹಂ ಹन्तುಂ ಮಹಾದೇವ್ಯಾ ಕೋಪಂ ಚಕ್ರೆ ತತೋಂಬಿಕಾ ಸ್ವಾಹಾ. ಓಂ ಸೋಪಿ ಕೋಪಾನ್ ಮಹಾವೀರ್ಯ ಖುರಕ್ಷುಣ್ಣ ಮಹೀತಲಃ ಶೃಂಗಾಭ್ಯಾಂ ಪರ್ವತಾನುಚ್ಚಾಂ ಶಿಕ್ಷೇಪ ಜನಾದ ಸ್ವಾಹಾ. ಓಂ ವೇಗಭ್ರಮಣ ವಿಕ್ಷುಣ್ಣಾ ಮಹೀತಶ್ಚ ವ್ಯಹೇರ್ಯತ ಲಾಂಗೂಲೇನಾಹತಶ್ಚಾಬ್ಧಿಃ ಪ್ಲಾವಜಾ ಭಾಸ ಸರ್ವತಃ ಸ್ವಾಹಾ. ಓಂ ಧುತಶೃಂಗ ವಿಭಿನ್ನಾಂ ಚ ಖಂಡಂ ಖಂಡಯುರ್ಘನಾಃ ಶ್ವಾಸಾನಿಲಾಸ್ತಾ ಶತಸೋ ನಿವೇದಂ ನಭಸೋ ಜಲಾ ಸ್ವಾಹಾ. ಓಂ ಇತಿ ಕ್ರೋಧದಪಾಧ್ವಾ ತಮಾಪತಂತಂ ಮಹಾಸುರಂ ದೃಷ್ಟಾ ಸಾ ಚಂಡಿಕಾ ಕೋಪಂ ತದ್ವಥಾ ಜತದಾಕರೋತ್ ಸ್ವಾಹಾ. ಓಂ ಸಾಕ್ಷಿಪ್ತ್ವಾ ತಸ್ಯ ವಿಪಾಶಂತಂ ಬಬಂಧ ಮಹಾಸುರಂ ತತ್ಯಾಜಮಾಹಿಷಂ ರೂಪಂ ಸೋವಿರುದ್ಧೋ ಮಹಾವಿಧೇ ಸ್ವಾಹಾ. ಓಂ ತದಸಿಂಹೋಭವತ್ ಸದ್ಯೋ ಯಾವತ್ ತಸ್ಯಾಂಬಿಕಾಶಿರಃ ತಾವತ್ ಪುರುಷಃ ಖಡ್ಗಪಾಣಿರತಿಷ್ಯತ ಸ್ವಾಹಾ. ಓಂ ತತ ಏವಾಶು ಪುರುಷಂ ದೇವೀ ಚಿಕ್ಷೇತ ಸಾಜಕೈಃ
तङ्खड्गकर्मणा सार्धं तदस्वभुवन्महागतः स्वाहा ॐ करेण च महासिंहं तञ्च करशजगश्च च करशतस्तु करं देवे खड्गेन दरगं ततः स्वाहा ॐ ततो महासुरो भोजो माहिषं वपुरास्थितः तथैव क्षोभयामास त्रैलोक्यं सचराचरं स्वाहा ॐ ततः क्रुद्धा जगन्माता चण्डिका पानवुत्तमं तपो पुनः पुनश्चैव जहासा रणलोचना स्वाहा ॐ नदद्दजाजुरस्वपि बलवीर्यपदोद्धतः विजानाभ्यां च निक्षेप चण्डिकां प्रतिभूधरां स्वाहा ॐ साजतां प्रहितां स्तेन चूर्णचन्देशलोत्करैः वाचतं वदोद्धूतमुखदागागुणाक्षरं स्वाहा ॐ देव्यवाच स्वाहा ॐ गर्जगर्जक्षणं मोढपथु यावत् पिबाम्यहं मया त्वजिहते त्रैव गद्यश्चन्द्राशु देवता स्वाहा ॐ ऋषिर्वाच स्वाहा ॐ एवमुक्ता समुत्पत्य सारूढा तं महासुरं पादेनाक्रम्य कण्ठे च शूलेनैनमदाडयत् स्वाहा ॐ ततः सोऽपि पदाक्रान्तस्तजान च मुखात् तदा अर्धनिष्क्रान्त एवासे देव्या वीर्येण संवृतः स्वाहा ॐ अर्धनिष्क्रान्त एवासोऽयुद्धमानो महासुरः प्रजामहासिना देव्या शिरच्छित्ता निपातितः स्वाहा ॐ ततो हाहाकृतं सर्वं दैत्यसैन्यन्ननाशतत् प्रहर्षञ्च परञ्जग्मुः सकला देवतागणा स्वाहा ॐ दुष्टपुस्तां सुरा देवीं सह दिव्यैर्महर्षिभिः जगुर्गन्धर्वपतयो नतुश्चाप्सरो गणा स्वाहा ॐ स्वस्ति श्रीमार्कण्डेयपुराणे सूर्यसावन्निके मन्वन्तरे श्रीदेवी माहात्म्ये तृतीयः श्रीजगदम्बार्पणमस्तु सत्याः सन्तु यजमानस्य कामाः ॐ नमश्चण्डिकाजी ॐ ऋषिर्वाच स्वाहा ॐ शक्रादजस्वरगणा निहते दिवीर्ये तस्मिन् दुरात्मनिसुरानिवने च देव्या सान्तुष्टवः प्रणतिनम्रशिरोदरां सा वाग्भिस्प्रहरसुवर्गोद्गमचारुदेहा स्वाहा ॐ देव्यादिदाततपितं जगदात्मशक्त्या निःशेषते मगणशक्तिसमोहमूर्त्या तापमम्बिकामखिलदेवमहर्षिपूज्यां भक्त्यानदास्मविदधातु शुभानि सा न स्वाहा ॐ यस्याः प्रभावबलं भगवानन्दो ब्रह्माहरश्च न हि वक्तुबलं बलं च सा चण्डिका किल जगत्परिपालनाय नाशाय चाजुभवयस्य मतिं करोतु स्वाहा ॐ या श्री स्वजं सुकृतिनां भुवनेश्वलक्ष्मीः पापात्पदां कृतदुजां भजेषु बुद्धिः श्रद्धा सदाङ्गुलजनप्रभवस्य लज्जातान्त्वान्नदास्मपरिपालयते विश्वं स्वाहा ॐ किं वर्णजामतमरूपमजिञ्च मे तत्किञ्चाद्रीजमसुरक्षकारि भूरि किञ्चाहवेषु नितानि तवाद्भुतानि सर्वेषु देवगणादिकेषु स्वाहा ॐ हेतुः समस्तजगतां त्रिकुटापि दोषेर्न ज्ञायसे हरिहरादिभिरप्यवारा सर्वाश्रयाखिलविदं जगतं शभूतमव्याकृता हि परमा प्रकृतिस्तवाद्या स्वाहा ॐ यस्या समस्तसुरता समुदेरणे तृप्तिं प्रजाति सकलेषु पकेषु देवी स्वाहा सते पितृगणस्य तृप्तिः दुर्चार्यसे त्वमत एव जने स्वधा च स्वाहा ॐ या भक्तिहेतुर्विचिन्त्य महाव्रता त्वमभ्यस्यते सुनियतेन्द्रियतत्त्वसारैः मोक्षार्थिभिर्मुनिभिरस्तमस्तदोषैर्विद्यादिदा भगवते परमाहि देवी स्वाहा ॐ शब्दात्मिका सुविमलर्जजुषान्निधानोद्गीतरम्यपदपाठपदाञ्जसाम्नां ते वित्रजे भगवते भवभावनादिवार्ताच सर्वजगतां परमार्थिहन्त्रे स्वाहा ॐ मेधासि देवी विजिताखिलशास्त्रधारा दुर्गासि दुर्गभवसागरनहुरसङ्गा श्रीकैटभारिहृदयैककृताधिवासा गौरी त्वमेव शशिमौलिकृतप्रतिष्ठा स्वाहा ॐ ईशत्सहासममलं परिपूर्णचन्द्रबिम्बानुगारकरगोत्तलकान्तिकान्तम् अत्यद्भुतं बृहदवात्तरुषा तथापि वक्त्रं विलोक्य सहसा महिषासुरेण स्वाहा ॐ ननि विज्ञातमेतदुधनेवजस्तवेदनीतं बलं सुविपुलं महिषासुरस्य स्वाहा ॐ ते सम्मता जनपदेषु धनानि तेषां यशांसि नदसेतति बन्धुवर्गः धन्यास्तमेव च भृतात्मजभृत्यदा राजेषां सदाभ्युदजदा भवते प्रसन्ना स्वाहा ॐ धर्म्याणि देवे सकलानि सदैव कर्माण्यत्यादितः प्रतिदिनं सुकृते करोति स्वर्गं प्रयाति यतो भवते प्रसादा लोकत्रयेऽपि प्रदानते तेन स्वाहा ॐ दुर्गे स्मृताहरसिभीतिमशेषजन्तो स्वस्थैः स्मृतामतिमदेवान् ददासि दारिद्र्यदुःखपरिहारिणि गात्रधन्या सर्वोपकारकरणादितार्द्रचित्ता स्वाहा ॐ
भिर्हतैर्जगतुपैति सुखं तथैते कुर्वन्तु नामदरगाजराजपापम् निग्राममत्यमधिगम्य दिवं प्रजान्तिमत्तेति नो नमहितानि विरहंसते विस्वाहा ॐ दृष्टैव किन्न भवते प्रकरोति हस्तसर्पादराजनर्भिरोषिणोषिणस्त्रम् लोकान् प्रजान्तिरिपतोभिः शस्त्रभूता इत्थं मतिर्भवति देष्वविदेति साध्वी स्वाहा ॐ खड्गप्रभानिकरविस्फुरणैस्तथोग्रैः शूलाग्रगान्तगमहेन दिशोऽसुराणां जन्नागता विलयवंशपतिन्दुखण्डयोग्यानन्दपविलोकजदान्तते तद स्वाहा ॐ दुर्वृत्तवृत्तशबलं तव देविशीलं रूपं तथैतद् विचिन्त्यमतुल्यमन्यैः वीर्यं च हन्तहृदैव पराक्रमाणां वैरेष्वपि प्रकटदैव तजात्वयेत्थं स्वाहा ॐ केनोपमा भवतु तेस्य पराक्रमस्य रूपं च शत्रुभजगार्यहारिपुत्रा चित्ते कृपरा समरता निष्ठुरता च दृष्टा त्वय्येव देवि वरदे भुवनत्रयेऽपि स्वाहा ॐ त्रैलोक्यमेतदखिलं रिपुनाशनेन त्रातन्तुजातपरमूर्धनि देवि हत्वा नेताजिवं रिपुगणाभयमप्यवासमस्माकमन्मधुसुतानि भवन्नपस्ते स्वाहा ॐ शूलेन पाहि नो देवि पाहि खड्गेन जाम्बिके घण्टास्वनेन दः पाहि जामज्ञानि स्वनेन च स्वाहा ॐ राज्यां रक्ष प्रतीच्यां च चण्डिके रक्ष दक्षिणे ब्राह्मणे यात्रजोरस्य उत्तरस्यान्ध्रथेश्वरि स्वाहा ॐ सौम्यानि यानि रूपाणि त्रैलोक्ये विचरन्ति ते यानि चात्यन्तघोराणि ते रक्षास्पं सदा भुवं स्वाहा ॐ खड्गशूलगदादीनि यानि चास्त्राणि तेऽम्बिके करपल्लवसङ्गीतैरस्तान् रक्ष सर्वतः स्वाहा ॐ ऋषिर्वाच स्वाहा ॐ एवं स्तुतासुरैर्दिव्यैः कुसुमैर्नन्दनोद्भवैः अर्चिता जगदान्धात्रे गन्धागन्धानुलेपनैः स्वाहा ॐ भक्त्या समस्तैः श्रुतैर्दिव्यैर्धूपैः सुधूपिता प्राह प्रसादलोके समस्तान् मृदान् सुरान् स्वाहा ॐ देव्यवाच स्वाहा ॐ वृजतां दृशाः सर्वे यतस्मत्त्वाभिवाञ्छितं स्वाहा ॐ देवा ऊचु स्वाहा ॐ भगवत्या कृतं सर्वं न किञ्चिदवशिष्यते यतयन्निहतश्चत्रुरस्माकं महिषासुरः स्वाहा ॐ यदि जापिबलो जयस्त्वजास्माकं महेश्वरी संस्मृता त्वन्नो हिंसेथाः परमापदः स्वाहा ॐ यश्चवर्त्यस्तवेदेभिस्त्वां स्तोष्यत्यबलादने तस्य वित्तद्भिर्भवेद्धरादिसम्पदां स्वाहा ॐ वृद्धयस्तत्रदन्दात्तं भवेदाः सर्वदाम्बिके स्वाहा ॐ ऋषिर्वाच स्वाहा ॐ इति प्रसादिता देवैर्जगतोत्थे तथात्मनः तथेत्युक्ता भद्रकाले बभूवान्तरहिता नृपः स्वाहा ॐ इत्येतत्कथितं भुवपसम्भूता साधुरा देवी देवशरीरेभ्यो जगत्त्रयहितैषिणी स्वाहा ॐ पुनश्च गौरी देहा समुद्भूता यथा भवत् तथा च दुष्टदैत्यानां तथा शुम्भनिशुम्भजो स्वाहा ॐ रक्षणाय लोकानां देवानां भोगारिणे तच्छृणुष्वमयायजगद्धः स्तुतिर्नाम चतुर्थः श्रीजगदम्बार्पणमस्तु सत्याः सन्तु यजमानस्य गावाः ॐ नमश्चण्डिकायै ॐ क्लीं ऋषिर्वाच स्वाहा ॐ पुराशुम्भनिशुम्भाभ्यामसुराभ्यां सचीपतेः त्रैलोक्ययज्ञभागाशतामदबलाशयात् स्वाहा ॐ तावेव सूर्यतां तद्वदधिकारं तथैन्दवं कौपेरवथजान्यं जचक्राते वरुणस्य च स्वाहा ॐ तावेव भवदर्थिं जचक्रतुर्वह्निकर्म च ततो देवाविनिर्धोता भ्रष्टराज्याः पराजिताः स्वाहा ॐ हृताधिकारास्त्रदशास्ताभ्यां सर्वे निराकृताः महासुराभ्यां तान् देवीं संस्मरन्त्य पराजितां स्वाहा ॐ तजास्माकं वरोदतो यथा पत्सुस्मृताखिलाः भवदान्नाजयिष्यामि तत्क्षणात् परमापदः स्वाहा ॐ इति कृत्तामतिन्दे राहि भवन्तन्नगेश्वरं जग्मुस्तत्र ततो देवीं विष्णुवायां प्रतुष्टुः स्वाहा ॐ देवा ऊचु स्वाहा ॐ नमो देव्यै महादेव्यै शिवायै सततं नमः नमः प्रकृते भद्रायै नियता प्रणता स्मदा स्वाहा ॐ रौद्रादे नमो नित्याजै गौर्यै धात्रे नमो नमः योत्स्नायै रूपिण्यै सुखायै सततं नमः स्वाहा ॐ कल्याण्यै प्रणतां वृद्ध्ये सिद्धे गौर्म्यै नमो नमः नैर्वृत्ते गोभृतां लक्ष्मी शर्वाण्यै ते नमो नमः स्वाहा ॐ
दुर्गायै दुर्गपारायै सारायै सर्वकारिण्यै ख्यात्यै विशिष्टायै धूम्रायै सततं नमः स्वाहा ॐ अतिसौम्यातिरौद्रायै नदास्तस्यै नमो नमः नमो जगत्प्रतिष्ठायै देव्यै कृत्यै नमो नमः स्वाहा ॐ या देवी सर्वभूतेषु विष्टवायेति शब्दिता नमस्तस्यै स्वाहा ॐ नमस्तस्यै स्वाहा ॐ नमस्तस्यै नमो नमः स्वाहा ॐ या देवी सर्वभूतेषु चेतनेत्यभिधीयते नमस्तस्यै स्वाहा ॐ नमस्तस्यै स्वाहा ॐ नमस्तस्यै नमो नमः स्वाहा ॐ नमस्तस्यै नमो नमः स्वाहा ॐ या देवी सर्वभूतेषु भ्रान्तिरूपेण संस्थिता नमस्तस्यै स्वाहा ॐ नमस्तस्यै स्वाहा ॐ नमस्तस्यै नमो नमः स्वाहा इन्द्रजालामधिष्ठात्रे भूतानां चाखिलेषु च भूतेषु तन्दस्यै व्याप्त्यै देव्यै नमो नमः स्वाहा ॐ जितिरूपेण जाग्रत्समेतद्व्याप्य स्थिता जगत् नमस्तस्यै स्वाहा ॐ नमस्तस्यै स्वाहा ॐ नमस्तस्यै नमो नमः स्वाहा विदैरस्माभिरेशाचसुरैर्नमस्यते याचस्मृता तत्क्षणमेवहं दिनः सर्वापतो भक्तिविदं प्रवृत्तिभिः स्वाहा ॐ विशिर्वाच स्वाहा ॐ एवं स्तवाभियुक्तानां देवानां तत्र पार्वते स्नातुमभ्याज ज्योतो जयजाह्नव्या द्रवनन्दन स्वाहा ॐ साभ्रवीतां सुरां सुभ्रोद्भवत् ॐ दतोमिकाम्बरं लोपमिभ्राणां सुवरोहरं ददर्शचण्डो वृण्डश्च भृत्यौषं फनिशुम्भजो स्वाहा ॐ ताभ्यां शुम्भाय दस्त्रे स्त्रे महाराज भासजन्ते हिमाचलं स्वाहा ॐ नैवतादृक्कतिद्रोपं दृष्टङ्केन युजोत्तमं जायता ॐ स्त्रीरत्नमदचार्वङ्गे द्योतजन्ते दिशस्त्रिषा साधु तिष्ठति दैत्येन्द्रतां भवान् ॐ विवादं हंसनियुक्तमेतत्तिष्ठतिवेङ्गणे रत्नभूतप्लाहलक्षणं मधुरजागिरा स्वाहा ॐ दूत उवाच स्वाहा ॐ दैवदैत्येश्वरशुम्भस्त्रैलोक्ये परमेश्वरः दूतोऽहं प्रेषितस्तेन त्वत्सकाशमिहागतः स्वाहा ॐ अव्याहताज्यः सर्वासुजस्सदा देवयोनिषु निर्जिताखिलदैत्यारिः सजदा हरिणश्व तत्स्वाहा ॐ भवत्रैलोक्यमखिलं भवते पावशानुगाः यज्ञभागानहं सर्वानुपाश्चामि पृथक् पृथक् स्वाहा ॐ त्रैलोक्ये वरदत्तानि पपश्चान्निशेषतः तथैव गजरत्नं च हृतं देवेन्द्रवाहनं स्वाहा ॐ क्षीरोदमथुरोद्भूतमश्वरत्नं मवामरैः उच्चैश्रवससंजन्तत्प्रणिवत्यसमर्पितं स्वाहा ॐ यानि चान्यानि देवेषु गन्धर्वेषु रगेषु च रत्नभूतानि तानि मय्येव शोभने स्वाहा ॐ स्त्रीरत्नभूतान् तान् देवि लोके वन्यामहे वजं सात्तमस्मादपागच्छ जतो रत्नभुजोपजं स्वाहा ॐ वां वापवानुजं वापिनिशुम्भवरुविक्रमं भजत्तञ्चलापाङ्गिरत्नभूता शिवय्यत स्वाहा ॐ परमैश्वर्यपतुलं प्राप्स्यते मत्परिग्रहात् एतद्बुद्ध्यासमालोच्य मत्परिग्रहतां व्रज स्वाहा ॐ ऋषिरुवाच स्वाहा ॐ इत्युक्ता सा तदा देवी गम्भीरान्तस्मिता जगौ दुर्गा भगवते भद्रा जयेदन्धार्यते जगत्स्वाहा ॐ देव्यवाच स्वाहा ॐ सत्यमुक्तं तजारात्र मिथ्या किञ्चित् प्रचोदितं त्रैलोक्याधिपतिश्चुम्भो निशुम्भश्चातितादृशस्वाहा ॐ किं तत्र प्रतिज्ञातं मिथ्या तत्क्रियते कथं श्रुतिजावल्लबुद्धित्वा प्रतिज्ञायागता पुरा स्वाहा ॐ यो वाञ्छति सङ्ग्रामे यो मे दर्पं व्यवहते यो मे प्रतिलोके समे भर्ता भविष्यति स्वाहा ॐ तदा गच्छतु शुम्भोऽत्र निशुम्भो वा महाबलः अन्जित्वा किञ्चरेणात्र पाणिं गृह्णातु मे लघु स्वाहा ॐ दूत उवाच स्वाहा ॐ अवलिप्तासमैवन्तं देवि ब्रूहि पवाग्रतः त्रैलोक्ये कस्मवांस्तिष्ठेदग्रे शुम्भनिशुम्भयो स्वाहा ॐ अन्येषामुदैत्यानां सर्वे देवानमीयुधि तिष्ठन्ति सम्मुखे देवि किं पुनस्त्रे त्वमेकिका स्वाहा ॐ इन्द्राद्यास्तकला देवास्तस्वर्येषां न संयुगे शुम्भादीनाङ्गतं तेषां स्त्रीप्रयास्यसि सम्मुखं स्वाहा ॐ सा त्वं गच्छमयैवोक्ता मार्षं शुम्भनिशुम्भयोः एषाकर्षणनिर्धोतगौरवामागमिष्यते स्वाहा ॐ देव्यवाच स्वाहा ॐ एतमेतद्बलि शुम्भो निशुम्भश्चातितादृशः किं करोमि प्रतिज्ञा वेदिनालोचिता पुरा स्वाहा ॐ सत्तं गच्छमयोच्च
तन्ते अजते तत्सर्वमादतः दाचक्ष्मासुरेन्द्राय सजयुक्तं करोतु तच्छाहा स्वाहा ॐ आज्ञप्तास्ते तु दैत्याश्चण्डपुण्डपुरोगवाः चतुरङ्गबलोपेतायुर्भ्युद्यता स्वाहा ॐ ददृशस्ते ततो देवी श्रद्धासां व्यवस्थितान् सिंहस्योपरि धैर्येन्द्रशृङ्गे महति काञ्चने स्वाहा ॐ ते दृष्टातां समादातु मध्यपञ्चक्ररुद्यताः आकृष्टचापाशिधरास्तथान्ये तत्समीपगा स्वाहा ॐ ददक्तो पञ्चकारोच्चैरम्बिका अनरेन् प्रदे कोपेन चास्यावदनं वशे वर्णमभूत्तदा स्वाहा ॐ भृकुटे गुडिलात्तस्याललाटफलगादृतं काले कडालवदनावनिष्क्रान्ता शिवाशिने स्वाहा ॐ विचित्रघट्टाङ्गधरा विभूषणा देवी धर्मवदेधाना शुष्कमांसातिभैरवा स्वाहा ॐ अतिविस्तारवदना दिक्कालवनभीषणा निमग्नारक्तनजना दादापूर्तिमुखा स्वाहा ॐ सावेगेनाभिपतिता घातजन्ते महासुरान् सैन्ये तत्र सुरारेणामभक्षज तदद्बलं स्वाहा ॐ वार्ष्णिग्राहाङ्कुशग्राह्यज्योतघण्टा समन्वितान् समादादेकहस्तेन मुखे चिक्षेपमारणान् स्वाहा ॐ तथैव योधं स्वर्गैरथं सारथिरासः निक्षिप्यवक्त्रे दशनैश्चरुवजञ्जलभैरवं स्वाहा ॐ एकं जग्राहकेशेषु क्रीडायापथजापरम् पादेनाक्रम्य दैवान्यमुरसान्यपबोधज स्वाहा ॐ तैर्मुक्तानि शस्त्राणि महास्त्राणि तथा सुरैः मुखेन जग्राहैर्मथितान्यपि स्वाहा ॐ बलिदान्तरं सर्वमधुराणां दुरात्मनान् अमृताभक्षजानन्दांश्चादाडयत्तथा स्वाहा ॐ असिना निहताः केचित् खट्टाङ्गदाडिताः जग्गुर्विनाशपशुराबन्धनाग्राभ्यहतास्तथा स्वाहा ॐ क्षणेन तद्बलं सर्वमधुराणां निपातितं दृष्टा चण्डोऽभिरुद्रापदाङ्गाले विधिभीषणां स्वाहा ॐ शरवरशेर्महाभीमैसाक्षसूत्रकमण्डलः आयाता ब्रह्मणः शक्तिर्ब्रह्माण्येत्यभिधीयते स्वाहा ॐ माहेश्वरी विशारूढा त्रिशूलवरधारिणी महाहिवलया प्राप्ता चन्द्ररेखा विभूषणा स्वाहा ॐ कौमारे शक्तिहस्ता च मयूरवरवाहना योद्धुभ्यादिरोदैत्यानम्बिका गुरूपिणी स्वाहा ॐ तथैव शक्तिर्गरुडोपरिसंस्थिता शङ्खचक्रगदाशार्ङ्गखड्गहस्ताभ्यपादयो स्वाहा ॐ यज्ञवाराहमुदलं रूपय्या बिभ्रतो हरेः शक्तिः साप्यायो तत्र वाराहे बिभ्रते धनं स्वाहा ॐ नरसिंहेन्द्रसिंहस्य बिभ्रते सदृशं बभुः प्राप्ता तत्र षडाक्षे प्रक्षिप्तनक्षत्रसंहति स्वाहा ॐ वज्रहस्ता तथैवेन्द्रियराजोपरिस्थिता प्राप्ता सहस्रनजना यथा चक्रस्तथैव सा स्वाहा ॐ तदेवस्ताभिरीशानो देवशक्तिभिः अन्यन्ता मधुरा शीघ्रं भवप्रीत्याह चण्डिकां स्वाहा ॐ ततो देवी शरीरात् विनिष्क्रान्तातिभीषण चण्डिका शक्तिरत्युग्रान्वाश्चुं शुम्भनिशुम्भजो स्वाहा ॐ ब्रूहि शुम्भन्निशुम्भं च दानवावतिर्विदौ ये चान्ये दानवास्तत्र युद्धावितुपस्थिता स्वाहा ॐ त्रैलोक्यमिन्द्रो लभतां देवाः सन्तः परिर्भुजः योजं प्रजातपातालञ्जदेवितवीक्षथ स्वाहा ॐ बलाबले बाधजेद्भवन्तो युद्धकाङ्क्षिणः तदा गच्छन्ति तृप्यन्तु पक्षिवास्त्विषितेन वस्वाहा ॐ यतोनियुक्तो दौत्येन रजा देव्या शिवस्वजं शिवदूतेति लोकेऽस्मिन् ततः साक्षातिमागता स्वाहा ॐ ते विश्रुत्वावचो देव्या सर्वाख्यातं महासुराः अमरशापूरिता जग्मुर्यत्यगात्याजने स्थिता स्वाहा ॐ ततः प्रथमेवाग्रे शरशकृष्टिवृष्टिभिः अवर्षरुद्धता वर्षास्तान् देवीमरारज स्वाहा ॐ सा च तान् बहिरां दानां शूलशक्तिपरश्वथान् शिक्षेदे जाध्मातधुर्मुक्तिर्महेषुभिः स्वाहा ॐ तस्याकृतस्तथा काले शूलपातविदारितान् खट्टाङ्गवोदितांश्चारेन् कुर्वे विजरत्तदा स्वाहा ॐ कमण्डलजलाक्षेपहवीर्यान् हतोजसः ब्रह्माणे जागरो येन येन स्वधावति स्वाहा ॐ माहेश्वरे त्रिशूलेन तथा चक्रे वैष्णवे ऐङ्ग्या जघान कौमारे यथा शक्त्यादुगोपना स्वाहा ॐ ऐन्द्रिये कुलिशपातेन शतशो दैत्यदानवाः वेदुर्विदारिता पृच्छा मधुरोघप्रवर्षिण स्वाहा ॐ दण्डप्रहारविध्वस्तादंष्ट्रागक्षरवत्सः वाराहमूर्त्यान्यपदं चक्रेण च विदारिता स्वाहा ॐ नखैर्विदारितांश्चान्यान् भक्षयन्ते महासुरान् नारसिंहे च राजो राजापूर्वगम्बरः स्वाहा ॐ
नान्नहासैरसुरा शिवदूत्यभिदूषिताः वेदः पृथिव्यां भजतां स्थांशखादाथसादरा स्वाहा ॐ इति पात्रकटङ्गुद्धं भद्रयन्तं महापुरान् दृष्टाभ्युपाजैर्विविधैर्नेषुर्तैवारिशैलिका स्वाहा ॐ पलाजलपारकोपपतुलं रक्तवेदे निपातिते शुम्भासुरोनिशुम्भश्च हतेष्वन्येषु याहवे स्वाहा ॐ हन्यमानं महासैनं विलोक्यामरितमुद्वहन् अभ्यधावन्यशुम्भौ तमुक्षिता सुरसेन स्वाहा ॐ तस्याग्रतः पृष्ठे पार्श्वयोश्च महासुराः तन्दक्षौष्ठपुटाक्रुद्धा हन्तुं देवे पवाजु स्वाहा ॐ आजगामहावीर्यशुम्भो विश्वबलिर्वृतः रिहन्तुं चण्डिकाङ्गोपाकृत्वा युद्धं मातृभ्यः स्वाहा ॐ ततो युद्धमदेवासे देव्या शुम्भनिशुम्भयोः शतमनिशमतीवोग्रं मेघयोरिपवनिशतो स्वाहा ॐ जिक्षेदास्तां चण्डिका सुशलोत्करैः ताडयापासुराङ्गेषुस्त्रोखैरसुरेश्वरो स्वाहा ॐ निशुम्भो निशितं खड्गं जन्मदातायसप्रभवम् अताडयन्दोर्धृसिंहं देव्यावाहनमुत्तमं स्वाहा ॐ ताडिरेवाहने देवे क्षुरप्रेयासुमुत्तमं निशुम्भस्याजुरिक्षेत्रजन्मजाप्यष्टचन्द्रकं स्वाहा ॐ छिन्ने जर्मणि खड्गे जगच्चङ्गिच्छेपसोऽसुरः तामप्यस्त्रिधा चक्रे चक्रेणाभिमुखागतां स्वाहा ॐ गोपाध्वातो निशुम्भोदशूलिजिग्राहतारः आजान्तमुदस्सिंहो महानागैस्त्याजिते भवहापतैः पूरयामास गगनङ्गान्तदैव दिशोदश स्वाहा ॐ ततः काले समुत्पत्य गगनं क्ष्मापदाडयत् कराभ्यान्तन्निरातेन प्राक्ष्वनास्ते तिरोहिता स्वाहा ॐ अट्टाट्टहासवशिवं शिवदूते जगारः तैः शब्दैरुद्रास्त्रेषु शुम्भक्वं वनयजो स्वाहा ॐ दुरात्तं तिष्ठतिष्ठेति व्याजहाराम्बिकाजदा तदा जयेत्यभिषतं देवैराकाशं स्थितैः स्वाहा ॐ शुम्भेनादक्तयाशक्रमुक्ताज्वालातभीषणा आजान्देवन्हि गोटाभादादिरस्ता महोल्कजा स्वाहा ॐ सिंहनादेन शुम्भस्य व्याप्तं लोकत्रयान्तरं निर्घातनस्वनो घोरो जवानपदैपते स्वाहा ॐ शुम्भभुक्ताञ्चरान् देवी शुम्भस्तत्त्वहिताञ्चरान् विच्छेदस्वशरीरुग्रे शतशोथसहस्रश स्वाहा ॐ ततः सा चण्डिका शूलेनाभिदध्यानतं ततताभिहतो भोमोच्छितो निपपातः स्वाहा ॐ तो निशुम्भः सम्प्राप्य चेतनावार्तकार्मुकः आदघानसयद्देवीङ्गालिङ्गे शरणं तथा स्वाहा ॐ पुनश्च कृत्वा बाहुवामैरं धर्मजेश्वरः चक्रायुधेन दिदश्छादजाबाधरन् स्वाहा ॐ ततो भगवते क्रुद्धा दुर्गा दुर्गार्त्यनाशिने चिज्वेददेवे चक्राणि सुचरैः सायकां शतान् स्वाहा ॐ ततो निशुम्भो वेगेन गदापादाय चण्डिकाम् अभ्युतामत वैहन्तं दैत्यसेना समावृत स्वाहा ॐ तस्यापतत एव जगदां जिच्छेदचण्डिका खड्गेन शतधारेण शतशूलं समादते स्वाहा ॐ शूलहस्तं सपाजान्तं बहुरार्दनं हतिर्व्याधिशूलेन रेगाविद्धेन चण्डिका स्वाहा ॐ भिन्नस्य शूलेन हृदयान्यस्तुतोपरः महाबलो महावीरस्तिष्ठेति पुरुषो वदन् स्वाहा ॐ तस्य निष्क्रामतो देवे प्रभस्य स्मरवद्दः शिरश्चिच्छेद खड्गेन ततो सा भवतद्भुवि स्वाहा ॐ ततो सिंहश्च गातो कृतमुष्ट्राक्षुण्णशिरोधरान् असुरांस्तां तथा काले शिवदूते तथा वरान् स्वाहा ॐ कौमारे शक्तिनिर्भिन्नाः केजन्नेषु महासुराः ब्रह्माणे मन्त्रपूतेन तोजेनान्ये जनागताः स्वाहा ॐ माहेश्वरे त्रिशूलेन भिन्नाः पेतुस्तथा परे वाराहेतुण्डघातेन केचिच्चूर्णे कृता भवे स्वाहा ॐ खण्डं खण्डं च चक्रेण वैष्टव्यातारवाः कृताः वज्रेण चैन्द्रिय हस्ताग्रविवृतेन तथा परे स्वाहा ॐ केचिद्दिनेषु रसुराः केचिन्नष्टा महाहवात् भक्षिताश्चापरे काले शिवदूते मृगाधिपैः स्वाहा ॐ स्वस्ति श्रीवार्कण्डेय पुराणे सूर्यसावर्णिके मन्वन्तरे श्रीदेवी महात्मे नमः श्रीजगदम्बार्पणमस्तु सत्याः सन्तु यजमानस्य गावाः ॐ नमश्चण्डिकादे ॐ विशिर्वाच स्वाहा ॐ निशुम्भन्निशतं दृष्ट्वा भ्रातरं प्राणसंविदं हन्यमालं वरं चैव शुम्भक्रुद्धो प्रवेद्वज स्वाहा ॐ बलावलेपाद्दृष्टे त्वं मातृगे गरुवमावः कन्यासां बलमाश्रित्य युध्यते जातिमानिने स्वाहा ॐ देव्यवाच स्वाहा ॐ एकैवाहं जगत्यत्र द्वितीयागापमापरा पश्येता दुष्टमय्येव विशन्त्यो मध्यभूतज स्वाहा ॐ ततः समस्तास्ता देव्यो ब्रह्मणे प्रमुखालयं तस्यादेव्यास्तौ जग्मुरेकैवासे तदाम्बिका स्वाहा ॐ देव्यवाच स्वाहा ॐ अहं विभूत्या बहुभिः
वीरिह रूपे यदा स्थिता तत्संहृतं मलेगे प्रतिष्ठाम्याजौ स्थिरो भव स्वाहा ओम ऋषिर्वाच स्वाहा ओम ततः प्रवृते युद्धं देव्या शुम्भश्चजो भजोः पश्यतां सर्वदेवानामसुराणां च दारुणं स्वाहा ओम शर्वरिषैश्चैस्तस्त्रैस्तथाश्वैस्तैर्दारुणैः तयोर्युद्धमवोद्भोजः स्वाहा ओम दिव्यान्यस्त्राणि शतशो बुभुजे जान्यथान्विका बभञ्जतान् दैत्येन्द्रस्तत्रदेखार्विकर्तृभिः स्वाहा ओम मुक्तानि तेन जास्त्राणि दिव्यानि परमेश्वरे बभञ्जलीरदेवोग्रहुङ्कारोच्चारणादिभिः स्वाहा ओम ततश्चरशतैर्देवी भाक्षादगतोऽसुरः सावित्र्यपिता देवी धनुश्चिच्छेदजेषुभिः स्वाहा ओम छिन्ने धनुषि दैत्येन्द्रस्तथा शक्तिवता तथे इच्छेद देवी चक्रेण तावप्यस्य करे स्थितां स्वाहा ओम ततः खड्गपपादाय सजन्द्रं च भानुवत् अभ्यतावदता देवी दैत्यानामधिपेश्वर स्वाहा ओम तस्यापदत एवाशु खड्गं चिच्छेदचण्डिका धनुर्मुक्तेश्वरैर्बाणैश्चर्मचार्ककलाबलं स्वाहा ओम अश्वांसपादजापादरथं सारथिना सह हताश्वः सतता दैत्यश्चिन्नधन्वा विसारथि स्वाहा ओम जग्राहमुद्गरं घोरवम्बिका निधनोद्यतः चिच्छेदापदतस्तस्य मुद्गरं निशितैश्वरैः स्वाहा ओम तथा वितोभ्यतावत्ता मुष्टिमुद्यम्यवेगान् समुष्टिं पादजापासहृदये दैत्यमुङ्गवसजत् तलप्रहाराभ्यतो निपपातमहीतले स्वाहा ओम सदैत्यराजः सहता पुदरे प्रथोत्थितः उद्बत्य च प्रगृह्योच्चैर्देवीङ्गगणमास्थितः स्वाहा ओम तत्राभिजातिराधा राजयुधे तेन चण्डिका स्वाहा ओम नियुद्धं खेददा दैत्यश्चण्डिका च परस्परं चक्रतुः प्रथमं सिद्धमुनिविस्फलकारकं स्वाहा ओम ततो नियुद्धं सुचिरं कृत्वा तेन अम्बिका सह उत्ताड्यभ्रामजापाशक्षेपधरणे तले स्वाहा ओम सक्षिप्तो धरणीं प्राप्य मुष्टिमुद्यम्य वेगवान् अभ्यतावत् दुष्टात्मा चण्डिका निधनेक्षया स्वाहा ओम तवाजान्तं ततो देवी सर्वदैत्यजनेश्वरं जगत्यां पादजापासभिन्नाशूलेन वक्षसि स्वाहा ओम सगतासुः पपातोर्व्यान् देवी शूलाग्रवीक्षतः कालयं सकलां पृथ्वीं साध्युद्देवां सपर्वतां स्वाहा ओम ततः प्रसन्नमखिलं हते तस्मिन् दुरात्मने जगत्स्वास्थपदेवावदुर्बलं जाभवन्नभ स्वाहा ओम तातमेघास्तोल्काय प्रागासंस्ते शिवञ्जयोः त्वरितो मार्गवाहिनीनस्तथा संस्तत्र मातते स्वाहा योऽं ततो देवगणास्तर्वे हर्षदर्भरमानसाः बभूर्महते तस्मिन् गन्धर्वादलितं जगु स्वाहा ओम अबाधजंस्तथैवान्यदुष्टाप्सरोगणाः बभुः पुण्या सदा वादा सुप्रभो भूतिमागत स्वाहा ओम स्वस्ति श्रीमार्कण्डेय पुराणे सूर्यसावर्णिके मन्वन्तरे श्रीदेवी वाहात्मे दशमः श्रीजगदम्बार्पणमस्तु सत्यास्सन्त यजमानस्य कामाः ओम नमश्चण्डिकादे ओम ऋषिरुवाच स्वाहा ओम देव्या हते तत्र महासुरेन्द्रे सेन्द्रास्तुरावह्निपुरुगमास्तां कात्यायनेन्दुष्टवरिष्ठलाभाद्विकाशपत्राब्जविकाशिदाशा स्वाहा ओम देवी प्रपन्नार्तिहरे प्रसीद प्रसीदवादर्जगतोऽखिलस्य सरिबाहि विश्वं त्वमेश्वरी देवी जराजरस्य स्वाहा ओम आधारभूता जगतस्त्वमेका एकरूपेण यदस्थितासि नोदभीतेर्नृते यथासुरवधाधुरैव सद्यः पापानि सर्वजगतां प्रशमन्नयाजोत्पादपाकजनितांश्च महोपसर्गां स्वाहा ओम प्रणतानां प्रसीदत्वं देवी विश्वार्तिहारिणे त्रैलोक्यवासिनामेड्ये लोकानां वरदा भव स्वाहा ओम देव्यवाच स्वाहा ओम वरदाहं सुरगणा वरञ्जं मनसेक्षथा संवृद्धं प्रयच्छामि जगतामुपकारकं स्वाहा ओम देवा ऊचु स्वाहा ओम सर्वाबाधा प्रशमनं त्रैलोक्यस्याखिलेश्वरे एवमेव त्वयागार्यवस्मद्वैर्विनाशनं स्वाहा ओम देव्यवाच स्वाहा ओम वैवस्पतेऽन्तरे प्राप्ते अष्टाविंशतिमे युगे शुम्भो निशुम्भश्चैवान्यावुत्पच्छेदे महासुरौ स्वाहा ओम नन्दगोपगहे जाता यशोदा गर्भसम्भवा ततस्तो नाशयिष्यामि विन्ध्याचलनिवासिने स्वाहा ओम मुदरप्यति रौद्रेण रूपेण पृथिवीतले अवतीर्यहनिष्यामि वैप्रचित्तां स्तुदानवान् स्वाहा ओम भक्षयन्त्याश्च दानुग्रां वैप्रचित्तान् महासुरान् रक्तादन्ता भविष्यन्ति दानवे सुपापमा स्वाहा ओम ततो मां देवता स्वर्गे मर्त्य
लोके मानवाः सुबन्तो व्याहरिष्यन्ति सततं रक्तदन्तिकां स्वाहा ॐ भोजश्च शतवार्षिक्यामनाविष्ट्यामनं भजे मुनिभिः संस्तुता भूभौ सम्भविष्याम्यजो निजाः स्वाहा ॐ ततश्शतेन नेत्राणान्निरीक्षिष्याम्यहं मुनीन् कीर्तयिष्यन्ति मनुजाः शताक्षे विद्यमान् ततः स्वाहा ॐ ततोऽहमखिलं लोकपात्पतेः समुद्भवैः भरिष्यामि सुराशाके रामृष्टेः प्राणधारकैः स्वाहा ॐ शाकम्भरेति भिक्षातं ददा यास्याम्यहं भुवि स्वाहा ॐ तत्रैव च वधिष्यामि दुर्गमाख्यं महासुरं दुर्गादेवेति भिक्षातं तन्मेनाप भविष्यति स्वाहा ॐ पुनश्चाहं यदा भीमं रूपं कृत्वा हिमाचले रक्षांसि भक्षयिष्यामि मुनीनान्त्राणकारणात् स्वाहा ॐ तदा मां मुनजस्तद्वे स्तोष्यन्त्यानं प्रमूर्तजः भीमादेवेति भिक्षातं तन्मेनाप भविष्यति स्वाहा ॐ यदारुणाख्यस्त्रैलोक्ये महाबाधां करिष्यते तदाहं धामरं रूपं कृत्वा सङ्ख्येय षट्पदं स्वाहा ॐ त्रैलोक्यस्य हितार्थाय वधिष्यामि महासुरं भ्रामरेत च माल्लोकास्तदा स्तोष्यन्ति सर्वतः स्वाहा ॐ इत्थं यदा यदा बाधा दानवोत्था भविष्यते तदा तदावतेर्याहं करिष्याम्यतिसङ्ख्यजं स्वाहा ॐ स्वस्ति श्रीमार्कण्डेयपुराणे सूर्यसावर्णिके मन्वन्तरे श्रीदेवी माहात्म्ये एकादशः श्रीजगदम्बार्पणमस्तु तस्यास्तन्त यजमानस्य कामाः ॐ नमश्चण्डिकायै ॐ देव्यवाच स्वाहा ॐ मेभिस्तवैश्यवान् नित्यं स्तोष्यते यस्समाहितः तस्याहं सकलां बाधां शमयिष्याम्यसंशयं स्वाहा ॐ मधुकैटभनाशं च महिषासुरघानतं कीर्तयिष्यन्ति एतद्वद्वदं शम्भनिशम्भजो स्वाहा ॐ अष्टम्यां च चतुर्दश्यां नवम्यां च एकचेतसः रोष्यन्ति देवते भक्तापमाहात्म्यमुत्तमं स्वाहा ॐ न तेषां दुष्कृतं किञ्चित् दुष्कृतोत्थानदापदः भविष्यति न दारिद्र्यं न चैवेष्टविजोजनं स्वाहा ॐ शत्रुतो न भजन्तस्य तस्युतो वादराजतः न शस्त्रान्तरतो जौघात्जाजित्थं भविष्यति स्वाहा ॐ तस्मान्मवेतं माहात्म्यं पठितव्यं समाहितैः श्रोतव्यं च सदा भक्त्या परं स्वस्त्यजनं स्वाहा ॐ उपसर्गारशेषां समभावारे समुद्भवान् तथा त्रिविधमुत्तातं माहात्म्यं शपथेन्नमः स्वाहा यं यत्रैतत्पठ्यते सम्यक् नित्यमाचतनेव वा सदा न तद्वि मोक्ष्यामि सान्निध्यं तत्र वे स्थितं स्वाहा ॐ बलिप्रदाने भोजाजामग्निकार्ये महोत्सवे सर्वं ममेतं माहात्म्यमुच्चार्यं श्राव्यमेव च स्वाहा ॐ जानता जानता वापि बलभोजा यथा कृतां प्रतीक्षिष्याम्यहं प्रेत्यावह्निहोमं तथा कृतं स्वाहा ॐ शरत्काले महापूजा कृजते याजवार्षिके तस्यां ममेतं माहात्म्यं श्रुत्वा भक्तिसमन्वितः स्वाहा ॐ सर्वान् निर्मुक्तो धनधान्यसमन्वितः मनुष्योमत्प्रसादेन भविष्यति न संशयः स्वाहा ॐ श्रुत्वा पवित्रं माहात्म्यं नापवर्गदा स्वाहा ॐ मार्कण्डेय उवाच स्वाहा ॐ इति तस्य वचश्रुत्वा सुरथश्च नराधिपः प्रणिपत्य महाभागं तमृषिं संशितव्रतं स्वाहा ॐ निर्विण्डोतिपत्तेन राज्यापहरणेन च जगामसद्यस्तपसे सदवैश्यो महामुने स्वाहा ॐ सन्दर्शनार्थबम्बाजादते पुदिन संस्थितः सदवैश्यस्तपस्ते देवे सूक्तं परं जपन् स्वाहा ॐ तौ तस्मिन् पुलिने देव्याः कृत्वा मूर्तिं महीमजीं कर्हणाञ्चक्रतुस्तस्याः पुष्पधूपदर्पणैः स्वाहा ॐ निराहारो जताहारो तन्मनस्कौ समाहितौ ददतुस्तौ बलिं चैव निजगात्रा सुगृक्षितं स्वाहा ॐ एवं समाराधयतोस्त्रिभिर्परिशैर्यतात्मनोः परितुष्टा जगद्धात्रे प्रत्यक्षं प्राहचण्डिका स्वाहा ॐ देव्यवाच स्वाहा ॐ यत्रार्थते त्वजा भूपत्वजा जुगलनन्दना मत्तस्तत्राप्यतां सर्वं वरदा ददामि ते स्वाहा ॐ मार्कण्डेय उवाच स्वाहा ॐ ततोपव्रेद्रवो राज्यपविभ्रंशन्यजन्मने अत्रैव जनिजं राज्यं हतशत्रुबलं बलात् स्वाहा ॐ सोऽपि वैश्यस्ततो ज्ञानं वव्रे निर्विण्णमानदः ममेत्यहमिति
ಮುಳಿಯ ತನ್ನದೇ ಆದ ಇತಿಹಾಸ, ಚರಿತ್ರೆ ಮತ್ತು ಪೌರಾಣಿಕ ಹಿನ್ನೆಲೆಗಳನ್ನು ಹೊಂದಿರುವ ಒಂದು ಪಾವನ ಕ್ಷೇತ್ರ. ಇಲ್ಲಿ ಹುದುಗಿ ಹೋಗಿರುವ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಗಳನ್ನು ಮುನ್ನೆಲೆಗೆ ಇಟ್ಟು ಇಲ್ಲಿನ ಶ್ರೀಗಳಾದ ಶ್ರೀ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು ಅತ್ಯಂತ ಮಹತ್ವದ ಮಾಹಿತಿಗಳನ್ನು ಭಕ್ತಾದಿಗಳಿಗೆ ಈ ರೀತಿ ನೀಡಿದರು. ನಮಸ್ತಸ್ಯೆ 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 ನಮೋ ನಮಃ. ಈ ಕ್ಷೇತ್ರ ನಾನು ಆಧ್ಯಾತ್ಮಕ್ಕೆ ಬರುವ ಮೊದಲು ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ನಾನು MRPL ಮತ್ತು ಕೆಲವಲ್ಲಿ HPCL ಕೆಲಸ ಮಾಡ್ತಾಯಿದ್ದೆ. ಆ ಹೊತ್ತಿಗೆ ನಮಗೆ ಇಲ್ಲಿ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು. ನಾನು ಇದಕ್ಕೆ ಬರಲಿಕ್ಕೆ ಏನು ಕಾರಣ ಅಂತ ಒಂಥರ ಮನೆಯೇ ಒಂದು ಮೆಡಿಕಲ್ನಾಗೆ ಮಧ್ಯೆ ಯಾವಾಗ ನೋಡಿದರೂ ಸಮಸ್ಯೆ, ದನಗಳಿಗೆ ದನ ಸಾಯುವುದ, ಮನೆಯಲ್ಲಿ ಆರೋಗ್ಯ ಇಲ್ಲ, ಆ ರೀತಿಯ ಒಂದು ಪರಿಸರ ಪರಿಸ್ಥಿತಿ ನನ್ನನ್ನು ಈ ಹಂತಕ್ಕೆ ತಂದಿದೆ. ಅಂದರೆ ಯಾವುದಾದ್ರೂ ಒಂದು ಒಬ್ಬ ಬುದ್ಧನಾದರೂ ಸಿದ್ಧಾರ್ಥ ಹೋಗಿ ಬುದ್ಧ ಆಗಬೇಕಾದ್ರೂ ಅದಕ್ಕೊಂದು ಪರಿಸ್ಥಿತಿ ತಂದು ಒದಗಿಸಿದ ಹಾಗೆ ನಾನು ನನ್ನ ಜಾತಕದಲ್ಲಿ ನಂಗೆ ಗೊತ್ತಿಲ್ಲ, ಹೀಗೆ ಇತ್ತು, ನಾನು ಹೀಗೆ ಆಗಬೇಕು ಅಂತಲೇ ಉಂಟು, ನಂಗೆ ಆಗೋ ಗೊತ್ತಿರಲಿಲ್ಲ, ನನ್ನ ಜಾತಕ ಅಷ್ಟು ಇದು ಮಾಡಲಿಲ್ಲ. ಆದರೆ ಜಾತಕದಲ್ಲಿ ನೋಡುವಾಗ ನನ್ನ ಜೀವನ ಹೀಗೆ ಇರಬೇಕು ನಮಗೆ ಗೊತ್ತಾದ್ದು. ಮತ್ತೆ ನಾನು ಡಿಪ್ಲೊಮಾ ಮಾಡಿ ಅಲ್ಲಿ ಹೋಗಿ MRPL HPCL ಎಲ್ಲ ಕೆಲಸ ಮಾಡ್ತಾಯಿದ್ದೆ ಸೂಪರ್ವೈಸರಾಗಿ. ಆಮೇಲೆ ನನಗೆ ಇಲ್ಲಿ ಮನೆಯಲ್ಲಿ ಆರೋಗ್ಯ ಸಮಸ್ಯೆ, ದನ ಸಾಯ್ತಾ ಇರೋದು, ವರ್ಷ ಇಲ್ಲಿ ಎಷ್ಟು ದನ ಸತ್ತಿದೆ ಅಂತಿಲ್ಲ. ಆವಾಗ ನಾವು ಇದಕ್ಕೇನು ಪರಿಹಾರ ಅಂಥೇಳಿ ನಾನು ಅದಕ್ಕೆ ಜ್ಯೋತಿಷ್ಯ ಅದರ ಮೇಲೆ ಹೋಗಿ ಪ್ರಶ್ನೆ ಇಟ್ಟು ನೋಡುವಾಗ ಈ ಸಾನ್ನಿಧ್ಯದಲ್ಲಿ ಹಿಂದೆ ಯೋಗಿಗಳು ತಪಸ್ಸು ಮಾಡಿದಂಥ ಜಾಗ, ಇಲ್ಲೊಂದು ಸ್ವಯಂಭು ಶಿವ ಸಾನ್ನಿಧ್ಯ ಇದೆ, ಮತ್ತೊಂದು ತಾಯಿ ಸಾನ್ನಿಧ್ಯ ಇದೆ, ಒಂದು ತ್ರಿಶಕ್ತ ರೂಪದ ಒಬ್ಬಳು ತಾಯಿ ಇಲ್ಲಿದ್ದಾಳೆ ಅಂತ ಬಂತು. ಆ ರೀತಿಯಾಗಿ ನಾನು ಈ ಆರೋಗ್ಯದ ಸಮಸ್ಯೆ ಉಂಟಲ್ಲ, ಅದಕ್ಕೋಸ್ಕರ ನಾನೆಂತ ಮಾಡಿದೆ, ಈ ಆರೋಗ್ಯವನ್ನು ಹೇಗೆ ಸರಿ ಮಾಡೋದು ಅನ್ನುವ ಚಿಂತನೆಯಲ್ಲಿ ಹೋದಾಗ ನನಗೆ ರೇಖಿ ಸಿಕ್ಕಿತು. ಮದ್ದಿಲ್ಲದೆ ಒಬ್ಬ ರೋಗವನ್ನು ಹೇಗೆ ಗುಣಪಡಿಸುವುದು ಅಂತ. ಹಾಗೆ ನಾನು ನಮ್ಮ ಗುರುಗಳಾದ AK ರಾವ್ ಅವರು ಉಡುಪಿಯಲ್ಲಿದ್ದರು, ಅಲ್ಲಿ ಹೋಗಿ ರೇಖಿ ಕ್ಲಾಸನ್ನು ಕಲಿತೆ. ಆಮೇಲೆ ನನಗೆ ಅವರು 3 ದೀಕ್ಷೆ ಕೊಟ್ಟರು. ಆಮೇಲೆ ನನಗೆ ನಾನು ರೇಖಿ ದೀಕ್ಷೆ ಮತ್ತೊಬ್ಬನಿಗೆ ಕೊಡುವವರೆಗೆ ನನ್ನನ್ನು ಅವರು ತಂದು ನಿಲ್ಲಿಸಿದ್ದಾರೆ ನಮ್ಮ ಗುರುಗಳು. ಹಾಗೆ ಮೊನ್ನೆ ಕೂಡ ನಾನು ಹೋಗಿ ಈ ಕಾರ್ಯಕ್ರಮ ಆಗುವ ಮೊದಲು ಕೂಡ ಅಲ್ಲಿ ಹೋಗಿ ಅವರಿಗೆ ಫಲಪುಷ್ಪ ಕೊಟ್ಟು ಅವರಿಗೆ ಒಂದು 70-75 ವರ್ಷ ಆಯಿತು, ಅವರ ಅನುಗ್ರಹ ಪಡ್ಕೊಂಡು ಬಂದೆ. ಅವರಿಗೆ ಭಾರಿ ಖುಷಿಯಾಯಿತು. ಹಾಗೆ ಮತ್ತೊಬ್ಬರು ನನ್ನ ಗುರುಗಳು ಪರಬ್ರಹ್ಮದವರು ಗಂಗಾಧರ ಭಗವಾನ್, ಅವರು ಕೂಡ ಏಜ್ ಆಯಿತು, 80-82 ವರ್ಷ, ಅವರಿಗೂ ನಡಿಲಿಕ್ಕೆ ಆಗೋದಿಲ್ಲ. ಈ ಹೊತ್ತಲ್ಲಿ ಅವರು ನಮಗೊಂದು ಅನುಗ್ರಹ ಮಾಡಿ ಮೊನ್ನೆ ಕಳಿಸಿದರು, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತದೆ, ನಡೆಸಿ ಹೋಗು ಅಂತ, ನಮಗೆ ಮಾಡಲಿಕ್ಕಾಗಲಿ ನೀನು ಮುನ್ನಡೆಸು ಅಂತ ನನಗೊಂದು ಅನುಗ್ರಹ ಮಾಡಿ ಕಳಿಸಿದರು. ನಾನು ಈ ರೇಖಿ ಚಿಕಿತ್ಸೆ ಮತ್ತು ಈ ಪರಬ್ರಹ್ಮ ಎರಡು ಕೂಡ ಆಧ್ಯಾತ್ಮದೊಂದಿಗೆ ಆರೋಗ್ಯ, ಅದು ಎರಡು ನಮ್ಮ ಉದ್ದೇಶ. ಶಾಂತಿ, ಪ್ರೀತಿ, ಸಾಮರಸ್ಯ, ಇದು 3 ತತ್ವಗಳು. ನಮಗೆ ಶಾಂತಿ ಇರಬೇಕು, ಪ್ರೀತಿ ಇರಬೇಕು, ಸಾಮರಸ್ಯ ಇರಬೇಕು, ಅದೇ ನಮ್ಮ ಉದ್ದೇಶ. ಎಲ್ಲರೂ ಒಟ್ಟಾಗಿರಬೇಕು, ಆರೋಗ್ಯ ಇರಬೇಕು, ಶಾಂತಿ, ಪ್ರೀತಿ, ಸಾಮರಸ್ಯದಿಂದ ಎಲ್ಲರೂ ಇರಬೇಕು ಅನ್ನೋ ಉದ್ದೇಶ. ನಮ್ಮ ಈ ಪರಬ್ರಹ್ಮ ಆಗಲಿ ಅಷ್ಟೇ, ನಮ್ಮ ಒಂದು ಕಾರ್ಯಕ್ರಮ ಆಗುವಾಗಲೂ ಎಲ್ಲ ರೀತಿಯಿಂದ ಯಾವುದೇ ಒಂದು ಜಾತ್ರೆ ಆಗಲಿ ಅಥವಾ ಅದಕ್ಕೊಂದು ನಮಗೊಂದು ವಿದ್ಯೆ ಕೊಟ್ಟಿದ್ದಾರೆ. ಯಾವುದೇ ಒಂದು ಗಲಾಟೆ ಯಾವುದೇ ಇಲ್ಲದೆ ನಿರ್ವಿಘ್ನವಾಗಿ ಅಂತೂ ಮಾಡುವಂಥ ಶಕ್ತಿಯನ್ನು ನಮಗೆ ಗುರುಗಳು ಕೊಟ್ಟಿದ್ದಾರೆ, ಮಾಡುವಂಥ ಶಕ್ತಿಯನ್ನು ಆ ಮಂಡಲದಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಾವು ಆ ಪರಬ್ರಹ್ಮ ವಿದ್ಯೆ ಮತ್ತು ರೇಖಿ ಚಿಕಿತ್ಸೆ ಮುಖಾಂತರ ನಾನು ಇಲ್ಲಿ ಕೆಲವರನ್ನು ಸರಿ ಮಾಡಿ, ಎಲ್ಲರಿಗೂ ಊರಿನವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಮಾಡ್ತೇನೆ ಅಂತ. ಕೆಲವರಿಗೆ ಅದು ಬ್ಯಾಂಗ್ಳೂರಿನವರೊಬ್ಬರಿಗೆ ಗೊತ್ತಾಯಿತು, ಅಲ್ಲಿಂದ ಮತ್ತು ಈ ಊರಿನವರಿಗೆ ಗೊತ್ತಾಯಿತು. ಡೈರೆಕ್ಟ್ ಊರಿನವರಿಗೆ ಗೊತ್ತಿರಲಿಲ್ಲ ನಾನು ಇಲ್ಲಿ ರೇಖೆ ಮಾಡ್ತಾಯಿದ್ದೇನೆ, ಕಲಿತೇನೆ ಅಂತ. ಆಮೇಲೆ ನಾನು ಒಂದೊಂದೇ ಸರಿ ಮಾಡ್ತಾ ಅಲ್ಲಿಯವರೆಗೆ ನನ್ನ ತಾಯಿ ತೀರಿ ಹೋದ ಮೇಲೆ ಬಂದದ್ದು ನಾನು ಇದಕ್ಕೆ. ಅಲ್ಲಿಯವರೆಗೆ ನಮ್ಮ ಮನೆ ಮೆಡಿಕಲ್ ಆಗ್ತಿತ್ತು, ಮಧ್ಯೆ ಎಲ್ಲ ಬಾಟ್ಲಿಗಳಿದ್ದದ್ದು. ಆಮೇಲೆ ನಾನು ಉಳಿದವರಿಗೆ ಅದನ್ನು ಚಿಕಿತ್ಸೆ ಕೊಟ್ಟು, ಉಳಿದವರು ಇಲ್ಲಿ ಬರುವವರು ಆಸ್ಪತ್ರೆಯಲ್ಲಿ ಆಗುವುದೇ ಇಲ್ಲ ಅಂತ ಹೇಳಿದರು. ಈ ತಾಯಿ ಮತ್ತು ದತ್ತಾತ್ರೇಯ ಮತ್ತು ವೈಷ್ಣವಿ ಇಲ್ಲಿರುವಂತಹ ಋಷಿ ಪರಂಪರೆ ಅನುಗ್ರಹದಿಂದ ಕೆಲವು ಪವಾಡವೇ ಆಗಿದೆ. ಅದು ನಾ ಹೇಳುವುದಲ್ಲ, ಇಲ್ಲಿ ಅದನ್ನು ಪ್ರಯೋಜನ ಪಡ್ಕೊಂಡವ್ರು ಹೇಳಬೇಕು. ಹಾಗೆ ಈ ಹಿಂದೆ ಈ ಜಾಗದ ಇತಿಹಾಸ ಏನು ಅಂತ ಹೇಳಿದರೆ, ನಮಗೆ ಅಷ್ಟಮಂಗಲ ಪ್ರಶ್ನೆ, ಹಾಗೆ ಈಗ ಬಾಯಿಂದ ಬಾಯಿಗೆ ಬಂದಂತಹ ಕಥೆ ಏನು ಅಂತ ಹೇಳಿದರೆ, ಇಲ್ಲಿ 2000 ವರ್ಷದ ಹಿಂದೆ ನಾಥ ಸಂಪ್ರದಾಯದ ಮಚ್ಚೇಂದ್ರನಾಥ ಗೋರಕ್ಷನಾಥರು ನೇಪಾಳದಿಂದ ರಾಮೇಶ್ವರ ತನಕ ಅವರು 12 ವರ್ಷಕ್ಕೊಮ್ಮೆ ಬರ್ತಾರೆ. ನಿಮಗೆ ಇತಿಹಾಸ ಕದ್ರಿದೆಲ್ಲ ನೋಡಿದರೆ ಗೊತ್ತಾಗ್ತದೆ. ಹಾಗೆ ಬರುವಾಗ ಇಲ್ಲಿ ಬಂದು ತಪಸ್ಸು ಮಾಡಿದಂಥ ಜಾಗ. ಅವರಿಗೆ ಎಲ್ಲಿ ಹೋದರೂ ಅವರಿಗೆ ಗೊತ್ತಾಗ್ತಿತ್ತು ಎಲ್ಲಿ ಸ್ವಯಂಭೂ ಶಿವ ಸಾನ್ನಿಧ್ಯ ಇದೆ, ಅದನ್ನು ಅವರು ಎಬ್ಬಿಸಿ ಆರಾಧನೆ ಮಾಡಿ ಹೋಗ್ತಾಯಿದ್ರು. ಹಾಗೆ ಇಲ್ಲಿ ಈ ಕೆರೆಯಲ್ಲಿ ಇಲ್ಲಿ ಅದು ಬಂಡೆ ಪೂರ್ತಿ, ಆ ಬಂಡೆಯಲ್ಲೇ ಶಿವ ಸಾನ್ನಿಧ್ಯ ಉಂಟು. ಅದು ಕೂಡ ನನಗೆ ಫಸ್ಟಿಗೆ ಗೊತ್ತಿರಲಿಲ್ಲ. ಒಬ್ಬ ನನ್ನ ಒಟ್ಟಿಗೆ ಇದ್ದವ, ಅವನಿಗೇನೋ ಸಿದ್ಧಿ, ಒಬ್ಬ ಡ್ರೈವರ್ ನಿಜವಾಗಿಯೂ. ನನಗೆ ಅವನಿಗೆ ಸಿದ್ಧಿ ಉಂಟು, ಅವ ತೆಗೆದು ಇಲ್ಲಿ ಹೇಳಿದ ನನಗೆ,
ನಿಮ್ಮ ಕೆರೆ ಹತ್ರ ಕಲ್ಲಿನ ಕೋರೆ ಹೋಗಬೇಡಿ, ಅಲ್ಲಿ ಶಿವ ಸಾನ್ನಿಧ್ಯ ಉಂಟು ಅಂತ. ಅಷ್ಟರವರೆಗೆ ನನಗೆ ಈ ಶಿವ ಸಾನ್ನಿಧ್ಯ ಉಂಟು ಅಂತಲೇ ಗೊತ್ತಿರಲಿಲ್ಲ. ಕಲ್ಲಿನ ಕೋರೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಅಲ್ಲಿ ಒಂದು ನೀರು ಉಂಟು ಬರ್ತದೆ, ಅಲ್ಲಿ ಶಿವ ಸಾನ್ನಿಧ್ಯ. ಆಮೇಲೆ ಆ ವ್ಯಕ್ತಿ ನನಗೆ ಸಿಗಲಿಲ್ಲ. ಅಲ್ಲಿಂದ ನನಗೆ ಫಸ್ಟ್ ಶುರುವಿಗೆ ಹೇಳಿದ ಒಬ್ಬ ಡ್ರೈವರ್ ಆಗಿ ಬಂದ ಒಬ್ಬ ವ್ಯಕ್ತಿ ನಾನು ಒಟ್ಟಿಗೆ ಕೂತು ಹೀಗೆ ನನ್ನ ನೋಡಿ ಹೀಗೆ ಹೇಳಿ ಹೋಗಿದ್ದಾನೆ. ಆ ವ್ಯಕ್ತಿ ಮತ್ತೆ ನನಗೆ ಸಿಗಲಿಲ್ಲ. ಅಲ್ಲಿ ಶಿವ ಸಾನ್ನಿಧ್ಯ ಉಂಟು, ಅಲ್ಲಿ ಕಲ್ಲಿನ ಕೋರೆ ಯಾವುದು ಮಾಡಲಿಕ್ಕೆ ಹೋಗಬೇಡಿ ಅಂತ. ಆಮೇಲೆ ನನಗೆ ಪ್ರಶ್ನೆಯಲ್ಲಿ ಹೌದಾ ಅಂತ ನೋಡೋ, ಹೌದು, ಸ್ವಯಂಭೂ ಶಿವ ಸಾನ್ನಿಧ್ಯ. ಮತ್ತು ಇಲ್ಲಿ ಇತಿಹಾಸ ಇತ್ತು, ಪಾಂಡವರು ವನವಾಸ ಮಾಡಿದ ಜಾಗ. ಹಾಗೆಯೇ ಬಕಾಸುರನನ್ನು ಕೊಲ್ಲುವ ಹೊತ್ತಿಗೆ, ಅಂದರೆ ವಿಟ್ಲ ಏಕಚಕ್ರ ನಗರ ಅಂತೇಳಿದರೆ ವಿಟ್ಲ ಇದು ಉಂಟಲ್ಲ ಕಡೆಮನೆ ಪಂಚಲಿಂಗೇಶ್ವರ ಹತ್ತಿರ. ಹಾಗೆ ಈ ಬಕಾಸುರನನ್ನು ಕೊಲ್ಲುವ ಹೊತ್ತಿಗೆ ಈ ಪರಿಸರಕ್ಕೆ ಅವರು ಈ ಪರಿಸರದಲ್ಲಿ ಅವರು ಈ ಕೆರೆಯಲ್ಲಿ ವಾಸ ಮಾಡಿದ್ದಾರೆ. ಹಾಗೆ ಅಲ್ಲೊಂದು ಒಲೆ ಮಾಡಿ ಅಡಿಗೆ ಮಾಡಿದ್ದಾರೆ ಅನ್ನುವಂಥ ಒಂದು ಇತಿಹಾಸ ಇದೆ. ಅಷ್ಟಮಂಗಲದಲ್ಲಿ ಕೂಡ ಬಂದಿದೆ, ಈ ಕೆರೆಯಲ್ಲಿ ಅವರು ಸ್ನಾನ ಮಾಡ್ತಾಯಿದ್ರು ಅಂತ. ಆದರೆ ಏನಾಗಿದೆ ಅಂದರೆ ಕಾಲಘಟ್ಟದಲ್ಲಿ 2000 ವರ್ಷದ ಹಿಂದೆ, ಪಾಂಡವರ ನಂತರ 2100 ವರ್ಷದ ಹಿಂದೆ ಮಚ್ಚೇಂದ್ರನಾಥ ಗೋರಕ್ಷನಾಥ ಇಲ್ಲಿ ಪ್ರವೇಶ ಮಾಡಿದರು. ಆಮೇಲೆ ಅವರದ್ದೇ ಒಂದು ಅಂಶ ಇದ್ದವ ಮತ್ತೆ 800 ವರ್ಷ ಪುನಃ ಬಂದ ಇಲ್ಲಿ. ಅವ ಒಂದು ಇಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾಯಿದ್ದ. ಆ ಹೊತ್ತಿಗೆ ನಿಧಿ ತೆಗಿಲಿಕ್ಕೆ ಬೇಕಾಗಿ ಮೊಗೇರ ಅರಸ ಮತ್ತು ಮಾಯ್ಲ ಅರಸರು ಮತ್ತೊಬ್ಬ ಮಂತ್ರವಾದಿ ಬಂದರು. ಅವನ ತಪಸ್ಸನ್ನು ಭಂಗ ಮಾಡಿದರು. ಇದು ಅಷ್ಟಮಂಗಲದಲ್ಲಿ ಕಂಡಂಥ ವಿಚಾರ. ಕಂಡು ಅವನಿಗೆ ತಪಸ್ಸು ಭಂಗ ಮಾಡಿದ ಕಾರಣ ಅವ ಇಲ್ಲಿ ಶಾಪಿಸಿದ. ಈ ಶಾಪದಿಂದಾಗಿ 3 ರಾಜವಂಶಗಳು ನಾಶ ಆದವು. ಒಂದು ಮೊಗೇರ ಅರಸ, ನಿಮಗೆ ಪಟ್ಟದ ಮೊಗರು ಎಲ್ಲಿ ಅಂದರೆ ಉಪ್ಪಳ ಹೊಸಂಗಡಿ ಉಂಟಲ್ಲ, ಅಲ್ಲಿ ಪಟ್ಟದ ಮೊಗರು ಅವನ ಅರಮನೆಯದು. ಅವ ಈ ಕಡೆಗೆ ಇಲ್ಲಿಗೆ ಬಂದಾಗ ಈ ಯೋಗಿ ಶಾಪ, ಮತ್ತೊಂದು ಬ್ರಾಹ್ಮಣ ಸ್ತ್ರೀಯ ಶಾಪ ಐಲು ದುರ್ಗಾಪರಮ, ಇದು ಅಷ್ಟಮಂಗಲದಲ್ಲಿ ಬಂದದ್ದು. ಈ 2 ಶ್ರೀಶಾಪ ಮತ್ತು ಯೋಗಿ ಶಾಪದಿಂದಾಗಿ ಇದರಿಂದಾಗಿ ಏನಾಯಿತು ಅಂತ ಹೇಳಿದರೆ, ಪದಕ್ಕಣ್ಣಾಯರು ಮತ್ತು ನಲ್ಲೂರಾಯರನ್ನು 2 ತಂತ್ರಿಗಳು ಐಲು ದುರ್ಗೆಯನ್ನು ತಂತ್ರಮಂತ್ರದಿಂದ ಮಂಥನ ಮಾಡಿ ಮೊಸರು ಕಡಿದು ಅದರಿಂದ ಒಂದು ದುಂಬಿ ಬಂದು ಅವನನ್ನು ಕಚ್ಚಿಕೊಳ್ತದೆ, ಯಾರನ್ನು ಮೊಗೇರ ಅರಸನನ್ನು. ಆ ನಂತರ ಅವನ ಗೆಳೆಯ ಯಾರು, ನಮ್ಮ ಎಲ್ಲಿರುವ ಮಾಯ್ಲರ ಕೋಟೆ, ಇಲ್ಲೇ ಪಕ್ಕದಲ್ಲಿ ಶಂಕರನಾರಾಯಣ ದೇವಸ್ಥಾನ ಎದುರಿದೆ. ಇವರಿಬ್ಬರು ಇವರು 3 ಜನ ರಾಜರುಗಳು. ಪಶ್ಚಿಮಕ್ಕೆ ಮೊಗೇರ ಅರಸ, ತೆಂಕಿಗೆ ಮಾಯ್ಲರಸ, ಬಡಗಿಗೆ ನಿಮ್ಮ ಪಾಣೆಮಂಗಳೂರಿನ ನಂದರಸ, 3 ಜನ. ಈ 3 ಜನ ಒಂದಕ್ಕೊಂದು ಸಂಬಂಧ. ಈ ಎಲ್ಲರೂ ತಾಮಸ ಪ್ರವೃತ್ತಿಯವರೇ. ವಿಟ್ಲ ಅರಮನೆಯ ಹುಡುಗಿಯನ್ನು ನೀವು ಮದುವೆ ಮಾಡಿ ಕೊಡಬೇಕು ಅಂತ ಕೇಳಿದ. ಆವಾಗ ಈಗಲೂ ಆ ಕಥೆ ಎಲ್ಲ ಕಡೆ ಇದೆ, ಎಲ್ಲರಿಗೂ ಗೊತ್ತಿದೆ. ಆ ಹೊತ್ತಿಗೆ ಅಲ್ಲಿ ಒಂದು ಶಂಕರನಾರಾಯಣ ದೇವಸ್ಥಾನ ಮತ್ತು ವಿಷ್ಣುಮೂರ್ತಿ ದೇವಸ್ಥಾನ ನಡುವಲ್ಲಿ ಒಂದು ನೆಲ್ಲಿಮಾರು ಗದ್ದೆ ಅಂತ ಉಂಟು. ವಿಟ್ಲ ಅರಮನೆಯವರಿಗೆ ಅವರಿಗೆ ಯುದ್ಧ ಮಾಡುವಷ್ಟು ಗೆಲ್ಲುವಷ್ಟು ಸಾಮರ್ಥ್ಯ ಇರಲಿಲ್ಲ, ಇವರು ಬಲಿಷ್ಠ ಇದ್ದರು. ಹಾಗೆ ಇವರನ್ನೆಂತ ಮದುವೆಗೆ ಅಂತ ಕರೆದು ನೆಲ್ಲಿಕಾಯಿ ಗದ್ದೆಗೆ ನೆಲ್ಲಿಕಾಯಿ ಹಾಕಿ ಅದರ ಮೇಲೆ ಚಾಪೆ ಹಾಕಿ ಸುತ್ತ ಬಂದು ಮಾಡಿದರು. ಮದುವೆಗೆ ಅಂತ ಆಹ್ವಾನ ಮಾಡಿದರು. ಅಲ್ಲಿ ಅವನನ್ನು ಎಲ್ಲರನ್ನು ನಾಶ ಮಾಡಿದರು. ಇವರ ವಂಶ ಹಾಗೆ ನಾಶ ಆಯಿತು. ಹಾಗೆ ಶಾಪದಿಂದ ನಾಶ ಆಗ. ಮತ್ತೊಬ್ಬ ನಂದರಸ, ಅದು ಕೂಡ ನಂದ ಬದುಕು ನರಿನಾಯಿ ತಿಂದೊಂದು ಗಾದೆ ಉಂಟು ನೋಡಿ, ಅವರು ಕೂಡ ನಾಶ ಆಗಿ ಹೋಯಿತು. ಆ ಕಾಲದಲ್ಲಿ ಆಗಬೇಕಾದಂಥ ದೇವಸ್ಥಾನ ಇದು. ಆ ಯೋಗಿ ಕಟ್ಟಬೇಕಿತ್ತು ಅವತ್ತು, ಅದು ಅವತ್ತಿದಾಯಿತು. ಈಗ ನಾವು ಏನೋ ನನಗೂ ಗೊತ್ತಿರಲಿಲ್ಲ. ಈಗ ಪುನಃ ಈ ಒಂದು ದೇವಸ್ಥಾನದ ಹಂತಕ್ಕೆ ಬಂದಿದೆ. ಇದು ಜ್ಯೋತಿಷ್ಯದ ಪ್ರಕಾರ 2035ಕ್ಕೆ ಆಗುವಾಗ ಈ ಬ್ರಹ್ಮಾಲಶ ಆಗ್ತದೆ, ದೊಡ್ಡದೊಂದು ದೇವಸ್ಥಾನ ಆಗ್ತದೆ ಅಂತ ಕಂಡಿದೆ. ನಾವೆಲ್ಲರೂ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಮಾಡೋ ಉದ್ದೇಶ ಬರೀ ದೇವಸ್ಥಾನ ಅಂತಲ್ಲ, ಸಮಾಜ ಸರಿಯಾಗಬೇಕು. ದೇವಸ್ಥಾನ ಕಟ್ಟಿ ನಾವು ಸರಿ ಇಲ್ಲ ಅಂತಾದರೆ ಏನು ಪ್ರಯೋಜನ? ಹಾಗಾಗಿ ನಾವು ಒಗ್ಗಟ್ಟಾಗಬೇಕು, ನಮ್ಮೊಳಗೆ ಪರಿವರ್ತನೆ ಆಗಬೇಕು. ದೇವಸ್ಥಾನ ಅನ್ನುವಂಥದ್ದು ನಮ್ಮನ್ನು, ಸಮಾಜವನ್ನು ಸರಿ ಮಾಡುವಂಥ, ಒಟ್ಟುಗೂಡಿಸುವಂಥದ್ದು. ಆಧ್ಯಾತ್ಮದೊಂದಿಗೆ ಆರೋಗ್ಯ ಎರಡೂ ಬೇಕು. ಇದೊಂದು ತಪವನವಾಗಿಯೇ ಮುಂದುವರಿಬೇಕು ಅನ್ನೋ ಆಸೆ. ಅಂದರೆ ಈ ಪ್ರಕೃತಿಯಾಗಿ ಇರಬೇಕು. ಈ ಪ್ರಕೃತಿಯನ್ನು ಕಡಿದು ಅದಲ್ಲ, ತಪವನ. ಅಲ್ಲಲ್ಲಿ ಮೆಡಿಟೇಷನ್ ಸೆಂಟರ, ಜನರಿಗೊಂದು ಆಧ್ಯಾತ್ಮ ಕಲಿಸಿ ಜನರನ್ನು ಶಾಂತಿ, ಪ್ರೀತಿ, ಸಾಮರಸ್ಯತನ ಕೊಂಡೋಗಬೇಕು. ಈ ತಮೋಗುಣದಿಂದ ಬಿಡಿಸಬೇಕು. ಯಾವುದು ದುಶ್ಚಟ ಉಂಟ ಅದನ್ನು ಬಿಡಿಸುವ ಉದ್ದೇಶ ನಮ್ಮದು. ನಾನು ರೇಖೆ ಆಗಲಿ ಯಾವುದೇ ಮಾಡೋದು, ಕೆಟ್ಟ ಚಟದಿಂದ ಜನರು ಬರಬೇಕು. ಎಲ್ಲ ದಾರಿ ತಪ್ತಾ ಇದ್ದಾರೆ, ಅವರನ್ನೊಂದು ದಾರಿ ತಪ್ಪಿದವರನ್ನು ದಾರಿಗೆ ತಂದು ಈ ದೇವಸ್ಥಾನದ ಮುಖಾಂತರ ಸಮಾಜವೂ ಸರಿಯಾಗಬೇಕು. ಎಲ್ಲವೂ ಸರಿ. ಏನು ಇಲ್ಲಿ ಶಾಪ ಇದೆಯಾ, ಯೋಗಿ ಶಾಪವ, ಸ್ತ್ರೀ ಶಾಪವ, ಅದೆಲ್ಲ ಕಲಚಬೇಕು ಅಂತಲೇ ಇವತ್ತೊಂದು ನಾವು ಚಂಡಿಕಾಯಾಗವನ್ನು ಮಾಡಿದ್ದೇ ಉದ್ದೇಶ. ಆ ಸ್ತ್ರೀ ಶಾಪ, ಆ ದೇವಿಯ ಕೋಪ ಏನಿದೆಯಾ ಅದರೆಲ್ಲರ ಆ ಕೋಪ ಶಾಂತಾಗಿ ಆ ತಾಯಿಯ ಅನುಗ್ರಹ ಎಲ್ಲರ ಮೇಲೆ ಆಗಲಿ. ಈ ಪರಿಸರದಲ್ಲಿ 2 ಗ್ರಾಮದಲ್ಲಿ ಒಂದೇ ಒಂದು ದೇವಸ್ಥಾನ ಸರಿದಾರಿಯಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಈ ಯುದ್ಧ ಭೂಮಿಯಾದ ಕಾರಣ 2 ಕಡೆ 2 ತುಲ ಗುರು ಶುಕ್ರ ಬರ್ತದೆ.
ಒಂದು ಕಡೆಯಲ್ಲಿ ಜೈನ ರಾಜರು, ಒಂದು ಕಡೆಯಲ್ಲಿ ಮಾಯ್ಲಾರಸರು. ಈ ಎರಡರಲ್ಲಿ ಈಗಲೂ ಕೂಡ ಆ ಪ್ರೇತಾತ್ಮಗಳ ಜಗಳದಿಂದಾಗಿ ದೇವಸ್ಥಾನ ಛಿದ್ರ ಆಗ್ತುಂಟು. ಆದ ಕಾರಣ ಇದನ್ನು ನಾವು ಒಂದೇ ರೀತಿಯಲ್ಲಿ ಎಲ್ಲರೂ ಇದನ್ನು ಸರಿಪಡಿಸಿಕೊಂಡು ಹೋಗಿ ಈ ದೇವಸ್ಥಾನ, ಈ ಪರಿಸರ ಎಲ್ಲವೂ ಸರಿಯಾಗಬೇಕು. ಆಧ್ಯಾತ್ಮದೊಂದಿಗೆ ಆರೋಗ್ಯ, ಹಾಗೆ ಈ ಸನಾತನ ಹಿಂದೂ ಧರ್ಮದ ರಕ್ಷಣೆ ನಾವೆಲ್ಲರೂ ಸೇರಿ ಮಾಡಬೇಕು. ನಾವು ದೇವಸ್ಥಾನ ಕಟ್ಟುವುದೊಂದೇ ಗುರಿಯಲ್ಲ, ಅದರ ಮುಖಾಂತರ ಜನಸಾಮಾನ್ಯರು ಸರಿಯಾಗಬೇಕು, ಜನರ ಮನಸ್ಸು ಪರಿವರ್ತನೆ ಆಗಬೇಕು. ಮಕ್ಕಳನ್ನು ನಾವು ಆಧ್ಯಾತ್ಮದತ್ತನ ಕರ್ಕೊಂಡೋಗಿ ಮಕ್ಕಳಿಗೆ ನಾವು ಯಾವುದು ಅಗ್ನಿಹೋತ್ರವ, ಚಕ್ರಬೀಜಾಕ್ಷರಿಯ ಈ ಮೂಲಕ ಜನರ ಮನಸ್ಸು ಪರಿವರ್ತನೆ ಮಾಡಿ ಮುಂದಿನ ಸಮಾಜ, ಮುಂದಿನ ಪೀಳಿಗೆ ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕು. ಆ ಮೂಲಕ ನಮ್ಮ ಸನಾತನ ಹಿಂದೂ ಧರ್ಮದ ರಕ್ಷಣೆ ಮತ್ತು ಈ ನಮ್ಮ ಭಾರತ ದೇಶದ ರಕ್ಷಣೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕ್ಷೇತ್ರವನ್ನು ಸಂಕಲ್ಪ ಮಾಡಿದ್ದೇವೆ. ಎಲ್ಲರ ಸಹಕಾರ ಕೊಟ್ಟು ಎಲ್ಲರೂ ಒಟ್ಟಾಗಿ ಎಲ್ಲ 10 ತಾಯಿಯ ಮಕ್ಕಳು ಒಂದು ತಾಯಿ ಮಕ್ಕಳಾಗಿ ಈಗ ಹೇಗೆ ಇಲ್ಲಿ ಒಂದು ಎಲ್ಲರೂ ಯಾವ ಊರಿನವರು ಬೇರೆ ಬೇರೆ ಇದ್ದಾರೆ, ಎಲ್ಲರೂ ಒಟ್ಟಾಗಿ ಇಲ್ಲಿ ನಾವು ಒಂದೇ ತಾಯಿಯ ಮಕ್ಕಳಂತ ಇಲ್ಲಿ ಸೇರ್ತಾ ಇದ್ದೇವೆ. ಹಗಲಿರುಳು ಇಲ್ಲಿ ಕೆಲಸ ಮಾಡಿ ಇನ್ನು ಮುಂದೆಯೂ ಇದೇ ರೀತಿ, ಈಗ ನಾವು ಸ್ವಲ್ಪ ಜನ ಇರ್ಬೋದು, ಮುಂದೆ ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಈ ಸರ್ವನಾಥೇಶ್ವರನ ಸಾನ್ನಿಧ್ಯ, ವೈಷ್ಣವಿಯ ಸಾನ್ನಿಧ್ಯ, ಹಾಗೆ ಚಾಮುಂಡೇಶ್ವರಿ ಸಾನ್ನಿಧ್ಯ, ದತ್ತನ ಹಾಗೆ ನವನಾಥರ ಸಾನ್ನಿಧ್ಯಗಳಲ್ಲಿ ಬೆಳಗಲಿ. ಇದರೊಟ್ಟಿಗೆ ಈ ಪರಿವಾರ ದೈವಗಳಾದ ಮಲ್ಲರಾಯ ಮತ್ತು ವೈದ್ಯನಾಥ, ಧೂಮಾವತಿ ಸಾನ್ನಿಧ್ಯಗಳು ಎಲ್ಲ ಬೆಳಗಲಿ. ಈ ಮೂಲಕ ನಮ್ಮ ಸಮಾಜದ ಕಣ್ಣೀರು ಒರೆಸುವಂಥ ಕ್ಷೇತ್ರ ಇದಾಗಲಿ. ಎಲ್ಲರಿಗೊಂದು ವಿದ್ಯೆ ಕೊಡುವಂತಹ ಪರಬ್ರಹ್ಮ ಆಗಲಿ, ರೇಖೆ ಆಗಲಿ, ಬೇರೆ ಬೇರೆ ವಿದ್ಯೆಗಳನ್ನು ಕೊಡುವ ಒಂದು ಕ್ಷೇತ್ರ ಇದಾಗಲಿ ಅಂತೇಳಿ ಆ ತಾಯಿಯಲ್ಲಿ ದತ್ತಾತ್ರೇಯಲ್ಲಿ ನಮ್ಮ ಪ್ರಾರ್ಥನೆ. ನಾವು ಈ ಕೆರೆ ಹತ್ತಿರ ಒಂದು ದತ್ತಾತ್ರೇಯ ಅಂದರೆ ಔದುಂಬರ ಒಂದು ಮರ ಇದೆ. ಅದಕ್ಕೆ ನಾವು ಈಗ ಹೇಗೆ ಅಶ್ವತ್ಥ ಮರ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ರುದ್ರ ರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ ಅಶ್ವತ್ಥ ಮರಕ್ಕೆ ಬರ್ತೇವೆ ಸುತ್ತು. ಅದೇ ನಾವು ಈ ಅರ್ತಿ ಮರಕ್ಕೆ ಹೋಗುವ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ರುದ್ರ ರೂಪ, ಔದುಂಬರಾಯ ನಮಃ ಅಂತ ಹೇಳ್ತೇವೆ. ಎರಡರಲ್ಲಿ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ. ಅದಕ್ಕೆ ನಾವು ದತ್ತಾತ್ರೇಯ ಅಂತ ಕರಿತೇವೆ. ಆ ಸಾನ್ನಿಧ್ಯದಲ್ಲಿ ನಾವು ಈಗ ಮಚ್ಛೇಂದ್ರನಾಥನ ಒಂದು ಪಾದುಕವನ್ನು ಇಟ್ಟಿದ್ದಾರೆ. ಇಲ್ಲಿ ಹಿಂದೆ ತಪಸ್ಸು ಮಾಡಿದ ವೈಷ್ಣವಿ, ಅವನೊಟ್ಟಿಗೆ ಬಂದ ವೈಷ್ಣವಿ, ಇಲ್ಲಿ ಅವರು ಆರಾಧನೆ ಮಾಡಿದ ವೈಷ್ಣವಿ, ಉಳಿದ ಶಕ್ತಿಗಳು ಮತ್ತೆ ಇಲ್ಲಿ ಇದ್ದದ್ದು ವೈಷ್ಣವಿ ಅನ್ನುವಂಥದ್ದು ಮಚ್ಛೇಂದ್ರನಾಥನ ಒಟ್ಟಿಗೆ ಬಂದು ಅವರು ಆರಾಧನೆ ಮಾಡಿದ ಸಾನ್ನಿಧ್ಯ. ಅಲ್ಲಿ ನಾವು ಅದಕ್ಕೊಂದು ಪಾದುಕವನ್ನು ಕೊಟ್ಟಿದ್ದೇವೆ. ಈಗ ಕೆರೆಯಲ್ಲಿ ಸ್ವಯಂಭೂ ಶಿವ ಸಾನ್ನಿಧ್ಯ ಇದೆ. ಅದಕ್ಕೆ ಇನ್ನು ಮುಂದೆ ವೈದಿಕದಲ್ಲಿ ಅಲ್ಲಿ ದೇವಸ್ಥಾನ, ಈ ಕೆರೆ ಕನ್ನಿಮೂಲೆಯಲ್ಲಿ ಬರ್ತದೆ, ಇದು ಈಶಾನ್ಯಕ್ಕೆ ಬರ್ತದೆ. ಅಲ್ಲಿಂದ ಬರುವಂಥದ್ದು ಇಲ್ಲಿ ಇಲ್ಲಿ ಅಂದರೆ ಸುಬ್ರಹ್ಮಣ್ಯ, ಇಲ್ಲಿಗೂ ನೆಕ್ಕಿದ ಪುಣಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಒಂದು ಸಂಬಂಧ ಇದೆ. ಆ ಯೋಗಿ ತಪಸ್ಸು ಮಾಡದಿರುವಾಗ ತಪಸ್ಸು ಭಂಗ ಆದಾಗ ಈ ಬಂಗಾರದ ವಿಗ್ರಹವನ್ನು ಅಲ್ಲಿ ಮಠದ ಬ್ರಾಹ್ಮಣರಿಗೆ ಕೊಟ್ಟು ಅವ ಸಮಾಧಿಯಾದ. ಆ ನಂತರ ಇವರು ಸತ್ತಿರಲ್ಲ ಮಾಯ್ಲರು, ಆವಾಗ ವಿಜಯೋತ್ಸವದ ಲೆಕ್ಕದಲ್ಲಿ ವಿಜಯೋತ್ಸವ ಮಾಡೋ ಉದ್ದೇಶದಲ್ಲಿ ಆ ದೇವಸ್ಥಾನವನ್ನು ಮಾಡಿದ್ರು ಅಂತಲ್ಲಿ ಅಷ್ಟಮಂಗಲ. ಈಗ ನೋಡಿ ನಾವು ಯಾವುದೇ ಒಂದು ವಿಜಯೋತ್ಸವಕ್ಕೆ ಅದನ್ನು ಮಾಡ್ತೇವಲ್ಲ ಏನಾದರೂ, ಆ ಕಾಲದಲ್ಲಿ ಆ ಸುಬ್ರಹ್ಮಣ್ಯನ ದೇವಸ್ಥಾನ ಮಾಡಿದರು. ಈಗ ಅಂದರೆ ಒಂದು ಹರಕೆ ಹಾಗೆ ಅಲ್ಲ, ಇದೊಂದು ನಮ್ಮ ಒಂದು ಧರ್ಮ ಉಳಿಯಿತು ಅನ್ನುವ ಇದರಿಂದ ಅವರು ಮಾಡಿಕೊಂಡಂಥದ್ದು ಆ ಸುಬ್ರಹ್ಮಣ್ಯನಿಗೂ ಇಲ್ಲಿಗೂ ಈಗಲೂ ಇಲ್ಲಿರುವಂತಹ ಒಬ್ಬ ರುದ್ರಾಕ್ಷಿ ಹಾಕಿಕೊಂಡು ಬಿಳಿ ಗಡ್ಡಧಾರಿ ಒಂದು ಶಕ್ತಿ ಅಂದರೆ ಆ ಮಚ್ಛೇಂದ್ರನಾಥ ಕೆಲವರಿಗೆ ಕಾಣ್ತದೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬರ್ತದೆ. ಕಲ್ದೋಷ ಪಾಂಡವರಿದ್ದ ಜಾಗದಲ್ಲಿ ಒಂದು 4-5 ಹೆಂಗಸರು ಹೋದಾಗ ಅವರ ಕಣ್ಣಿಗೆ ಕಂಡಿದೆ. ಸರಿ, ಕಣ್ಣಿಗೆ ಕೈ ಮುಗಿದು ತಿರುಗಿ ನೋಡುವಾಗ ಇಲ್ಲ ಆ ಜನ, ಬೇರೆ ಏನು ಮರ ಇಲ್ಲ ಅಲ್ಲಿ, ಬರೇ ಲೆವೆಲ್ ಗದ್ದೆಯಾಗಿದ್ದ ಜಾಗ. ಅಲ್ಲಿ ಹೀಗೆ ನೋಡಿ ಕೈ ಮುಗಿದು ತಿರುಗುವಾಗ ಆ ಜನ ಇಲ್ಲ, ಅದು ಕಾಣ್ತಾ ಇತ್ತು. ಇಲ್ಲಿ ಕಲ್ದೋಷ ಇಲ್ಲಿ ಜಟೆಗಟ್ಟಿ ಕೈಯಲ್ಲಿ ರುದ್ರಾಕ್ಷಿ ಹಾಕೊಂಡು ಅಷ್ಟಮಂಗಳದಲ್ಲೂ ಬಂದಿದೆ, ಜನರಿಗೂ ಕಂಡಿದೆ. ಆ ಸಾನ್ನಿಧ್ಯವನ್ನು ಅಲ್ಲಿ ನಾವು ಒಂದು ಪಾದುಕ ಇಟ್ಟು ಈಗ ಇಲ್ಲಿ ಬರುವವರು ಗುರುವಿಗೆ ಕೈ ಮುಗಿದು ಇಲ್ಲಿಗೆ ಬರುವಂಥದ್ದು. ಆಮೇಲೆ ಬರುವಂಥದ್ದು ಇಲ್ಲಿ ನಾಗ, ಈ ಅಶ್ವತ್ಥ ಕಟ್ಟೆಯಲ್ಲಿ ಒಂದು ಹುತ್ತ ಇತ್ತು. ಇಲ್ಲಿ ನಮಗೆ ಸುರುವಿಗೆ ಗೊತ್ತಾಗಿ ದನ ಎಲ್ಲ ಸಾಯುವಾಗ ಇಲ್ಲಿ ನಾನೊಂದು ಇಲ್ಲಿ ವಾಸ್ತು ಹೋಮಕ್ಕೆ ಅಂತ ಒಂದು ಭಟ್ರನ್ನು ಕರೀಲಿಕ್ಕೆ ಹೋದೆ. ಮುಸ್ಸಂಜೆ ಒಂದು 6 ಗಂಟೆಗೆ ಹೋದಾಗ ತೆಗೆದು ಜ್ಯೋತಿಷದವರು ಹೇಳಿದರು, ನಿನ್ನೊಟ್ಟಿಗೆ ಒಬ್ಬಳು ತಾಯಿ ಇದ್ದಾಳೆ ಅಂತ ಹೇಳಿದರು. ದೇವಿ, ನಾನು ಯಾವುದನ್ನು ಮಾಡೋದಿಲ್ಲ ಅಂತೇಳಿ, ನನಗೆ ಗೊತ್ತಿಲ್ಲ ಅಂತೇಳಿ, ನಾನು ಡಿಪ್ಲೊಮಾ ಆದಷ್ಟೇ ನನಗೆ. ನಿನ್ನೊಟ್ಟಿಗೆ ಒಬ್ಬಳು ತಾಯಿ ಇದ್ದಾಳೆ, ಇಲ್ಲ ಅಂತಂದರೆ ನೀ ಸ್ವಯಂವರ ಪಾರ್ವತಿ ಪೂಜೆ ಹೊತ್ತಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು. ಮತ್ತೆ ನೋಡೋಕೆ ಅದು ಸತ್ಯ ಆಯಿತು. ಇಲ್ಲಿ ತಾಯಿಯ ಸಾನ್ನಿಧ್ಯ ಇತ್ತು. ಅವಳು ರಕ್ತೇಶ್ವರಿ ಅಲ್ಲ, ನಾನು ದೇವಿ ಅಂತ ಹೇಳ್ತಾ ಇದ್ದಾರೆ ಅಂತ. ಕೆಲವರು ರಕ್ತೇಶ್ವರಿ ಅಂತ ಕರೆದು, ರಕ್ತೇಶ್ವರಿ ಅಲ್ಲ ದೇವಿ, ನಾನು ದೈವ ಅಲ್ಲ ಅಂತ ಹೇಳಿ. ಮತ್ತು ಅದು ತ್ರಿಶಕ್ತ ರೂಪದ ತಾಯಿ ಅಂತ ಬಂತು, ವೈಷ್ಣವಿ, ಅವರೊಟ್ಟಿಗೆ ಬಂದಂಥ ಶಕ್ತಿ ಅದು. ಹಾಗೆ ಇಲ್ಲಿ ಬೇರೆಯೂ ಕೆಲವು ಸಾನ್ನಿಧ್ಯಗಳುಂಟು. ಅದು ಮುಂದೆ ಅಷ್ಟಮಂಗಳದಲ್ಲಿ ಚಿಂತನೆ ಮಾಡಿ ಅದನ್ನು ಹೇಳುವಂಥದ್ದು. ಈಗ ಕೆಲವು ದಾಕ್ಷಾಯಿಣಿಯ ಚಿಂತನೆ ಎಲ್ಲ ಉಂಟು, ಅದು ಮುಂದೆ ನಾವು ಚಿಂತನೆ ಮಾಡೋದು, ನಾವಾಗಿ ಅದನ್ನು ಹೇಳಲಿಕ್ಕೆ ಹೋಗಬಾರ್ದು, ಅದು ಪ್ರಶ್ನೆಯಲ್ಲೇ ಬರಬೇಕು. ಹಾಗೆಯೇ ಮತ್ತು ಇಲ್ಲಿ ಒಳಗೆ ಇರುವಂಥದ್ದು ಚಾಮುಂಡೇಶ್ವರಿ ಮತ್ತು ವೈಷ್ಣವಿ.
ಚಾಮುಂಡೇಶ್ವರಿ ಅಲ್ಲಿದ್ದ ಬನದಲ್ಲಿ. ಹಾಗೆ ಇಲ್ಲಿ ಕೆಲವು ಸಾನ್ನಿಧ್ಯಗಳುಂಟು. ಒಂದು ವನದುರ್ಗೆ ಉಂಟು, ಅಲ್ಲಿ ರೆಂಜೆ ಮರದಲ್ಲಿ ಉಂಟು. ಹಾಗೆ ಒಂದು ವನಶಾಸ್ತವನ ಸಾನ್ನಿಧ್ಯ ಆ ಕೆರೆಯ ಕನ್ನಿಮೂಲೆಯಲ್ಲಿ ಉಂಟು. ಅಲ್ಲಿ ಒಂದು ಚಾಮುಂಡೇಶ್ವರಿ, ಜಟ್ಟಿಗ, ಗುಳಿಗ ಅಲ್ಲಿ ಉಂಟು. ಕೆಳಗೆ ಒಂದು ಗುಳಿಗ ಮತ್ತು ಕೊರತ್ತಿದ್ದೊಂದು ಬನ ಉಂಟು. ಅದರ ಕೆಳಗೆ ಮಲರಾಯ, ಧೂಮವತಿ, ವೈದ್ಯನಾಥ, ಅಷ್ಟು ಸಾನ್ನಿಧ್ಯಗಳಲ್ಲಿ ಉಂಟು. ಇಲ್ಲಿ ಮನೆಯಲ್ಲಿ ಕಲ್ಲುರ್ಟಿ, ಪಂಜುರ್ಲಿ 2 ಸಾನ್ನಿಧ್ಯಗಳುಂಟು. ಹಾಗೆ ಕೆಲವೆಲ್ಲ ಸಾನ್ನಿಧ್ಯಗಳುಂಟು. ಮತ್ತು ಭೈರವ ಮತ್ತು ರಾಹುಗುಳಿಗ ಇಂಥದ್ದು. ಇನ್ನೀಗ ಪ್ರಶ್ನೆ ಇಟ್ಟರೆ ನಮಗೆ ಜಾಸ್ತಿ ಬರ್ತದೆ ಕೇಳಿ. ಅದಕ್ಕೆ ನಮಗೆ ಪ್ರಶ್ನೆಯಲ್ಲಿ ಅಂತ ಹೇಳಿದರೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ. ಶಿವ ಸಾನ್ನಿಧ್ಯ ಇದ್ದ ಕಾರಣ ಸಾನ್ನಿಧ್ಯಗಳು ಸುಮಾರುಂಟು, ಆದರೆ ಎಲ್ಲದಕ್ಕೂ ಕೊಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ. ಆದ ಕಾರಣ ಎಲ್ಲವನ್ನು ನಾವು ಆರಾಧನೆ ಮಾಡಲಿಕ್ಕಿಲ್ಲ. ಶಿವನೊಟ್ಟಿಗೆ ಗಣಗಳು ಸುಮಾರು ಇರ್ತವೆ, ಎಷ್ಟು ಬೇಕೋ ನಮಗೆ ಅಷ್ಟು ಮಾತ್ರ ಇಲ್ಲಿ ಕೊಡಬೇಕು ಅಂತ ಪ್ರಶ್ನೆಯಲ್ಲಿ ಬಂದಿದೆ. ಆದರೆ ಇದು ಯುದ್ಧ ಭೂಮಿಯಾದ ಕಾರಣ ನಮಗೆ ಸ್ವಲ್ಪ ಮುಂದೊತ್ತುವಾಗ ತಡೆಗಳು ಬರ್ತವೆ. ಒಂದು ಕಡೆಯಲ್ಲಿ ಉಳ್ಳಾಲ್ತಿ ಬರ್ತದೆ, ಒಂದು ಕಡೆಯಲ್ಲಿ ಕಪಾಲ್ತಿ. ಮಾಯಲರಿಗೆ ಕಪಾಲ್ತಿ ಆದರೆ ಜೈನರಿಗೆ ಉಳ್ಳಾಲ್ತಿ. ಈ ಶಕ್ತಿಗಳ ತಾಕಲಾಟದಿಂದ ನಮ್ಮೊಳಗೆ ಕೆಲವೆಲ್ಲ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಆದ ಕಾರಣ ನಾವು ಅದನ್ನು ತಿಳಿದುಕೊಂಡು ಯಾರಾದರೂ ಒಬ್ಬ ಸ್ವಲ್ಪ ಮಾತಾಡೋ ವ್ಯತ್ಯಾಸ ಆದರೂ ನಾವು ಅದನ್ನು ತಿದ್ದಿಕೊಂಡು ಒಳ್ಳೆ ರೀತಿಯಲ್ಲಿ ಮುಂದೊತ್ತಬೇಕು. ಆಗ ಎಲ್ಲವೂ ಒಟ್ಟಾಗಿ, ಒಬ್ಬ ತಪ್ಪು ಮಾಡಿದರೆ ಅವ ಬೇಕು ಅಂತಲೇ ಮಾಡಿದ್ದು ಆಗಿರಲಿಕ್ಕಿಲ್ಲ, ಏನೋ ಒಂದು ಆಗಿದೆ ಅಂತ ತಿಳಿದು ನಾವು ಒಟ್ಟಾಗಿ ಸೇರಿ ಹೋದಾಗ ಈ ಕ್ಷೇತ್ರ ಒಂದು ಒಳ್ಳೆ ರೀತಿಯ ಕ್ಷೇತ್ರ. ಹಾಗೆ ಒಂದು ಇಲ್ಲಿ ಯಕ್ಷಿಯ ಸಾನ್ನಿಧ್ಯ, ಅದಕ್ಕೊಂದು ಬೇರೆ ಒಂದು ಇತಿಹಾಸ ಉಂಟು. ಹಿಂದೆ 2000 ವರ್ಷದ ಹಿಂದೆ ಒಂದು ಮಚ್ಚೇಂದ್ರನಾಥರು ನಾಗಲೋಕಕ್ಕೆ ಹೋದಾಗ, ಅದಕ್ಕೆ ಯಾವುದೇ ನನಗೆ ಆಧಾರ ಇಲ್ಲ, ಅದು ಪ್ರಶ್ನೆಯಲ್ಲಿ ಬರ್ತಾಯಿತ್ತು. ಮಚ್ಚೇಂದ್ರನಾಥ ನಾಗಲೋಕಕ್ಕೆ ಮೃತ ಸಂಜೀವಿನಿಯನ್ನು ತರಲಿಕ್ಕೆ ಅಂತ ಹೋದಾಗ ಈ ನಾಗಕನ್ನಿಕೆ ನಾಗಲೋಕದಲ್ಲಿರ್ತಾಳೆ. ಅವಳು ಇವನನ್ನು ವಶೀಕರಣ ಮಾಡಿ ಮದುವೆ ಆಗಬೇಕು ಅಂತ ಇದ್ದಾಗ ಗೋರಕ್ಷನಾಥರಿಗೆ ಶಿಷ್ಯನಿಗೆ ಗೊತ್ತಾಗಿ ಮಚ್ಚೇಂದ್ರನಾಥರನ್ನು ಅಲ್ಲಿಂದ ಸೆಳೆದಾಗ ನಾಗಯಕ್ಷಿಯ ಕೋಪವಂತೂ ಅಲ್ಲಿ ಅವರ ಶಾಪ ಕೊಟ್ಟರು. ಅಲ್ಲಿಂದ ಈ 12 ಜನ ಗುರುಗಳು ಛಿದ್ರ ಆಗಿ 12 ಪಂಥಾಗಿ ಹೋಯ್ತು, 12 ಪಂಥಾಗಿ ಹೋಯ್ತು. ಅದು ಶಾಪ ನಾಗಯಕ್ಷಿದು. ಇದು ಒಂದು ಕಥೆ ಇದೆ, ಅದು ಮುಂದೆ ಅಷ್ಟಮಂಗಲದಲ್ಲಿ ಅದು ಏನೋ ನಮಗೆ ಅಂದರೆ ಅದಕ್ಕೆ ಸರಿಯಾದ ಆಧಾರ ಇಲ್ಲ, ಪ್ರಶ್ನೆಯಲ್ಲಿ ಬರ್ತದೆ. ಆ ನಾಗಯಕ್ಷಿಯನ್ನೇ ಇಲ್ಲಿ ನಾವು ಪ್ರತಿಷ್ಠೆ ಮಾಡಿದ್ವಿ. ಅದು ಅತ್ತೆ ಅನ್ನಪೂರ್ಣೇಶ್ವರಿ ಯಕ್ಷಿಯಾಗಿ ಅಲ್ಲಿ ನಿಂತಿದ್ದಾಳೆ ಈಗ ಆಮೇಲೆ ಎಲ್ಲವೂ ಸರಿ ಆಗ್ತಿತ್ತು. ರಾತ್ರಿ ಹೊತ್ತಲ್ಲಿ ಅದು ನಮಗೆ ಗೊತ್ತಾಗ್ತದೆ, ಆ ಹಾವು ಇದು ಬರುವಂಥದ್ದು ಯಕ್ಷಿ. ಆ ಹಾವುಗಳೆಲ್ಲ ಇಲ್ಲಿರ್ತವೆ, ಸುತ್ತಾಡಿಕೊಂಡಿರ್ತವೆ ರಾತ್ರಿಯೆಲ್ಲ. ಅಂದರೆ ಈ ನಾಗನಾಗೆಲ್ಲ ಅದು ಬೇರೆ ಒಂದು ತೀರದ ನಾಗ ಅಂತ. ಇಲ್ಲಿ ಯಾವುದೇ ಒಂದು ಹಾವನ್ನು ನಾವು ಕೊಲ್ಲುವುದಿಲ್ಲ, ಯಾವ ರೂಪದಲ್ಲಿ ಬೇಕಾದರೂ ಬರ್ತದೆ. ಆದ ಕಾರಣ ಇಲ್ಲಿ ಬರುವ ಭಕ್ತರಷ್ಟೇ, ಯಾವುದೇ ಹಾವು ಸಿಕ್ಕಿದರೂ ಇದನ್ನಿಲ್ಲಿ ಕೊಲ್ಲುವಾಗಿಲ್ಲ. ಅದು ಒಳ್ಳೆಯದ ಕೆಟ್ಟದ ನಮಗೆ ಗೊತ್ತಿರುವುದಿಲ್ಲ. ಆದ ಕಾರಣ ಎಲ್ಲರ ಹತ್ರ ಹೇಳೋದು, ಯಾವುದೇ ಹಾವು ಬಂದರೂ ಇಲ್ಲಿ ಕೊಲ್ಲಬೇಡಿ. ನಮಗೆ ನಾಗರಾವು ಮಾತ್ರ ಹೆಚ್ಚಿನವರಿಗೆ ಪರಿಚಯ ಇರೋದು, ಉಳಿದದ್ದೆಲ್ಲ ಕೆಲವೆಲ್ಲ ಗೊತ್ತಿಲ್ಲ. 64 ಜಾತಿಯ ನಾಗ ಉಂಟು, ಅದರಲ್ಲಿ ಒಂದೊಂದು ಥರದ ನಾಗ ಉಂಟು. ಇಲ್ಲಿ ಬೇರೆ ಬೇರೆ ಥರದ ನಾಗ ಉಂಟು. ಅದರಿಂದ ಯಾವುದೇ ಹಾವು ಬಂದರೂ ಇಲ್ಲಿ ನಾವು ಕೊಲ್ಲಬೇಡಿ ಅಂತಲೇ ಹೇಳೋದು. ತಾಯಿ ಹತ್ರ ಪ್ರಾರ್ಥನೆ ಮಾಡೋದು, ದತ್ತನ ಹತ್ರ ಪ್ರಾರ್ಥನೆ ಮಾಡೋದು. ಈ ಒಂದು ಕ್ಷೇತ್ರ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯಾಗಿ ಆ ಬ್ರಹ್ಮಕಲಶ ಮಾಡುವಂಥ ಶಕ್ತಿಯನ್ನು ಕರುಣಿಸಲಿ. ಹಾಗೆ ಇಲ್ಲಿ ಸೇರಿದವರಿಗೆ ಯಾವುದೇ ಸ್ತ್ರೀ ಶಾಪ ಆಗಲಿ ಗುರುಶಾಪ ಆಗಲಿ ಎಲ್ಲವನ್ನು ಕಳಚಿಕೊಟ್ಟು ಎಲ್ಲ ಸಮಾಜದ ಎಲ್ಲರನ್ನು, ಹಾಗೆ ಈ ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ಆ ವೈಷ್ಣವಿ ನಮ್ಮನ್ನು ಆಯ್ಕೆ ಮಾಡಲಿ. ನಾವೆಲ್ಲರ ನಮ್ಮ ರಕ್ಷಣೆ ಮತ್ತು ಈ ಸಮಾಜದ ರಕ್ಷಣೆಯನ್ನು ಆ ವೈಷ್ಣವಿ ಮತ್ತು ಇಲ್ಲಿರುವಂಥ ಗುರು ಸಾನ್ನಿಧ್ಯ ಮಚ್ಚೇಂದ್ರನಾಥ, ನವನಾಥರು, ಹಾಗೆ ದತ್ತಾತ್ರೇಯ ಎಲ್ಲರ ಮೇಲೆ ಅನುಗ್ರಹ ಬಂದು ಯಾರೆಲ್ಲ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರ ಕಣ್ಣೀರು ಒರೆಸಿ ಅವರ ಉದ್ಧಾರ ಆಗಲಿ. ಹಾಗೆಯೇ ನಮ್ಮ ಸನಾತನ ಧರ್ಮಕ್ಕೆ ಬರುವಂಥ ಯಾವುದೇ ತೊಂದರೆ ನಿವಾರಣೆ ಮಾಡಿಕೊಡಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ. ಓಂ ಯಾ ಫಲಿನೇರ್ಜಾ ಅಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮಿಂಜಂತ ಗುಂಹಸಃ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿರ್ಭವೇಜ್ಜನ್ಮನಿ ಜನ್ಮನಿ ಇದಂ ಪಕ್ವಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿರ್ಭವೇಜ್ಜನ್ಮನಿ ಜನ್ಮನಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್ ಅಜಂಗುಡೋ ಮಯಾ ದೇವ ಸ್ಥಾಪಿತಃ ಪುರತಸ್ತವ ತೇನ ಮೇ ಸಫಲಾವಾಪ್ತಿರ್ಭವೇಜ್ಜನ್ಮನಿ ಜನ್ಮನಿ ಪಕ್ವಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿರ್ಭವೇಜ್ಜನ್ಮನಿ ಜನ್ಮನಿ ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು
हनुमत्यै च धीमहि तन्नो लक्ष्मीः प्रचोदयात् वेदसे सुनवामसोपवराते यतो निदहाति वेदः स नः परिषदति दुर्गाणि विश्वानावेव सिन्धुं दुरितात्यग्निः तावग्निवर्णान् तपसा ज्वलन्तीं वैरोचनीं कर्मफलेषु जुष्टां दुर्गान् देवीगुं शरणमहं प्रपद्ये सुतरसि तरसे नमः मया देव स्थापितं पुरतस्तव तेन मे सफलावाप्तिर्भवेज्जन्मनि जन्मनि ॐ वासो ददाति सर्वदेवत्यं वै वासः सर्वा एव देवताः प्रीणाति इदं वस्त्रं मया देव स्थापितं पुरतस्तव तेन मे सफलावाप्तिर्भवेज्जन्मनि जन्मनि सुवासाः परिवेत आगात् स उश्रेयान् भवति जायमानः तन्धेरासः कवय उन्नयन्ति स्वाधियो मनसा देवयन्तः पुष्पतेः प्रसोभतेः फलिनेरफला उत अश्व इव शयित्तरेर्वेरुधः पारजिष्णवः इदं पुष्पं मया देवापितं पुरतस्तव तेन मे सफलावाप्तिर्भवेज्जन्मनि जन्मनि भोगैः पर्जेति बाहुञ्जाया हेतिं परिबाधमानः हस्तघ्नो विश्वावयुनानि विद्वान् तुमागुं सम्परिपातु विश्वतः गन्धद्वारान्दुराधर्षान् नित्यपुष्टाङ्गरेषिणीम् ईश्वरीगुं सर्वभूतानां तामिहोपक्वये श्रियम् नागवल्लीतनैर्जुतं कर्पूरचूर्णसंयुक्तं ताम्बूलं प्रतिगृह्यताम् कामिनी कामसम्भवं कुङ्कुमेनार्चिते देवी प्रतिगृह्यताम् अग्नाविष्टो सजोषसेवा वर्धन्तु भाङ्गिरः जम्नैर्वाजेभिरागतं वाजश्च मे प्रसवश्च मे प्रयतिश्च मे तिश्च मे कृतश्च मे स्वरश्च मे श्लोकश्च मे श्रावश्च मे श्रुतिश्च मे ज्योतिश्च मे शुभश्च मे प्राणश्च मे पानश्च मे व्यानश्च मे सुश्च मे चित्तञ्च मे आधीतञ्च मे वाक्च मे मनश्च मे चक्षुश्च मे श्रोत्रञ्च मे दक्षश्च मे लञ्च मे ओजश्च मे सहश्च मे आयुश्च मे जलाज आत्मा च मे तनोश्च मे शर्म च मे वर्म च मे अङ्गानि च मे परोगुंश च मे शरीराणि च मे ज्येष्ठं च मे आधिपत्यं च मे वह्निश्च मे भावश्च मे वश्च मे म्भश्च मे देवा च मे महिमा च मे परिवा च मे प्रतिभा च मे पुष्पा च मे द्राघुजा च मे वृद्धं च मे वृद्धिश्च मे सत्यं च मे श्रद्धा च मे जगच्च मे धनं च मे वशश्च मे त्वशिश्च मे क्रीडा च मे बोधश्च मे जातं च मे जनिष्यभाणं च मे सूक्तं च मे सुकृतं च मे वित्तं च मे वेद्यं च मे भूतं च मे भविष्यच्च मे सुखं च मे सुपथं च वरुद्धं च वरुद्धिश्च मे क्लुप्तं च मे क्लुप्तिश्च मे वदिश्च मे सुपतिश्च मे शञ्च मे वजश्च मे प्रियं च मे कामश्च मे कामश्च मे सौमनसश्च मे भद्रं च मे श्रेयश्च मे वस्यश्च मे हयश्च मे भगश्च मे द्रविणं च मे जन्ता च मे धर्ता च मे क्षेमश्च मे दिदिश्च मे विश्वं च मे वहश्च मे संविच्च मे यात्रं च मे सोश्च मे प्रसोश्च मे धीरं च मे रयश्च मृतं च मे मृतं च मे लक्ष्मं च मे नामयश्च मे देवातुश्च मे दीर्घायुक्तं च मे नमित्रं च मे हयं च मे सुगं च मे शयनं च मे सूषा च मे सुदिनं च मे ऊर्च मे शूद्रता च मे पजश्च मे रसश्च मे घृतं च मे ध्वज मे सग्धिश्च मे समेतश्च मे गृहश्च मे वृष्टिश्च मे जैत्रं च महोद्भिद्यं च मे रयश्च मे राजश्च मे वृष्टिं च मे वृष्टिश्च मे विभुज मे बहुज मे भोजश्च मे पूर्णं च मे पूर्णतरं च मे क्षितिश्च मे गोजवाश्च मे अन्नं च मे क्षुच्च मे व्रीहयश्च मे जवाश्च मे शाश्च मे तिलाश्च मे उद्गाश्च मे खल्वाश्च मे गोधूमाश्च मे मधुराश्च मे प्रियङ्गवश्च मे नवश्च मे श्यामाश्च मे नीवाराश्च मे अश्मा च मे मृत्तिका च मे गिरयश्च मे पर्वताश्च
सर्पाश्च मे सिकताश्च मे वनस्पतयश्च मे हिरण्यञ्च मे यश्च मे शेषञ्च मे पुश्च मे श्यामञ्च मे लोहञ्च मे अग्निश्च भापश्च मे वेदश्च औषधयश्च मे कृष्णभट्यञ्च मे कृष्णभट्यञ्च मे ग्राम्याश्च मे पशवारण्याश्च जज्ञेन कल्पन्ताम् वित्तञ्च मे वित्तश्च मे भूतञ्च मे भूतिश्च मे वसुच मे वसुतिश्च मे कर्म च मे शक्तिश्च मे अर्थश्च म एवश्च म इतिश्च मे गतिश्च मे अग्निश्च म इन्द्रश्च मे सोमश्च म इन्द्रश्च मे सविता च म इन्द्रश्च मे सरस्वती च म इन्द्रश्च मे पूषा च म इन्द्रश्च मे बृहस्पतिश्च म इन्द्रश्च मे मित्रश्च म इन्द्रश्च मे वरुणश्च म इन्द्रश्च मे ष्टा च म इन्द्रश्च मे धाता च म इन्द्रश्च मे विष्णुश्च म इन्द्रश्च मे चिनो च म इन्द्रश्च मे वरुदश्च म इन्द्रश्च मे विश्वे च मे देवा इन्द्रश्च मे पृथिवी च म इन्द्रश्च मे अन्तरिक्षं च म इन्द्रश्च मे ज्योश्च म इन्द्रश्च मे दिशश्च म इन्द्रश्च मे भूर्धा च म इन्द्रश्च मे प्रजापतिश्च म इन्द्रश्च मे अगुंशश्च मे रश्मिश्च मे दाढ्यश्च मे जपतिश्च म उपागुंशश्च मे इन्द्रजावश्च म इन्द्रवाजवश्च मे मैत्रावरुणश्च म अश्विनश्च मे प्रस्थानश्च मे शुक्रश्च मे वन्धे च म आग्रयणश्च मे वैश्वदेवश्च मे ध्रुवश्च मे वैश्वानरश्च मरुद्ग्रहाश्च मे दिग्राह्याश्च म द्राग्नश्च मे वैश्वदेवश्च मे मरुत्वदेयाश्च मे महेन्द्रश्च म आदित्यश्च मे दावित्रश्च मे सारस्वतश्च मे पौष्णश्च मे वाग्देवतश्च मे योजनश्च मे ध्वश्च मे बर्हिश्च मे वेदश्च मे धृष्टयाश्च मे सृजश्च मे जवसाश्च मे ग्रावाणश्च मे स्वरवश्च वरवाश्च मे धशवणे च मे द्रोणकलशश्च मे दिव्यानि च मे भूतभृत्य म आधवनीयश्च म आग्नेध्वञ्च मे हविर्धानञ्च मे गृहाश्च मे शतश्च मे पुरोडाशाश्च मे अपजताश्च मे अपभृतश्च मे स्वगाकारश्च मे अग्निश्च मे घर्मश्च मे अर्कश्च मे सूर्यश्च मे प्राणश्च मे क्षमेधश्च मे पृथिवी च मे दिश्च मे दिदिश्च मे द्योश्च मे शक्वरे रङ्गुलज्योतिषश्च मे यज्ञेन कल्पन्ता वृक्ष मे दामच मे स्तोमश्च मे जजुश्च मे दीक्षा च मे तपश्च मरुतश्च मे पञ्च मे होरात्रयोर्वृष्ट्या बृहद्रसन्धरे च मे यज्ञेन कल्पेतां गर्भाश्च मे वत्साश्च मे त्रिविश्च मे त्रिवे च मे जवार्च मे दित्योहि च मे पञ्चाविश्च मे पञ्चावी च मे त्रिवत्सश्च मे त्रिवत्साय मे दुर्जवार्च मे दुर्जोहि च मे विष्ठवार्च मे विष्ठोहि च म उक्षा च मे वशा च म रजभश्च मे वेहश्च मे गाञ्च मे धेनुश्च म आयुर्यज्ञेन कल्पतां प्राणो यज्ञेन कल्पतां अपानो यज्ञेन कल्पतां यानो यज्ञेन कल्पतां यज्ञेन कल्पतां श्रोत्रं यज्ञेन कल्पतां मनो यज्ञेन कल्पतां वाग् यज्ञेन कल्पतां आत्मा यज्ञेन कल्पतां यज्ञो यज्ञेन कल्पतां एका च मे तिस्रश्च मे पञ्च च मे सप्त च मे नव च म एकादश च मे त्रयोदश च मे पञ्चदश च मे सप्तदश च मे नवदश च म एकविंशतिश्च मे त्रयोविंशतिश्च मे पञ्चविंशतिश्च मे सप्तविंशतिश्च मे नवविंशतिश्च म एकत्रिंशच्च मे त्रयस्त्रिंशच्च मे सहस्रश्च मे अष्टौ च मे द्वादश च मे षोडश च मे विंशतिश्च मे चतुर्विंशतिश्च मे अष्टाविंशतिश्च मे द्वात्रिंशच्च मे षट्त्रिंशच्च मे चत्वारिंशच्च मे चतुश्चत्वारिंशच्च मे अष्टाचत्वारिंशच्च मे वाजश्च रसवश्च विजश्च कृतश्च सुवश्च मूर्धा च व्यष्टयश्चान्द्याजनश्चान्द्यश्च भुवनश्च भुवनश्चाधिपतिश्च स्वाहा जुहोति वसोर्मेधारा सतिति वा एषा हूयते घृतस्य वा एनमेषा धारा मुष्पिल्लोके पिन्वमानोपतिष्ठत आज्येन जुहोति तेजो वा आज्यन्ते जो वसोर्धारा तेजसैवास्मै तेजो वरुन्धे थो कामा वै वसोर्धारा कामानेवावरुन्धे प्राणबुद्धिदेह धर्माधिकारतः जाग्रत्सप्तधुषप्त्यवस्थासु मनसा वाचा कर्मणा हस्ताभ्यां बद्भ्यामुदरेण शिष्टा यत्स्मृतं यत्कृतं यदुक्तं यद्दत्तं यदाचरितं तत्सर्वं ब्रह्मार्पणं भवतु स्वाहा ब्रह्मण इदं न भव यज्ञं गच्छ यज्ञपतिं गच्छ स्वाञ्योनिं गच्छ स्वाहैषते यज्ञो यज्ञपते सहसोक्तवागस्ववेर स्वाहा ॐ देवा गातु विदो गातुं विद्वा गातुमित मनसस्पत इमन्नो देवदेवेषु यज्ञ स्वाहा ॐ वाचि स्वाहा ॐ वातेधा स्वाहा देवेभ्यो गातविभ्यो यज्ञायेदन्न भव ॐ इन्द्राय सुराधिपतये स्वाहा ॐ अग्नये तेजोधिपतये स्वाहा ॐ जमाय प्रेताधिपतये स्वाहा
ಓಂ ನಿರೃತಯೇ ರಕ್ಷೋಧಿಪತಯೇ ಸ್ವಾಹಾ ಓಂ ವರುಣಾಯ ಜಲಾಧಿಪತಯೇ ಸ್ವಾಹಾ ಓಂ ವಾಯವೇ ಪ್ರಾಣಾಧಿಪತಯೇ ಸ್ವಾಹಾ ಓಂ ಸೋಮಾಯ ನಕ್ಷತ್ರಾಧಿಪತಯೇ ಸ್ವಾಹಾ ಓಂ ಈಶಾನಾಯ ವಿದ್ಯಾಧಿಪತಯೇ ಸ್ವಾಹಾ ಓಂ ಅನಂತಾಯ ನಾಗಾಧಿಪತಯೇ ಸ್ವಾಹಾ ಓಂ ಬ್ರಹ್ಮಣೇ ಲೋಕಾಧಿಪತಯೇ ಸ್ವಾಹಾ ಓಂ ಊರ್ಧ್ವಾನಂದಿವೋ ಅರತಿಂ ಪೃಥಿವ್ಯಾ ವೈಶ್ವಾನರಮೃತಾಯ ಜಾತಮಗ್ನಿಂ ಕವಿಗುಂ ಸಂಭ್ರಾಜಮತಿಸಿಂಜನಾನಾಸನ್ನಾ ಪಾತ್ರಂ ಜನಯಂತ ದೇವಾ ಸ್ವಾಹಾ ವೈಶ್ವಾನರಾಗ್ನಯ ಇದನ್ನ ಭವ ಓಂ ನಮಸ್ತೆ ಹರಸೇ ಶೋಜಿಷೇ ನಮಸ್ತೆ ಅಸ್ವರ್ಜಿಷೇ ಅನ್ಯಂತೆ ಅಸ್ಮತ್ತಬಂಧು ಹೇತಯಃ ಪಾವಕೋ ಅಸ್ಮಭ್ಯಗಂ ಶಿವೋ ಭವ ಪೂರ್ಣಾಹುತಿಮುತ್ತಮಾಂಜುಹೋತಿ ಸರ್ವಂ ವೈ ಪೂರ್ಣಾಹುತಿಃ ಸರ್ವಮೇವಾಪ್ನೋತಿ ಅಥೋ ಇಯಂ ವೈ ಪೂರ್ಣಾಹುತಿಃ ಅಸ್ಯಾಮೇವ ಪ್ರತಿಷ್ಠತೆ ಶ್ರೀಚಂಡಿಕಾ ಹವನ ಪೂರ್ಣಾಹುತಿ ಮುಹೂರ್ತಃ ಸುಮುಹೂರ್ತೋಸ್ತಿ ಭವಂತೋ ಬ್ರವಂತೋ ಶ್ರೀಚಂಡಿಕಾ ಹವನ ಪೂರ್ಣಾಹುತಿ ಮುಹೂರ್ತಂ ಸುಮುಹೂರ್ತಮಸ್ತು ಓಂ ಅಗ್ನೇನಯ ಸುಪಥಾರಾಜೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಜಿಯೋಧ್ಯಸ್ಪಜ್ಜುಹುರಾಣಮೇನಃ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ
ನೀರಾಜನಂ ಸಮರ್ಪಯಾಮಿ. ಓಂ ಗಣಾನಾಂತ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀ ವಿಘ್ನೇಶ್ವರಾಯ ನಮಃ. ಸೋಮೋ ವಾ ಏತಸ್ಯ ರಾಜ್ಯಮಾದತ್ತೆ ಯೋ ರಾಜಾಸನ್ ರಾಜ್ಯೋ ವಾ ಸೋಮೇನ ಯಜತೆ ದೇವಸುವಾಮೇತಾನಿ ಹವೀಗುಂಷಿ ಭವಂತಿ ಏತಾವಂತೋ ವೈ ದೇವಾನಾಗುಂ ಸವಾಃ ತ ಏವಾಸ್ಮೈ ಸವಾನ್ ಪ್ರಯಚ್ಛन्ति ಏನಂ ಪುನಸ್ಸುವಂತೆ ರಾಜ್ಯಾಯ ದೇವಸೋ ರಾಜಾ ಭವತಿ. ಬಹುಗ್ವೈ ವಕ್ವಶ್ವಾದೇ ವಕ್ವಯಾಯೇ ಬಹುವ್ರೀಹಿಯವಾಯೇ ಬಹುಭಾಷತಿರಾಯೇ ಬಹುಹಿರಣ್ಯಾಯೇ ಬಹುಹಸ್ತಿಕಾಯೇ ಬಹುದಾಸಪೂರುಷಾಯೇ ನಿಧಿಪತ್यै पुष्टिमत्यै बहुराजस्पोषायै राजास्तु. राजाय प्रसह्य साहिने नमो भजं वै श्रवणाय कुर्महे समे कामाय मह्यं कामेश्वरो वै श्रवणो ददातु. राज वै श्रवणाय महाराजाय नमः. प्रजाप्त्या अनन्तराजाय सर्वस्तोमोतिरात्र उत्तममहर्भवति. सर्वस्याप्त्यै सर्वस्य जित्यै सर्वमेव तेनाप्नोति सर्वं जयते. यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिरस्य यः परः स महेश्वरः. शङ्खारिचापशरभिन्नकरान्त्रिणेत्रां दिग्मेतरां शुकलया विलसत्किरीटां सिंहस्थितां ससुरसिद्धनतां च दुर्गां दूर्वानिभां दुरितवर्गहरां नमामि. मातर्मे मधुकैटभोग्रमहिषप्राणापहारोद्यमे हेलाधर्मितधूम्रलोचनवधेः चण्डमुण्डार्दिनि निःशेषीकृतरक्तबीजदनुजे नित्ये निशुम्भापहे शुम्भध्वंसिनि संहराशु दुरितं दुर्गे नमस्तेऽम्बिके. या देवी सर्वभूतेषु मातृरूपेण संस्थिता नमस्तस्यै 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 नमो नमः. ಚಂಡಿಕಾಯಾಗದ ಮಹತ್ವ, ಉದ್ದೇಶ, ಸಂಕಲ್ಪ, ಪೂಜಾ ವಿಧಾನ ಮತ್ತು ಫಲಶ್ರುತಿಗಳ ಬಗ್ಗೆ ವೇದಮೂರ್ತಿ ಶ್ರೀ ಚಂದ್ರಶೇಖರ ಉಪಾಧ್ಯಾಯರು ಮಾಹಿತಿ ನೀಡಿದರು. ಸಜ್ಜನ ಭಗವದ್ಭಕ್ತರಾದಂಥ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ತಾಯಿಯ ಸನ್ನಿಧಾನದಲ್ಲಿ ಸೇರಿಕೊಂಡಿದ್ದೇವೆ. ತಾಯಿ ಅಂದರೆ ಹಾಗೆ. ಯಾಕೆ ಅಂತ ಕೇಳಿದರೆ, ಎಲ್ಲರನ್ನೂ ಒಗ್ಗೂಡಿಸುವಂತಹ ಒಂದು ಶಕ್ತಿ ಇದೆ ಅಂತ ಇದ್ದರೆ ಅದು ತಾಯಿಗೆ ಮಾತ್ರ ಸಾಧ್ಯ. ಹಾಗೆ ಈ ಒಂದು ಸನ್ನಿಧಾನದಲ್ಲಿ ಜಗಜ್ಜನನಿಯಾದಂತಹ ದುರ್ಗೆಯನ್ನು ವೈಷ್ಣವಿ ಸ್ವರೂಪದಲ್ಲಿ ನಿತ್ಯ ನಿರಂತರವಾಗಿ ಸೇವೆ ಮಾಡಿಕೊಂಡು ಆ ತಾಯಿಯನ್ನು ಆರಾಧನೆ ಮಾಡಿಕೊಂಡು ಬರುವಂತಹ ಪರಮ ಪೂಜ್ಯ ಗುರುವರಿಯರು ಶರನ್ನವರಾತ್ರಿಯ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಭಗವಂತನ ಸನ್ನಿಧಾನದಲ್ಲಿ ಮಾಡಿಕೊಂಡರು. ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಎಲ್ಲ ಭಕ್ತರಿಗೆ ಅವರವರ ಕಷ್ಟಗಳು ಬೇರೆ ಬೇರೆ ರೀತಿಯಾಗಿರ್ತದೆ. ಸಮಾಜದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಲ್ಲಿ ಕೆಲವೊಬ್ಬರು ನಾವು ಮುಳುಗಿರ್ತೇವೆ, ಕೆಲವೊಬ್ಬರು ಆ ಕಷ್ಟದಿಂದ ಮೇಲೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. ಕೆಲವೊಂದು ಜನಗಳು ನಾವು ಕಷ್ಟಗಳನ್ನು ಎದುರಿಸಿಕೊಳ್ತೇವೆ ನಮ್ಮ ಆತ್ಮಸ್ಥೈರ್ಯದಿಂದ. ಅದೇ ರೀತಿಯಾದಂತಹ ಆತ್ಮಸ್ಥೈರ್ಯ ಪ್ರತಿಯೊಬ್ಬರಿಗೂ ಕೂಡ ಪ್ರಾಪ್ತಿಯಾಗಬೇಕು. ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿಯನ್ನು, ಧೈರ್ಯವನ್ನು, ಸಾಮರ್ಥ್ಯವನ್ನು ಆ ತಾಯಿ ಪ್ರತಿಯೊಬ್ಬರಿಗೂ ಕೂಡ ಕರುಣಿಸಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಗುರುವರಿಯರು ತಾಯಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಭಕ್ತರಿಗೆಲ್ಲರಿಗೂ ಒಳ್ಳೆಯದಾಗಬೇಕು. ಮುಂದಿನ ಶರನ್ನವರಾತ್ರಿಯ ಸಮಯದಲ್ಲಿ ಆ ತಾಯಿಯ ಪ್ರೀತ್ಯರ್ಥವಾಗಿ, ಲೋಕ ಕಲ್ಯಾಣಾರ್ಥವಾಗಿ, ಅದರ ಜೊತೆಯಲ್ಲಿ ನಮ್ಮ ಸನಾತನ ಸಂಸ್ಕೃತಿ ಉಳಿದು ಬರಬೇಕು. ಅದು ಈಗ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿಂದ ಖಂಡಿತವಾಗಿ ಅದು ನಾಶ ಆಗುವುದಿಲ್ಲ, ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದೆ. ಆ ನಮ್ಮ ಸಂಸ್ಕೃತಿ ಇನ್ನಷ್ಟು ವಿಜೃಂಭಿಸಬೇಕು, ಅದು ಬೆಳಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮುಂದಿನ ಶರನ್ನವರಾತ್ರಿಯ ಸಮಯಕ್ಕೆ ತಾಯಿ ಅನುಕೂಲ ಕೊಟ್ಟರೆ ಒಂದು ಚಂಡಿಕಾ ಹವನವನ್ನು ಈ ಕ್ಷೇತ್ರದಲ್ಲಿ
ನಡೆಸುವಂತಹದ್ದು ನಮ್ಮ ಸಂಕಲ್ಪ. ಅದು ಏನಿದ್ರೂ ತಾಯಿಗೆ ಹೇಗೆ ಬೇಕು ಅವರು ನಡೆಸಿಕೊಡಬೇಕು ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ತಾಯಿಯ ಶಕ್ತಿ ಏನು ಅನ್ನುವಂತಹದ್ದನ್ನು ನಾವೀಗ ಕಾಣ್ತಾ ಇದ್ದೇವೆ. ಕೆಲವಾರು ತಿಂಗಳುಗಳ ಮೊದಲೇ ಶರನ್ನವರಾತ್ರಿಯನ್ನು ನಾವು ಆರಾಧನೆ ಮಾಡಿದ್ದೇವೆ, ಆಚರಣೆ ಮಾಡಿದ್ದೇವೆ. ನವರಾತ್ರಿ ಕಳೆದು ಇನ್ನಷ್ಟೇ 2-3 ತಿಂಗಳುಗಳು ಆಯ್ತಷ್ಟೇ. ತಾಯಿಯ ಸಂಕಲ್ಪ ಹೇಗಿದೆ ಅಂತ ನೋಡಿ. ಈ ಒಂದು ಕ್ಷೇತ್ರ ಶರನ್ನವರಾತ್ರಿಯ ಸಮಯಕ್ಕೆ ನಾವು ಬರುವಾಗ ಪ್ರಕೃತಿಯಲ್ಲಿ ತುಂಬ ಕಾಡುಗಳಿದ್ದು ಇಲ್ಲಿ ಒಂದು ಈ ವ್ಯವಸ್ಥೆ ಆಗಬಹುದು ಅನ್ನುವಂಥದ್ದು ಯಾರಿಗೂ ಕಲ್ಪನೆ ಇರಲಿಲ್ಲ. 10 ಜನ ಭಗವದ್ ಭಕ್ತರಿದ್ದಾರೆ, ಒಳ್ಳೆಯ ಮನಸ್ಸಿನವರಿದ್ದಾರೆ. ಅವರಿಂದಲಾಗಿ ಇವತ್ತು ತಾಯಿ ಈ ಸೇವೆಯನ್ನು ಕೊಂಡಿದ್ದಾಳೆ ಎನ್ನುವುದಕ್ಕೆ ಬೇರೆ ಯಾವುದೇ ಅನುಮಾನಗಳಿಲ್ಲ. ಯಾಕೆ ಅಂತ ಕೇಳಿದರೆ ಸ್ವಾಮೀಜಿಯವರು ಹೇಳಿದರು, ಆರ್ಥಿಕವಾಗಿ ನೋಡಿದರೆ ಈ ಕ್ಷೇತ್ರ ನಾವು ಹಲವಾರು ವರ್ಷಗಳಿಂದ ನೋಡ್ತೇವೆ. ಪರಮ ಪೂಜ್ಯ ಗುರುವರಿಯರು ಯಾವುದೇ ರೀತಿಯಾದಂತಹ ಸಮಾಜದಲ್ಲಿ ಬೇಡಿಕೆಗಳನ್ನಿಟ್ಟುಕೊಂಡು ನಮಗೆ ಅಂಥದ್ದು ಕೊಡಿ ಇಂಥದ್ದು ಕೊಡಿ ಅಂತ ಯಾವುದನ್ನು ಬೇಡಿಕೊಂಡು ಈ ಕ್ಷೇತ್ರದಲ್ಲಿ ಆರಾಧನೆಗಳನ್ನು ಮಾಡಲಿಲ್ಲ. ಹಲವಾರು ವರ್ಷಗಳಿಂದ ಇಲ್ಲಿ ಪೂಜೆ ಪುನಸ್ಕಾರಗಳಿಗೆ ಬರುವಂತಹ ಋತ್ವಿಜರು ನಾವಿದ್ದೇವೆ. ನಮಗೆ ಖಂಡಿತವಾಗಿಯೂ ಗೊತ್ತು ಈ ಕ್ಷೇತ್ರ ಆರ್ಥಿಕವಾಗಿ ಎಷ್ಟು ಕಷ್ಟದಲ್ಲಿದೆ ಅಂತ. ಆದರೆ ಒಳ್ಳೆಯ ಮನಸ್ಸಿನ ಜನಗಳು, ಭಕ್ತರು ಗುರುಗಳ ಜೊತೆಯಲ್ಲಿ ಇದ್ದ ಕಾರಣದಿಂದ ಈ ಒಂದು ಚಂಡಿಕಾ ಹೋಮದ ವ್ಯವಸ್ಥೆಗೆ ಇಷ್ಟೆಲ್ಲ ಅನುಕೂಲ್ಯತೆಗಳು ಒದಗಿ ಬಂತು. ಪರಮಪೂಜ್ಯ ಗುರುಗಳು ಕೆಲವೊಬ್ಬರ ಹೆಸರುಗಳು ಹೇಳಿದರು, ಅದನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುವುದಿಲ್ಲ. ಎಷ್ಟು ಜನ ಭಕ್ತರು ಆರ್ಥಿಕವಾಗಿ ಸಹಕಾರ ಕೊಡುವುದರ ಜೊತೆಯಲ್ಲಿ ಕಷ್ಟದಲ್ಲಿರುವಂತಹ ಭಕ್ತರು ಕೂಡ ತಮ್ಮ ಸೇವೆ ಈ ಕ್ಷೇತ್ರಕ್ಕೆ ಆಗಬೇಕು ಅಂತ ಶ್ರಮದಾನದ ಮುಖೇನ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಪ್ರತ್ಯಕ್ಷ ಪರೋಕ್ಷವಾಗಿ ಇಲ್ಲಿ ಸೇವೆ ಮಾಡುವುದರ ಜೊತೆಯಲ್ಲಿ ತಮ್ಮನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಂಡವರು ಇಲ್ಲಿ ಎಲ್ಲರೂ ಇದ್ದಾರೆ ಎನ್ನುವಂತಹದ್ದನ್ನು ಗುರುಗಳು ಈ ಸಂದರ್ಭದಲ್ಲಿ ಹೇಳಿದರು. ಗುರುಗಳ ಆಸೆ ಏನು ಅಂತ ಕೇಳಿದರೆ, ಆರಂಭದಲ್ಲಿ ನಾವಿಲ್ಲಿಗೆ ಬರುವಾಗಲೇ ಅವರು ಹೇಳ್ತಿದ್ರು, ನಮ್ಮ ಸಮಾಜ ಹೀನಾಯ ಸ್ಥಿತಿಯಲ್ಲಿದೆ, ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕಿದ್ರೆ ನಾವೆಲ್ಲರೂ ಒಂದಾಗಬೇಕು ಅನ್ನುವಂಥದ್ದು ಅವರ ಸಂಕಲ್ಪ, ಅವರ ಆಸೆಯೂ ಕೂಡ ಹಾಗೆ. ಸಮಾಜದಲ್ಲಿ ನಾವು ಹೇಗಿರ್ತೇವೆ ಅಂತ ಕೇಳಿದರೆ, ಶ್ರೀಮಂತರ ಒಂದು ವರ್ಗ ಬೇರೆ ಇರ್ತದೆ, ಬಡವರ ವರ್ಗ ಒಂದು ಬೇರೆ ಇರ್ತದೆ. ಆದರೆ ನಾವೆಲ್ಲರೂ ಕೂಡ ಒಂದಾಗಿ ಇದ್ದರೆ ಮಾತ್ರ ಸಮಾಜ ಅಭಿವೃದ್ಧಿ ಆಗಬಹುದು ಅನ್ನುವಂತಹದ್ದೇ ಅವರ ಸಂಕಲ್ಪ. ಅವರ ಸಂಕಲ್ಪಕ್ಕೆ ಭಗವದ್ ಅನುಗ್ರಹ ಇದೆ ಎನ್ನುವಂತಹದ್ದಕ್ಕೆ ಇದೆಲ್ಲ ಸಾಕ್ಷಿಯಾಗಿದೆ. ಅದರ ಜೊತೆಯಲ್ಲಿ ಈ ಕ್ಷೇತ್ರಕ್ಕೆ ಹಲವಾರು ಭಕ್ತರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆರ್ಥಿಕವಾದಂತಹ ಸಹಾಯವನ್ನು ಕೊಟ್ಟುಕೊಂಡು ಇಷ್ಟೆಲ್ಲ ವ್ಯವಸ್ಥೆಗಳು, ಇಷ್ಟು ದೊಡ್ಡ ಒಂದು ಆಲಯ ಅಥವಾ ಇಲ್ಲೊಂದು ಈ ಪರಿಸರ ನಿರ್ಮಾಣ ಆಗಬೇಕು, ಇಷ್ಟೊಂದು ಬಯಲಾಗಬೇಕು ಅಂತ ಇದ್ದರೆ ಇದಕ್ಕೆ ಕೂಡ ಕಾರಣಕರ್ತರಾದವರು ಇದ್ದಾರೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಈ ಮಂಟಪವನ್ನು ನಾವು ಆರಂಭದಲ್ಲಿ ಇಲ್ಲಿಗೆ ಬಂದು ನೋಡುವಾಗ ಏನು ಇವತ್ತೊಂದು ತಾಯಿಯ ಕಲಾ ಸೇವೆ ನಡೆಯುತ್ತಲ್ಲ ಅನ್ನುವಂತಹ ಒಂದು ನಮಗೊಂದು ಏನು ಸಂಶಯ ಪಡುವಾಗ ಆಯಿತು. ಯಾಕೆಂತ ಕೇಳಿದ್ರೆ ಪ್ರಾತಃ ಕಾಲದಲ್ಲಿ 6:20 ನಾವಿಲ್ಲಿಗೆ ಪ್ರವೇಶ ಆಗಿದ್ದೇವೆ. ಆ ಸಂದರ್ಭದಲ್ಲಿ ಇಲ್ಲಿ ನೋಡುವಾಗ ಇದು ಯಜ್ಞ ಮಂಟಪದಾಗಿ ನಮಗೆ ಕಾಣಲಿಲ್ಲ. ಏನೊಂದು ಯಕ್ಷಗಾನ ನಡೆಯುತ್ತದೆಯೋ, ಕಟೀಲು ತಾಯಿಯ ಆರಾಧನೆಗೋಸ್ಕರವಾಗಿ ಕಲಾ ಸೇವೆಯನ್ನು ನಡೆಸಲಿಕ್ಕೆ ಇರುವಂತಹ ಒಂದು ಯಕ್ಷಗಾನದ ರಂಗಮಂಟಪದಂತಹ ಒಂದು ಶೋಭಾಯಮಾನವಾದಂತಹ ಚಿತ್ರಣವನ್ನು ನಾವು ಇಲ್ಲಿಗೆ ಕಂಡಾಗಲೇ ನಮಗೆ ಆಯಿತು, ಇಲ್ಲಿ ಖಂಡಿತವಾಗಿ ತಾಯಿ ಬಂದಿರ್ತಾಳೆ, ಅವಳ ಸಾನ್ನಿಧ್ಯ ಇಲ್ಲಿ ಇದೆ ಎನ್ನುವಂತಹದ್ದು ಇದನ್ನು ನಮಗೆ ಕಂಡಾವಾಗ ಒಂದು ಮನಸ್ಸಿಗೆ ಆಯಿತು. ಅದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ತಮ್ಮನ್ನು ತೊಡಗಿಸಿಕೊಂಡು ಶ್ರಮದಾನ ಮಾಡಿದಂತಹ ಸೇವಾ ಕರ್ತೃಗಳು. ಅದೇ ರೀತಿಯ ಒಂದು ಮಂಟಪವನ್ನು ಇಲ್ಲಿ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಆ ತಾಯಿಯ ಸೇವೆ ಯಜ್ಞ ನಡೆಯಬೇಕು ಅಂತ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ತಾಯಿ ಮೊದಲಾಗಿ ಬಂದಿರ್ತಾಳೆ. ಯಾಕೆ ಅಂತ ಏನು ಭಾವನೆ ನಮ್ಮಲ್ಲಿದೆಯೋ ಅದನ್ನೇ ಹೊರಗಡೆಗೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸನ್ನಿಧಾನದಲ್ಲಿ ಇವತ್ತು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿಯ ಸ್ವರೂಪದಲ್ಲಿರುವಂತಹ ತಾಯಿಯನ್ನು, ದುರ್ಗೆಯನ್ನು ನಾವು ಆರಾಧನೆ ಮಾಡಿದ್ದೇವೆ. ಸಪ್ತಶತಿ ಎನ್ನುವಂತಹ ಶ್ಲೋಕ ಮಂತ್ರಗಳು, ಅದು ಶ್ಲೋಕ ರೂಪದಲ್ಲಿದ್ದರೂ ಕೂಡ ವೇದದಷ್ಟೇ ಮಹತ್ವ ಆ ಸಪ್ತಶತಿ ಮಂತ್ರಗಳಿಗೆ ಇದೆ. ಅದನ್ನು ಶ್ಲೋಕ ಅಂತ ಹೇಳುವುದಿಲ್ಲ, ಅದನ್ನು ಸಪ್ತಶತಿ ಮಂತ್ರ ಅಂತ ಹೇಳ್ತೇವೆ. 700 ಮಂತ್ರಗಳಿರುವಂತಹ ಆ ಸಪ್ತಶತಿಯಿಂದ ಇವತ್ತು ತಾಯಿಯ ಪ್ರೀತ್ಯರ್ಥವಾಗಿ ಕೇವಲ ಪಾಯಸದಿಂದ ಮಾತ್ರ ಆಹುತಿಯನ್ನು ಕೊಡುವಂತಹದ್ದು. ಸಪ್ತಶತಿ ಮಂತ್ರಗಳಿಂದ ಚಂಡಿಕಾ ಹವನ ಹೇಗೆ ಅಂತ ಕೇಳಿದರೆ 700 ಶ್ಲೋಕಗಳಿಗೂ ಕೂಡ ಬೇರೆ ಯಾವುದೇ ದ್ರವ್ಯಗಳಿರುವುದಿಲ್ಲ.
ಪರಮಾನ್ನ ಅಂದರೆ ಗುಡಾನ್ನ, ಬೆಲ್ಲದಿಂದ ಮಿಶ್ರಣವಾದಂತಹ ಅನ್ನವನ್ನು ತಾಯಿಗೆ ಸಮರ್ಪಿಸಿ ಹೋಮಿಸುವಂತಹದ್ದು ಚಂಡಿಕಾ ಹವನ. ಅದು ಪೂರ್ವಾಂಗ ಉತ್ತರಾಂಗ ಸಹಿತವಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮ ಭಕ್ತಿ ಶ್ರದ್ಧೆಗೆ ಅನುಗುಣವಾಗಿ ತಾಯಿಗೆ ನಾವು ಅರ್ಪಣೆ ಮಾಡಿದ್ದೇವೆ. ನಡೆಸಿದಂತಹ ಸೇವೆಗಳಲ್ಲಿ ಯಾವುದಾದರೂ ಲೋಪದೋಷಗಳು ನಮ್ಮಿಂದ ಖಂಡಿತವಾಗಿ ಬರುವ ಸಂಭವವಿದೆ. ಯಾಕೆ ಅಂತ ಕೇಳಿದರೆ, ಕಲಿಯುಗದಲ್ಲಿ ನಾವು ಪ್ರತಿಯೊಂದು ವಸ್ತುಗಳನ್ನು ಅಷ್ಟು ಪರಿಶುದ್ಧತೆಯಿಂದ ನಾವು ತರ್ತೇವೆ ಎನ್ನುವಂತಹದ್ದು ಸಾಧ್ಯ ಇಲ್ಲ. ಆದರೆ ಯುಗ ಮಹಾತ್ಮೆಯಂತೆ ನಾವು ಈ ಸಮಯದಲ್ಲಿ ಆ ತಾಯಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನು ಅರ್ಪಣೆ ಮಾಡಿದ್ದೇವೆ. ನಡೆಸಿದಂತಹ ಸೇವಾದಿಗಳಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳು ತಿಳಿಯದೆ ಬಂದಿದ್ದರೆ ನಮ್ಮೆಲ್ಲರನ್ನು ರಕ್ಷಿಸುವಂಥವರು ಆ ತಾಯಿ. ತಪ್ಪುಗಳನ್ನು ಮನ್ನಿಸಿ ನಡೆಸಿದಂತಹ ಸೇವೆಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಸಾಮೂಹಿಕವಾಗಿ ನಡೆಸಿದಂತಹ ಸೇವೆಗಳಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಸಂಕಲ್ಪಗಳಿರ್ತದೆ. ನನಗೆ ನನ್ನ ವ್ಯವಹಾರದಲ್ಲಿ ಉನ್ನತಿ ಆಗಬೇಕು, ನನ್ನ ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅದರ ಜೊತೆಯಲ್ಲಿ ಸಾಂಸಾರಿಕವಾಗಿ ಬಂದಿರುವಂತಹ ಕಷ್ಟಗಳು ತಾಪತ್ರಯಗಳು ನಿವಾರಣೆ ಆಗಬೇಕು, ಅಥವಾ ವಿವಾಹ ಭಾಗ್ಯಕ್ಕೆ ನ್ಯೂನತೆ ಇರುವವರಿಗೆ ಶೀಘ್ರದಲ್ಲಿ ವಿವಾಹ ಯೋಗವನ್ನು ತಾಯಿ ಕರುಣಿಸಬೇಕು, ಅಥವಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಗೃಹಸ್ಥರಿಗೆ ಪುತ್ರ ಪೌತ್ರಾದಿ ಸಂತಾನ ಸೌಭಾಗ್ಯವನ್ನು ತಾಯಿ ಅನುಗ್ರಹಿಸಬೇಕು. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಆಸೆಗಳಿರುವಂತಹದ್ದು ಸ್ವಾಭಾವಿಕ. ಏನಿದ್ರೂ ಕೂಡ ಅದು ಎಲ್ಲಿಂದ ಪ್ರಾಪ್ತಿ ಆಗ್ತಾರೆ ಅಂತ ಕೇಳಿದರೆ ತಾಯಿಯ ಅನುಗ್ರಹದಿಂದ ಮಾತ್ರ. ಯಾಕೆ ಅಂತ ಕೇಳಿದರೆ, ದೇವಿ ಮಹಾತ್ಮೆಯಲ್ಲಿ ನಾವು ನೋಡಿಕೊಂಡಿದ್ದೇವೆ. ಆ ಯಕ್ಷಗಾನ ಕಲಾ ಸೇವೆಯನ್ನು ನಾವು ನೋಡಿದರೆ ಪರಿಪೂರ್ಣವಾಗಿ ಗೊತ್ತಾಗ್ತದೆ. ದೇವಾದಿ ದೇವತೆಗಳು ಕೂಡ ಕಷ್ಟ ಬಂದಾವಾಗ ಏನು ಮಾಡಿದರು ಅಂತ ಕೇಳಿದರೆ, ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಕೂಡ ಎಲ್ಲರೂ ಒಂದಾಗಿ ಪ್ರಾರ್ಥಿಸುವಾಗ ಆವಿರ್ಭಾವ ಆದಂತಹ ಶಕ್ತಿಯನ್ನು ನಾವು ದೇವಿ ಅಥವಾ ಚಂಡಿಕೆ ಅಥವಾ ದುರ್ಗೆ ಹೀಗೆ ಬೇರೆ ಬೇರೆ ಹೆಸರಲ್ಲಿ ನಾವು ಕರೆಯುತ್ತೇವೆ. ಏನಿದ್ರೂ ಕೂಡ ದೇವರಿಗೆ ಬಂದಂತಹ ಕಷ್ಟವನ್ನೇ ತಾಯಿ ದೂರ ಮಾಡಿದ್ದಾಳೆ. ದುಷ್ಟ ರಕ್ಕಸರನ್ನು ವಧಿಸಿ ಶಿಷ್ಟರನ್ನು ಪರಿಪಾಲನೆ ಮಾಡಿದ್ದಾರೆ ಅಂತ ಇದ್ರೆ, ಆ ಶಿಷ್ಟ ಜನತೆಯಲ್ಲಿ ಸೇರಿಕೊಂಡಂತಹ ನಮ್ಮನ್ನು ಕೂಡ ತಾಯಿ ಉದ್ಧರಿಸ್ತಾಳೆ, ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಎನ್ನುವಂತಹದ್ದಕ್ಕೆ ಯಾವುದೇ ಸಂಶಯಗಳಿಲ್ಲ. ಮೂಲವಾಗಿ ಬೇಕಾಗಿರುವಂತಹದ್ದು ಏನು ಅಂತ ಕೇಳಿದರೆ ನಂಬಿಕೆ ಮತ್ತು ಶ್ರದ್ಧೆ ಭಕ್ತಿಗಳು. ಅದಕ್ಕೆ ಅನುಗುಣವಾಗಿ ತಾಯಿ ಪರಿಪೂರ್ಣವಾಗಿ ನಮಗೆ ಅನುಗ್ರಹಿಸ್ತಾಳೆ ಎನ್ನುವಂತಹ ವಿಶ್ವಾಸವನ್ನು ಇಟ್ಟುಕೊಂಡು ಪರಮ ಪೂಜ್ಯ ಗುರುವರಿಯರ ಮಾರ್ಗದರ್ಶನ, ಅದರ ಜೊತೆಯಲ್ಲಿ ತನ್ನನ್ನು ತಾನು ಸಮಾಜಕ್ಕೆ ನೀಡಿರುವಂತಹ ಸ್ವಾಮಿಗಳಿಗೆ ಈ ಯಾಗ ಯಜ್ಞಾದಿಗಳು ಬೇಕಾ ಅಂತ ನಮಗೊಂದು ಪ್ರಶ್ನೆ ಬರಬಹುದು. ಆದರೆ ಖಂಡಿತವಾಗಿಯೂ ಸಮಾಜದಲ್ಲಿ ಅವರು ಇರುವಾಗ ಸಮಾಜದ ಎಲ್ಲ ಜನತೆಗಳನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಶಕ್ತಿ ಇದ್ದರೆ ಅದು ಸಾಧು ಸಂತರಿಗೆ ಮಾತ್ರ ಸಾಧ್ಯ. ಈಗಾಗಲೇ ಹಲವಾರು ದಿವಸಗಳ ಮೊದಲೇ ನಾವು ನೋಡಿರ್ಬೋದು ಕೆಲವು ಮಾಧ್ಯಮಗಳಲ್ಲಿ ನಮ್ಮ ಸಮಾಜಮುಖಿಯಾಗಿ ನಮ್ಮ ಹಿಂದೂ ಸಮಾಜಕ್ಕೆ ಆಗುವಂತಹ ತೊಂದರೆಗಳನ್ನು ದೂರ ಆಗಬೇಕು, ಬೇರೆ ಬೇರೆ ಅನ್ಯಮತೀಯರಿಂದ ಆಗುವಂತಹ ತೊಂದರೆಗಳಿಗೆ ಹೋರಾಟವನ್ನು ಮಾಡಲಿಕ್ಕೆ ಹೋಗುವಾಗ ಯಾರಿರ್ತಾರೆ ಅಂತ ಕೇಳಿದರೆ ನಮ್ಮ ಜೊತೆಯಲ್ಲಿರುವಂತಹ ಸಾಧು ಸಂತರು, ಇಂತಹ ಸ್ವಾಮಿಗಳು ಮಾತ್ರ. ಯಾವುದೇ ಪೀಠಾಧಿಪತಿಗಳು, ಯಾವುದೇ ಮಠಾಧೀಶರು ಅವರ ಜೊತೆಯಲ್ಲಿ ಸೇರಿಕೊಂಡಿರಲಿಲ್ಲ. ಯಾಕೆ ಅಂತ ಕೇಳಿದರೆ ಅವರಿಗೆ ಮೊದಲಾಗಿ ಮಾಡಿರುವಂತಹ ಆಸ್ತಿ ಪಾಸ್ತಿಗಳಿರ್ತಾರೆ. ಆದರೆ ಸಮಾಜದಲ್ಲಿ ನಮ್ಮ ಜೊತೆ ಇರುವಂತಹ ಸಾಧು ಸಂತರು ನಮ್ಮ ಹಿಂದೂ ಸಮಾಜಕ್ಕೋಸ್ಕರವಾಗಿ ತಮ್ಮನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಂಡು ಅರ್ಪಣಾ ಭಾವದಿಂದ ಸಮಾಜದಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಷ್ಟು ಸಂಘಟನೆಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಈ ಪರಮ ಪೂಜ್ಯ ಗುರುವರಿಯರು ಕೂಡ ಈ ಒಂದು ಪರಿಸರದಲ್ಲಿ ತಾಯಿಯನ್ನು ನಿತ್ಯ ನಿರಂತರವಾಗಿ ಆರಾಧನೆ ಮಾಡಿಕೊಂಡು ಅವರ ಮೇಲೆ ವಿಶ್ವಾಸ ನಂಬಿಕೆಯನ್ನಿಟ್ಟು ಬರುವಂತಹ ಭಕ್ತರ ಏನು ಕಷ್ಟಗಳಿದೆಯೋ ಅದನ್ನು ಅವರ ಒಂದು ವೈದ್ಯಕೀಯ ಚಿಕಿತ್ಸೆ ಇರಬಹುದು ಅಥವಾ ಭಗವಂತನ ಅನುಗ್ರಹದಂತೆ ಅವರು ಕೊಡುವಂತಹ ಏನು ಔಷಧಿಗಳಿರ್ಬೋದು ಅದರ ಮುಖೇನವಾಗಿ ಕಷ್ಟದ ಜನರನ್ನ ಕಣ್ಣನ್ನು ಒರೆಸುವಂತಹ ಒಂದು ಕೆಲಸವನ್ನು ಅವರು ಮಾಡಿಕೊಂಡು ಸಮಾಜದ ಒಂದಷ್ಟು ಜನಗಳನ್ನು ಒಗ್ಗೂಡಿಸುವಂತಹ ಒಂದು ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಅವರ ಆ ಒಂದು ಪ್ರಯತ್ನಕ್ಕೆ ತಾಯಿಯ ಪೂರ್ಣವಾದಂತಹ ಅನುಗ್ರಹ ಇರುವುದರ ಜೊತೆಯಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಮಾಡಿರುವಂತಹ ಈ ಯಾಗದ ಫಲವಾಗಿ ಈ ಸಾನ್ನಿಧ್ಯದಲ್ಲಿ ಈ ಕ್ಷೇತ್ರದಲ್ಲಿ ಆ ಜಗಜ್ಜನನಿಯ ಶಕ್ತಿ ಇನ್ನಷ್ಟು ಅಭಿವೃದ್ಧಿಯಾಗಿ ಆ ಚೈತನ್ಯ ಏನು ಸ್ವಾಮೀಜಿ ಆರಾಧನೆ ಮಾಡುವಂತಹ ಬಿಂಬಗಳಿದೆಯೋ ಆ ಎಲ್ಲ ಬಿಂಬಗಳಲ್ಲಿ ಭಗವತ್ ಚೈತನ್ಯ ಪರಿಪೂರ್ಣವಾಗಿ ಪೂರ್ಣ ಕಲೆಗಳಿಂದ ತುಂಬಿ ಬಂದು
ನಾವು ಏನು ಭಗವಂತನ ಸನ್ನಿಧಾನದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಮಾಡ್ತೇವೆಯೋ ಆ ಎಲ್ಲ ಆಸೆಗಳನ್ನು ಆಕಾಂಕ್ಷೆಗಳನ್ನು ನಿರಂತರವಾಗಿ ಭಗವಂತ ನಮಗೆ ಅನುಗ್ರಹಿಸುವಂತಹ ಶಕ್ತಿ ಈ ಕ್ಷೇತ್ರದಲ್ಲಿ ಬೆಳಗಿ ಬರಲಿ. ನಡೆಸಿದಂತಹ ಯಜ್ಞ ಯಾಗಾದಿಗಳಿರ್ಬೋದು, ಆ ಯಜ್ಞ ಯಾಗಾದಿಗಳಿಗೆ ಸೇರಿಸಿರುವಂತಹ ನಮ್ಮ ದ್ರವ್ಯಗಳಿರ್ಬೋದು, ಅಥವಾ ನಮ್ಮೆಲ್ಲರ ಶ್ರದ್ಧಾ ಭಕ್ತಿಗಳಲ್ಲಿ ಯಾವುದಾದರೂ ತಿಳಿಯದೆ ಲೋಪದೋಷಗಳು ಬಂದಿದ್ದರೆ ಆ ತಾಯಿ ಲೋಪವನ್ನು ಮನ್ನಿಸಿ ತಪ್ಪುಗಳನ್ನು ತಿದ್ದಿಸಿ ನಮ್ಮನ್ನು ಉತ್ತರೋತ್ತರವಾದಂತಹ ಅಭಿವೃದ್ಧಿಯ ದಾರಿಯಲ್ಲಿ ಮುನ್ನಡೆಯುವಂತಹ ಅನುಗ್ರಹವನ್ನು ನೀಡಬೇಕು. ಆದಿಶಂಕರಾಚಾರ್ಯರು ದೇವಿಯನ್ನು ಆರಾಧಿಸಿ ಕ್ಷಮಾಪಣಾ ಸ್ತೋತ್ರ ಅನ್ನುವಂತಹ ಒಂದು ಶ್ಲೋಕದಲ್ಲಿ ಕೊಂಡಾಡಿದರು. ಕುಪುತ್ರೋ ಜಾಯೇತಃ ಕ್ವಚಿತಪಿ ಕುಮಾತಾನ ಭವತಿ. ಆ ಮಾತನ್ನು ಮೂರು ಸಲ ಅವರು ಹೇಳಿದರು. ಲೋಕದಲ್ಲಿ ಹುಟ್ಟಿರುವಂತಹ ಮಕ್ಕಳು ನಾವೆಲ್ಲ ಕೆಟ್ಟ ಬುದ್ಧಿಯವರಾಗಿರ್ಬೋದು, ಕೆಟ್ಟ ಕೆಲಸಗಳನ್ನು ಮಾಡುವವರಾಗಿರ್ಬೋದು. ಆದರೆ ನಮಗೆ ಜನ್ಮ ನೀಡಿದಂತಹ ತಾಯಿ ಎಂದೂ ಕೆಟ್ಟವಳಲ್ಲ ಅನ್ನುವಂತಹದ್ದನ್ನು ಅವರು ಮೂರು ಸಲ ಉದ್ಧರಿಸಿ ಹೇಳಿದರು. ಯಾಕೆ ಅಂತ ಕೇಳಿದರೆ, ಸಮಾಜದಲ್ಲಿ ತಾಯಿಗೆ ಅಷ್ಟು ಮಹತ್ವವನ್ನು ನಮ್ಮ ಸಂಸ್ಕೃತಿ ಕೊಟ್ಟಿದೆ. ಅದೇ ಆ ತಾಯಿಯ ಆರಾಧನೆಯನ್ನು, ನಮ್ಮೆಲ್ಲರಿಗೆ ಜನ್ಮ ಕೊಟ್ಟಂತಹ ಒಬ್ಬಳು ತಾಯಿ ಇದ್ದರೆ ಇಡೀ ಲೋಕವನ್ನೇ ತನ್ನ ಸಂಸಾರ ಅಂತ ಕಾಪಾಡಿಕೊಳ್ಳುವವಳು ಆ ಜಗಜ್ಜನನಿ. ಅವಳನ್ನು ನಾವು ದುರ್ಗಾ ಅಂತ ಹೇಳ್ತೇವೆ. ದುರ್ಗಾ ಅಂದರೆ ಒಂದು ಅರ್ಥದಲ್ಲಿ ಕತ್ತಲು ಅಂತ ಉಂಟು. ಕತ್ತಲು ಹೋಗಲಾಡಿಸ್ಬೇಕು ಅಂತ ಇದ್ರೆ ಅಲ್ಲಿ ಬೆಳಕಿನ ಅವಶ್ಯಕತೆ ನಮಗಿದೆ. ದುರ್ಗಾರ್ತಿ ನಾಶಿನಿ. ಕತ್ತಲೆಯನ್ನು ಹೋಗಲಾಡಿಸುವವಳು ಯಾರು ಅಂತ ಕೇಳಿದ್ರೆ ಅದೇ ದುರ್ಗೆ. ಅವಳನ್ನು ಜ್ಯೋತಿ ಸ್ವರೂಪದಲ್ಲಿ ನಾವು ಆರಾಧಿಸಿದ್ರೆ ನಮ್ಮ ಏನು ಅಂಧಕಾರಗಳಿದೆಯೋ, ನಮ್ಮ ಮನಸ್ಸಿನ ಅಂಧಕಾರಗಳಿರ್ಬೋದು ಅಥವಾ ಬಾಹ್ಯದ ಅಂಧಕಾರಗಳು ಏನಿದ್ರೂ ಕೂಡ ಅದನ್ನು ಪರಿಹರಿಸುವಂಥವಳು ಆ ಜಗಜ್ಜನನಿ ಮಾತ್ರ. ಆದ್ದರಿಂದಲಾಗಿ ಆ ತಾಯಿ ನಮಗೆ ಏನು ಬಂದಿರುವಂತಹ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕವಾದಂತಹ ತಾಪತ್ರಯಗಳನ್ನು ದೂರೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು, ತಾಯಿಯ ಇನ್ನೊಂದು ಸ್ವರೂಪದಲ್ಲಿ ನೋಡೋದಿದ್ರೆ ವಜ್ರೇಶ್ವರಿ ಅಂತ ನಾವು ಆರಾಧನೆ ಮಾಡ್ತೇವೆ, ಅಥವಾ ಲಲಿತಾ ಪರಮೇಶ್ವರಿ ಅಂತ ಆರಾಧನೆ ಮಾಡ್ತೇವೆ. ಆ ಸ್ವರೂಪದಲ್ಲಿ ತಾಯಿಯನ್ನು ನೋಡಿದರೆ ತಾಯಿಯ ಕೈಯಲ್ಲಿ ಒಂದು ಕಬ್ಬಿನ ಜಲ್ಲೆಯನ್ನು ತಾಯಿ ಹಿಡಿದುಕೊಂಡಿರ್ತಾಳೆ. ನಮ್ಮದೇ ಭಾಷೆಯಲ್ಲಿ ಹೇಳಿದ್ರೆ ಕಬ್ಬು, ಅದು ತಾಯಿಯ ಕೈಯಲ್ಲಿರ್ತಾರೆ. ಅದು ಯಾಕೆ ಅಂತ ಕೇಳಿದರೆ, ಜೀವನದಲ್ಲಿ ತನ್ನ ಭಕ್ತರು ಅದರಿಂದ ಒಂದು ಪಾಠವನ್ನು ಕಲಿತುಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ತಾಯಿ ಅದನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾಳೆ. ಕಬ್ಬನ್ನು ನಾವು ಪೂರ್ಣವಾಗಿ ನೋಡಿದರೆ ಕಬ್ಬಿನ ಮಧ್ಯ ಭಾಗ ಸ್ವಲ್ಪ ಗಟ್ಟಿಯಾಗಿರ್ತದೆ. ಅದನ್ನು ನಮ್ಮ ಭಾಷೆಯಲ್ಲಿ ನಾವು ಕಬ್ಬಿನ ಗಂಟು ಅಂತ ಹೇಳ್ತೇವೆ. ಕಬ್ಬನ್ನು ಜಗಿಯುತ್ತಾ ಹೋದರೆ ಆ ಗಂಟಿನ ಭಾಗ ಹೇಗಿರ್ತದೆ ಅಂತ ಕೇಳಿದ್ರೆ ಗಟ್ಟಿಯಾಗಿರ್ತದೆ. ಅದರ ಜೊತೆಯಲ್ಲಿ ಅಲ್ಲಿ ಮಧುರತೆ, ಅದು ಸಿಹಿ ಕಡಿಮೆ ಇರ್ತದೆ. ಹಾಗೆ ಹೇಳಿಕೊಂಡು ಕಬ್ಬು ತಿನ್ನುವ ಆಸೆಯವರು ಕಬ್ಬನ್ನು ಬಿಸಾಡಿದೆವು ಅಂತ ಇದ್ರೆ ಆ ಗಂಟಿನ ಮೇಲ್ಭಾಗ ಮೃದುವಾಗಿರ್ತದೆ ಮತ್ತು ಸಿಹಿಯಾಗಿರ್ತದೆ. ಅದನ್ನು ನಮಗೆ ಸ್ವಾದಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ಜೀವನವು ಕೂಡ ಹೇಗೆ ಅಂತ ಕೇಳಿದ್ರೆ ಕಬ್ಬಿನ ಜಲ್ಲೆ ಇದ್ದಾಗೆ. ಕಷ್ಟ ಬರ್ತದೆ, ಮುಂದಕ್ಕೆ ಸುಖ ಪ್ರಾಪ್ತಿ ಆಗ್ತದೆ, ಪುನರಪಿ ಕಷ್ಟ ಬರ್ತದೆ. ಯಾಕೆ ಅಂತ ಕೇಳಿದ್ರೆ ಈಗ ಸಮಾಜದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ನಾವೊಂದು ಜೀವನ ನಡೆಸ್ತಾ ಇರುವಾಗ ಒಂದು ಕಷ್ಟ ಬಂತು ಅಂತ ಇದ್ರೆ ಅದನ್ನು ಎದುರಿಸುವಂತಹ ಶಕ್ತಿ, ಧೈರ್ಯ ಹಲವಾರು ಮಂದಿಗಳಿಗೆ ಕಡಿಮೆಯಾಗಿ ತನ್ನ ಜೀವನವನ್ನು ಮುಗಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಏನು ನಮಗೆ ಕಷ್ಟ ಬಂದಿದೆಯೋ ಆ ಕಷ್ಟದಿಂದ ಪಾರಾಗುವಂತಹ ಶಕ್ತಿ ನಮ್ಮಲ್ಲಿ ಇದೆ, ಅಥವಾ ಕಷ್ಟದಿಂದ ಮುಂದಕ್ಕೆ ಸುಖ ಖಂಡಿತವಾಗಿ ಪ್ರಾಪ್ತಿಯಾಗ್ತಾರೆ ಎನ್ನುವಂತಹ ವಿಶ್ವಾಸವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವನವನ್ನು ನಡೆಸಿದೆವು ಅಂತಾದರೆ ತಾಯಿ ಖಂಡಿತವಾಗಿ ನಮಗೆ ಅನುಗ್ರಹಿಸ್ತಾಳೆ. ಇವತ್ತು ನಡೆಸಿದಂತಹ ಈ ಯಜ್ಞ ಯಾಗಾದಿಗಳಲ್ಲಿ ನಮ್ಮಿಂದಲೂ ಹೇಳಿದಂತಹ ಮಂತ್ರ ತಂತ್ರಾದಿಗಳಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಲೋಪಗಳು ತಿಳಿಯದೆ ಬಂದಿದ್ದರೆ ಎಲ್ಲ ತಪ್ಪುಗಳನ್ನು ತಾಯಿ ಮನ್ನಿಸಿ ಸೇವೆಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಇಲ್ಲಿ ಸೇರಿದಂತಹ ಪ್ರತಿಯೊಬ್ಬರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮನ್ನು ತೊಡಗಿಸಿಕೊಂಡು ಈ ಯಜ್ಞ ಯಾಗಾದಿಗಳಿಗೆ ಅನುಕೂಲ್ಯತೆಯನ್ನು ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೆ ತಾಯಿಯ ಪರಮ ಅನುಗ್ರಹ ಪ್ರಾಪ್ತಿಯಾಗಲಿ. ಶ್ರೀ ಗುರುವರಿಯರ ಅನುಗ್ರಹವೂ ಕೂಡ ಆಶೀರ್ವಾದವೂ ಕೂಡ ಎಲ್ಲರ ಮೇಲೆ ಇರಲಿ. ಮುಂದಕ್ಕೆ ಕೂಡ ಭಗವಂತನ ಆರಾಧನೆಯನ್ನು ನಡೆಸಿಕೊಂಡು ಈ ಕ್ಷೇತ್ರ ನಿತ್ಯ ನಿರಂತರವಾಗಿ ಅಭಿವೃದ್ಧಿಯತ್ತ ಸಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ತಾಯಿಯ ಸನ್ನಿಧಾನದಲ್ಲಿ ಮಾಡಿಕೊಂಡು ಲೋಕಾ ಸಮಸ್ತಾ ಸುಖಿನೋ ಭವಂತು. ನಮ್ಮ ಪ್ರಾರ್ಥನೆ ಇದು ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಇರುವಂತಹ ಪ್ರಾರ್ಥನೆ.
ಒಂದು ಯಜ್ಞ ಯಾಗಾದಿಗಳಿರ್ಬೋದು, ಒಂದು ಪೂಜಾದಿಗಳನ್ನು ಮಾಡಿದರೆ ಎಲ್ಲರಿಗೂ ಲೋಕಕ್ಕೆ ಒಳ್ಳೆಯದಾಗಬೇಕು ಅನ್ನುವಂತಹ ಪ್ರಾರ್ಥನೆ ಇರುವಂತಹದ್ದು ಹಿಂದೂ ಸಂಸ್ಕೃತಿಯಲ್ಲಿ, ಅದು ಈ ವೈದಿಕ ಪರಂಪರೆಯಲ್ಲಿ ವಿಶೇಷವಾಗಿರ್ತದೆ. ಅದೇ ಪ್ರಾರ್ಥನೆಯನ್ನು ನಾವು ತಾಯಿಯ ಸನ್ನಿಧಾನದಲ್ಲಿ ಮಾಡಿಕೊಂಡು, ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಾ ಸಜ್ಜನಾ ಸಂತು ನಿರ್ಭಯಾ ಅಪುತ್ರಾ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾ ಸಧನಾ ಸಂತು ಜೀವಂತು ಶರದಾಂ ಶತಂ. ತಾಯಿ ಜಗಜ್ಜನನಿ ದುರ್ಗಾ ಪರಮೇಶ್ವರಿಯ ಪೂರ್ಣ ಅನುಗ್ರಹ ನಮ್ಮೆಲ್ಲರಿಗೆ ನಿರಂತರವಾಗಿ ಪ್ರಾಪ್ತಿ ಮಾಡಿಕೊಡಬೇಕು ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ಮಂತ್ರವನ್ನು ಉಚ್ಚರಿಸಬೇಕು. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ. ತಾಯಿಯ ಸನ್ನಿಧಾನದಲ್ಲಿ ಇನ್ನೊಂದು ಪ್ರಾರ್ಥನೆ. ಈ ಯಜ್ಞ ಸಮಾಪ್ತಿಯ ನಂತರ ಅನ್ನ ಸಂತರ್ಪಣೆ ನಡೆಯುತ್ತದೆ. ಅದರ ಜೊತೆಯಲ್ಲಿ ಏನು ನಮ್ಮ ಒಂದು ವಿಜೃಂಭಣೆಯ ಮಂಟಪ ಇತ್ತೋ ಅದು ಯಕ್ಷಗಾನದ ಮಂಟಪದ ಹಾಗೆ ಇದ್ದರೂ ಕೂಡ ಈ ಸನ್ನಿಧಾನದಲ್ಲಿ ಇವತ್ತು ತಾಯಿಯ ಪ್ರೀತ್ಯರ್ಥವಾಗಿ ಕಲಾ ಸೇವೆಯೂ ನಡೆಯುತ್ತದೆ. ಯಕ್ಷಗಾನ ತಾಳಮದ್ದಳೆಯೂ ಕೂಡ ಇನ್ನೀಗ ಆರಂಭ ಆಗಲಿಕ್ಕಿದೆ. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ನಡೆದು ತಾಯಿಯ ಸನ್ನಿಧಾನಕ್ಕೆ ಅರ್ಪಣೆ ಆಗಬೇಕು ಅಂತ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಚಂಡಿಕಾ ಯಾಗದ ಬಳಿಕ ಕುಲಾಲ ಮಂದಿರ ಕಾಯರ್ಕಟ್ಟೆ ಇದರ ನಾಟ್ಯರಂಗ ಕೂಟದವರಿಂದ ದಕ್ಷಾಧ್ವರ ಯಕ್ಷಗಾನ ತಾಳಮದ್ದಲೆ ಕೂಟ ನೆರವೇರಿತು. ಮೂರ್ತಿ ಚಂದ್ರಶೇಖರ ಉಪಾಧ್ಯಾಯರು ಕುರುವಮೂಲೆ ಮತ್ತು ಬಳಗ ಇವರಿಗೆ ನಮ್ಮ ವೈಷ್ಣವಿ ಕ್ಷೇತ್ರ ಹಾಗೂ ಇಲ್ಲಿ ಭಕ್ತರಿಂದ ಎಲ್ಲರೂ ಕೂಡ ತಮಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಅದೇ ರೀತಿ ಇನ್ನು ಮುಂದೆ ಯಕ್ಷಗಾನ ತಾಳಮದ್ದಳೆ ನಡೆಸಿಕೊಡುವವರು ಕುಲಾಲ ಮಂದಿರ ಕಾಯರ್ಕಟ್ಟೆ ಇಲ್ಲಿ ನಾಟ್ಯರಂಗ ಇವರಿಂದ ಯಕ್ಷಗುರು ನಾರಾಯಣ ಕುಲಾಲ್ ಗೋರಿಮೊಲೆ ಇವರ ನೇತೃತ್ವದಲ್ಲಿ ಪ್ರಸಂಗ ದಕ್ಷಾಧ್ವರ ಹಿಮ್ಮೇಳ ಭಾಗವತರು ಶ್ರೀ ನಾರಾಯಣ ಕುಲಾಲ್ ಗೋಳಿಮೂಲೆ, ಶ್ರೀರಾಮ ಕನಿಯಾಲ, ಚಂದಮದ್ದಡೆ ಶ್ರೀ ರಾಮಮೂರ್ತಿ ಕುದುರೆ ಕೋಡ್ಲು, ಕೃಷ್ಣ ಚೈತನ್ಯ ಚೇರಾಳು, ಪಾತ್ರವರ್ಗ ಗುಂಡ್ಯಡ್ಕ ಈಶ್ವರ್ ಭಟ್, ಉಮೇಶ್ ದೇವಾಡಿಗ, ವಸಂತ ಮಾಸ್ಟರ್, ಚಂದ್ರ ಚೇರಾಳು, ಮಂಜುನಾಥ ಆಚಾರ್ಯ, ಪುಷ್ಪರಾಜ್ ಮಾಸ್ತರ್. ಅದೇ ರೀತಿ ಸಹಕಾರ ನೀಡಿದ್ದಾರೆ ಮಹಾಮಾಯಿ ಯಕ್ಷಗಾನ ಕಲಾ ಸಂಘ ಬಾಯರ್ ಪದವು. ತಮಗೆಲ್ಲರಿಗೂ ಆದರ ಸ್ವಾಗತ ಬಯಸುತ್ತಿದ್ದೇವೆ ವೈಷ್ಣವಿ ಕ್ಷೇತ್ರ ಭಕ್ತವೃಂದದವರು. ಸ್ವರ್ಗ, ಮರ್ತ್ಯ, ಪಾತಾಳ ಈ ಮೂರು ಲೋಕಗಳಲ್ಲಿಯೂ ಪರಮಶ್ರೇಷ್ಠವಾದ ಪುಣ್ಯ ಲೋಕವೇ ಸ್ವರ್ಗಲೋಕ. ಈ ಸ್ವರ್ಗದ ಅಧಿಪತಿ ನಾನೇ ದೇವೇಂದ್ರ. ಈ ಲೋಕದಲ್ಲಿ
100 ಯಾಗಗಳನ್ನು ಮಾಡಿದವ ಎನ್ನುವಂತಹ ಸತ್ಕೀರ್ತಿ ಸುಮನಸರೇ, ನಿಮಗೆ ತಿಳಿದಿದೆಯಲ್ಲವೇ, ಮರೀಚಿ ಬ್ರಹ್ಮರು ಋಷಿ ಮುನಿಗಳೊಡನೋಡಿ ಇಲ್ಲಿಗೆ ಬಂದು ಹೇಳಿದಂತ ವಿಚಾರ ಭೂಲೋಕದ ಪರಮ ಪವಿತ್ರ ತಾಣವಾದಂತಹ ಗಂಗಾ ಯಮುನಾ ಸರಸ್ವತಿ ಸಂಗಮವಾದಂತಹ ಆ ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ ಮಹಾಸತ್ರ, ಅದನ್ನು ಮುನ್ನಡೆಸುವವರು ಮರೀಚಿ ಬ್ರಹ್ಮರು. ಹಾಗೆ ಆ ಸತ್ರದಲ್ಲಿ ದೇವತೆಗಳೆಲ್ಲ ಭಾಗಿಯಾಗಬೇಕು, ಅವರ ಸಾನ್ನಿಧ್ಯ ಆ ಕ್ಷೇತ್ರದಲ್ಲಿ ಇರಬೇಕು. ಆದ ಕಾರಣ ಎಲ್ಲ ಜ್ಞಾನಿಗಳು ಅಲ್ಲಿ ಸೇರುವಂತಹ ಆ ಸಭೆಯಲ್ಲಿ ಜ್ಞಾನದ ಚರ್ಚೆ ಆಗಬೇಕು. ಚರ್ಚೆ ನಡೆಯುತ್ತದೆ. ಆ ಚರ್ಚೆಯಲ್ಲಿ ಹಲವಾರು ವಿಚಾರಗಳಲ್ಲಿ ಉತ್ಪನ್ನವಾಗುತ್ತದೆ. ಅದರಿಂದ ಲೋಕದ ಕಲ್ಯಾಣವಾಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ನಡೆಯುವಂತಹ ಆ ಸತ್ರದಲ್ಲಿ ನಮ್ಮ ಪಾತ್ರ ಬಲು ದೊಡ್ಡದು. ಹಾಗೆ ಮರೀಚಿ ಬ್ರಹ್ಮರು ಹೇಳಿದಂತೆ ದೇವತೆಗಳನ್ನೆಲ್ಲ ಕೂಡಿಕೊಂಡು ಆ ಸತ್ರದ ಕಡೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸದಕ್ಕಾಗಿ ತ್ರಿವೇಣಿ ಸಂಗಮದ ಕಡೆಗೆ ತೆರಳಬೇಕಂತೆ. ಹೊರಡೋಣ. ಹರ ಹರ ಮಹಾದೇವ. ಪಾಲಿಸೋ ಪುರಗರ ಕಾಲ ಕಾಲ ತಗ ನೀಲಕಂದರದೇ ಜಯದು ಗೌರಿ ಜಯ ಜಯದು ಹರ ಹರ ಮಹಾದೇವ. ಶಂಭೋ ಶಂಕರ. ಜಯ ಜಯ ದೇವ. ನಮೋಸ್ತುತೆ ನಮೋಸ್ತುತೆ. ಸುಮನಸರೇ, ತ್ರಿವೇಣಿ ಸಂಗಮವಿದು. ಸಿಂಹಕ್ಷೇತ್ರ ಎಂಬಂತಹ ಹೆಸರು ಈ ಜಾಗಕ್ಕಿದೆ.
ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನದಿಗಳ ಸಂಗಮ. ಸರಸ್ವತಿಯೂ ಅಂತರ್ಮುಖಿಯಾಗಿ ಹರಿಯುವಂತಹ ಸ್ಥಳವಿದು. ಈ ಸಂಗಮ ಕ್ಷೇತ್ರದಲ್ಲಿ ಮರೀಚಿ ಬ್ರಹ್ಮರ ನೇತೃತ್ವದಲ್ಲಿ ನಡೆಯುವಂತಹ ಯಾಗ. ಇಂದ್ರಾದಿ ಸುಮನಸರಾದಂತಹ ನೀವೆಲ್ಲರೂ ನೆರೆದಿದ್ದೀರಿ. ಮನು ಮುನಿಗಳು, ಅನೇಕಾನೇಕ ಋಷಿವರಿಯರು, ಯಕ್ಷರು, ಗರುಡರು, ಗಂಧರ್ವರು, ಕಿನ್ನರರು, ಕಿಂಪುರುಷರಾದಿಯಾಗಿ ಎಲ್ಲರೂ ಸೇರಿ ಲೋಕ ಕಲ್ಯಾಣಾರ್ಥವಾಗಿ ನಡೆಸಲ್ಪಡುವಂತಹ ಸತ್ರವಿದು. ವರುಣದೇವ ದೀಕ್ಷಿತನಾಗಿದ್ದಾನೆ. ಮರೀಚಿ ಬ್ರಹ್ಮ ಅಧ್ವರಿಯಾಗಿ ಈ ಯಾಗವನ್ನು ನಡೆಸಿಕೊಡುತ್ತಿದ್ದಾನೆ. ಅಷ್ಟು ಮಾತ್ರವಲ್ಲ, ಈ ಯಾಗಕ್ಕೆ ಒಂದು ವಿಶೇಷತೆ ಇದೆ. ಹೋತೃವು ಅಧ್ವರಿಯು ಒಬ್ಬನೇ ಆಗಿ ಎಲ್ಲರೂ ಕೂಡ ತಾವು ತಾವೇ ಆಜ್ಯಾಹುತಿಯನ್ನು ನೀಡುವಂತಹ ವಿಶೇಷತರವಾದಂತಹ ಯಾಗವಿದು. ಇದು ಪ್ರಾರಂಭವಾಗಿ ಎಷ್ಟು ಸಮಯದವರೆಗೆ ಪೂರ್ಣಾಹುತಿಗೆ ಕಾಯಬೇಕು ಎಂಬುದು ಮೊದಲೇ ನಿರ್ಣಯವಾಗುವುದಿಲ್ಲ. ಇದೊಂದು ಸತ್ರವೂ ಹೌದು, ಒಂದು ಯಾಗವೂ ಹೌದು. ಲೋಕದಲ್ಲಿರುವಂತಹ ಜನಜೀವನದ ಬಗ್ಗೆ ಇರಬಹುದು, ವೇದಾಂಗಗಳ ಬಗ್ಗೆ ಇರಬಹುದು, ಶಾಸ್ತ್ರಾದಿಗಳ ಬಗ್ಗೆ ಇಡುವಂತಹ ಹೊಣೆಗಾರಿಕೆಯನ್ನು ನೀವೆಲ್ಲರೂ ಸೇರಿ ನನಗೆ ವಹಿಸಿಕೊಟ್ಟಿದ್ದೀರಿ. ಸಂತೋಷದಿಂದಲೇ ನಾನು ಸ್ವೀಕರಿಸಿದ್ದೇನೆ. ನೀವು ಅಧ್ಯಕ್ಷ ಪೀಠಕ್ಕೆ ಕೊಟ್ಟಂತಹ ಮರ್ಯಾದೆಯೋ ಗೌರವವೋ ಪೂಜೆಯೋ ಪುರಸ್ಕಾರವೋ ಎಲ್ಲವನ್ನೂ ಕೂಡ ಸ್ವೀಕರಿಸಿದಂತಹ ನಾನು ಮುಂದೆ ನಡೆಯುವಂತಹ ಈ ಸಭೆಗೆ ಏನೆಲ್ಲ ಕಷ್ಟಗಳೋ ಎಡರುಗಳೋ ಬಂದರೂ ಅಥವಾ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟು ಸಾಂಗವಾಗಿ ಯಜ್ಞ ನಡೆಯುವಂತಹ ಹೊಣೆಗಾರಿಕೆಯನ್ನು ನಾನು ವಹಿಸಿಕೊಳ್ಳುತ್ತೇನೆ. ಆದ್ದರಿಂದ ಈ ಯಾಗ ಸಾಂಗವಾಗಿ ಮುನ್ನಡೆಯಲಿ ಮುನ್ನಡೆಯಲಿ ಮುನ್ನಡೆಯಲಿ. ಸಂತೋಷ. ಎಂಬುದಾಗಿ ನಮ್ಮಪ್ಪನಾದ ಬ್ರಹ್ಮನಿಗೆ ಆದಿಮಾಯ ಅಪ್ಪಣೆ ಕೊಟ್ಟದ್ದು. ಅದಕ್ಕೇನು ಹಾಗಾದ್ರೆ ಅರ್ಥ ಏನು ಅಂದ್ರೆ ಬ್ರಹ್ಮ ಸೃಷ್ಟಿಯಲ್ಲಿ ಯಾರು ಜನ್ಮ ಪಡೆಯುತ್ತಾರೋ ಅವರಿಗೆ ಕೊನೆ ಇಲ್ಲ, ಮೊದಲಿಲ್ಲ. ಇದು ಜಗತ್ತಿಗೆ ಒಳಿತಾಗುವುದಿಲ್ಲ. ಇದರಿಂದ ಮುಂದಿನ ಜಗತ್ತಿನಲ್ಲಿ ಮುಂದಿನ ಜಗತ್ತಿಗೆ ಆದಿಮಾಯ ಹೇಳಿಕೊಟ್ಟಂತಹ ಮಾತೇನು? 3 ಮೂರ್ತಿಗಳಾದ ನೀವು ಹೋದ ಕಲ್ಪನಿಲಯವಾದ ಅಲ್ಲ, ಹೊಸ ಸೃಷ್ಟಿಯನ್ನು ನಿರ್ಮಿಸಿ ಆ ಮೂಲಕವಾಗಿ ಜೀವ ಜಲ ರಾಶಿಯನ್ನು ಭೂಲೋಕದಲ್ಲಿ ಹರಡಿಸಿ ಮನುಕುಲ ಅಥವಾ ಬೇರೆ ಬೇರೆ ಕುಲಗಳನ್ನು ಅಲ್ಲಿ ಆವಿರ್ಭವಿಸುವಂತೆ ಮಾಡಿ ಆ ಮೂಲಕವಾಗಿ ಜಗತ್ತಿನ ಕಲ್ಯಾಣವನ್ನು ಮಾಡಿದ್ದ. ಒಂದು ವೇಳೆ ಬ್ರಹ್ಮನೇ ಸೃಷ್ಟಿಗೆ ಇಳಿದ್ರೆ ಅದು ಅದಕ್ಕೆ ಮೋಕ್ಷ ಉಂಟ? ಇಲ್ಲ. ಬ್ರಹ್ಮನಿಂದ ಹುಟ್ಟಲ್ಪಟ್ಟವರಿಗೆ ಸಾವು ಇಲ್ಲ. ಅವರು ಅಜರಾಮರು. ಎಲ್ಲರೂ ಅಜರಾಮರಾದ್ರೆ ಲೋಕದಲ್ಲಿ ಮುಂದಿನವರಿಗೆ ಸ್ಥಳ ಸಿಗ್ಲಿಕ್ಕಿಲ್ಲ. ಅದಕ್ಕಾಗಿಯೇ ಬ್ರಹ್ಮದೇವ ನಾವು ಹೊಸಬರಲ್ಲ, ಕಳೆದ ಕಲ್ಪದಲ್ಲಿ ಲಯವಾದವರು ಬ್ರಹ್ಮನ ಒಳಗೆ ಇದ್ದವರು. ಅದರಲ್ಲಿ ಒಬ್ಬ ನಾನು ದಕ್ಷ. ಮುಂದೆ ಮನುಕುಲ ಅಥವಾ ಸಕಲ ಜೀವರಾಶಿಗಳು ಸೃಷ್ಟಿಯಾಗಬೇಕಾದ್ರೆ ನಮ್ಮಪ್ಪ ಒಂದು ಬುದ್ಧಿವಂತಿಕೆ ಮಾಡಿದ. ಕೇವಲ ಶರೀರ ಅಥವಾ ಮನ ಸಂಕಲ್ಪದಿಂದ ಅಥವಾ ಮನ ಸಂಕಲ್ಪದಿಂದ ಮುಂದಿನ ಜನ್ಮ ಆಗಬಾರದು. ಪ್ರಕೃತಿ ಪುರುಷರ ಮಿಲನದಿಂದ ಮುಂದಿನ ಮನುಸಮ ಅಥವಾ ಜಲಜೀವಿಗಳು ಭೂಲೋಕ ತುಂಬ ಹುಟ್ಟಲಿ, ಆ ರೀತಿಯಾಗಿ ಲೋಕದ ಏಳಿಗೆ ನಡೆಯಲಿ ಎಂಬುದಾಗಿ ಅವರ ಮನಸ್ಸೇನು. ಅದಕ್ಕಾಗಿ ಪ್ರಥಮತ ಸೃಷ್ಟಿಯದ್ದು ನಂದು ದಕ್ಷಂದು. ಅದು ಕೂಡ ಹೇಗೆ? ತನ್ನ ಬಲದ ಹೆಬ್ಬೆರಳಿ
ಬನ್ನಿ ಬನ್ನಿ, ವಂದಿಸ್ತಾ ಇದ್ದೇನೆ. ದೇವೇಂದ್ರ ದೇವೇಂದ್ರ, ಆಸನವನ್ನು ಸ್ವೀಕರಿಸಿ. ಅದು ಬೇಡ, ಅದು ತಪ್ಪ ಅಂದ್ರೆ ಒಂದು ಕೈಯಲ್ಲಿ ನಮಸ್ಕರಿಸುವ ಅಭ್ಯಾಸ ಉಂಟಲ್ವ ಕೆಲವರಿಗೆ, ಹಾಗೂ ಮಾಡಬಹುದಿತ್ತು. ಅದು ಮಾಡಲಿಲ್ಲ. ಬೇಡ, ಮುಖದಲ್ಲಿ ಒಂದು ಭಾವನೆ, ನಗು ಇಲ್ಲ, ಅದು ಉಂಟ? ಅದು ಇಲ್ಲ. ಕಣ್ಣಲ್ಲಿ ಉಂಟ? ಏನು, 2 ಭತ್ತ ಬೀಸಾಡಿದ್ರೆ ಇಷ್ಟು ಒದುಳಾಗಿತ್ತು, ಹಾಗೆ ಉಂಟು ಮುಖ. ಇದು ಮುಖವ? ಇಂತಹ ವ್ಯಕ್ತಿಗಳನ್ನು ಇಲ್ಲಿ ಕುಳಿತುಕೊಳ್ಳಿಸಿದ್ದಾರಲ್ಲ, ಯಾಕೆ ಇಂಥ ವ್ಯಕ್ತಿಗಳನ್ನು ಹುಡುಕಿ ಮರಿತಿ? ನಿಮ್ಮ ಮಾವನಲ್ವಾ? ಮಾವ ಮಗಳನ್ನು ಕೊಟ್ಟದಲ್ವಾ? ಮಗಳನ್ನು ನಾನು ಕೊಟ್ಟದ್ದು, ಅದಕ್ಕೂ ಕಾರಣ ಉಂಟಯ್ಯ. ಸರೋಜಿನಾನಂದ
ತಂದೆಯಾದಂತಹ ಪರಮೇಶ್ವರನ ಯೋಗ್ಯತೆಯನ್ನು ಇವನು ತಿಳಿಯಲಿಲ್ಲ. ಹೇಳಿದ್ದಾನೆ, ನನ್ನ ಮಗಳನ್ನು ಕೊಟ್ಟಿದ್ದೇನೆ. ಒಂದರ್ಥದಲ್ಲಿ ಸೂಕ್ಷ್ಮ ನೀವು ಅರ್ಥ ಮಾಡಿಕೊಳ್ಳಬೇಕು. ಗೌರಿ ಇವನ ಮಗಳು ಹೇಗಾಗುತ್ತಾಳೆ? ಹೆಣ್ಣು ಮಕ್ಕಳನ್ನು ಪಡೆದದ್ದಿವ ಹೌದು, ಆದರೆ ಗೌರಿ ಇವರಿಗೆ ಸಿಕ್ಕಿದ್ದು ಹೇಗೆ? ನದಿ ನೀರಿನಲ್ಲಿ ತೇಲಿ ಬಂದಂತಹ ಶಂಖವನ್ನು ಪೂಜಿಸಿ ಪಡೆದಂತಹ ಮಗಳು ಗೌರಿ. ಗೌರವರ್ಣದವಳಾದ್ದರಿಂದ ಗೌರಿ ಎಂಬ ಹೆಸರು. ನನ್ನನ್ನು ಮದುವೆಯಾದ್ದರಿಂದ ಶಂಕರಿ ಎಂಬಂತಹ ಹೆಸರು. ದಕ್ಷನ ಕೈಯಲ್ಲಿ ಸಾಕಲ್ಪಟ್ಟುದರಿಂದ ದಾಕ್ಷಾಯಿಣಿ ಎಂಬ ಹೆಸರು ಬಂದದ್ದು. ಗೌರಿಯ ಅರ್ಹತೆ ಏನು, ಯೋಗ್ಯತೆ ಏನು, ಚೇತನ ಏನು ಅಂತೇಳಿ ಇವನಲ್ಲಿ ಅರ್ಥ ಮಾಡಿಕೊಳ್ತಾನೆ. ಲೋಕೋತ್ತರೆಯಾದಂತಹ ಆದಿಶಕ್ತಿ ಆದಿರೂಪಿಣಿ ಗೌರಿಯಾಗಿ ಜನ್ಮವೆತ್ತಿ ಪರಮೇಶ್ವರನನ್ನು ಕೈ ಹಿಡಿದಿದ್ದಾಳೆ ಎಂಬಂತಹ ಸತ್ಯ ಇವನಿಗೆ ತಿಳಿದಿಲ್ಲ. ಓಡಿ ಹೋಗಿ ಮದುವೆಯಾದದ್ದೇನೂ ಅಲ್ಲ. ಗೌರಿ ಹುಟ್ಟಿದ್ದೇ ಶಿವನನ್ನು ಮದುವೆಯಾಗುವುದಕ್ಕಾಗಿ. ಮತ್ತೆ ನನ್ನ ಮೇಲೆ ನಿಂದನೆಗಳ ಮಾತು ಬಹಳಷ್ಟು ಬಂತು. ಅದೆಲ್ಲವೂ ಕೂಡ ಅಂಧಕಾರದಲ್ಲಿರುವಂತಹ ಮನಸ್ಸಿಗೆ ಗೋಚರವಾಗದೆ ಆಡಿದಂತಹ ಮಾತುಗಳು. ಇಡೀ ಪ್ರಪಂಚವೆಲ್ಲ ಮರೀಚಿ ಬ್ರಹ್ಮರಾದಿಯಾಗಿ ಮತ್ತೆ ಕನಸಿನಲ್ಲಿ ಮಾತಾಡ್ತಾನೆ ಅಂತೇಳಿ ಕಾಣುತ್ತದೆ. ಇಲ್ಲಿಗೆ ಬ್ರಹ್ಮನೂ ಬರಲಿಲ್ಲ, ನಾರಾಯಣನೂ ಬರಲಿಲ್ಲ. ಯಾಕೆ? ಇದು ಈ ಸತ್ರ ಯಜ್ಞನಾರಾಯಣನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕೆ ಮಾಡುವಂತಹ ಯಾಗ. ಯಾಗದ ಪೂರ್ಣಾಹುತಿಯಾಗುವ ಸಮಯಕ್ಕೆ ಯಜ್ಞನಾರಾಯಣನ ದರ್ಶನವಾಗಬೇಕು. ಆದ್ದರಿಂದ ಯಜ್ಞದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾರಾಯಣ ಬರುವುದಕ್ಕಿಲ್ಲ, ಬ್ರಹ್ಮದೇವನು ಬರುವುದಕ್ಕಿಲ್ಲ. ಆದ್ದರಿಂದ ಒಳ್ಳೆಯದೇ ಆಯಿತು, ಹೋದದ್ದು ಒಳ್ಳೆಯದೇ ಆಯಿತು. ಆದ ಕಾರಣ ಸುಮ್ಮನೆ ತೆರಳಿದರೆ ಒಳಿತು. ಹೆಮ್ಮೆಯಿಂದ ಆಡಿದಂತಹ ಮಾತುಗಳಿಗೆ ನೀವು ಬೆಲೆ ಕೊಡಬೇಕಾಗಿಲ್ಲ. ನಾನು ಗೌರವ ಕೊಡುವುದು ನನ್ನ ಪೀಠದ ಮರ್ಯಾದೆಯನ್ನು ಆಲೋಚನೆ ಮಾಡಿ ಕೊಡಬೇಕು. ಆದ್ದರಿಂದಲೇ ಸಭೆ ಸನ್ನಿಹಿತವಾಗುವ ಮೊದಲೇ ಬಂದ್ರೆ ನಾನು ಗೌರವ ಕೊಡಬಹುದು. ಅದಲ್ಲ, ನನ್ನನ್ನು ಪೀಠದ ಮೇಲೆ ಕುಳ್ಳಿರಿಸಿದ ಮೇಲೆ ತಡವಾಗಿ ಬಂದಂತಹ ದಕ್ಷ ನನ್ನನ್ನೆಲ್ಲರೂ ಗೌರವಿಸಬೇಕು ಎಂಬ ಉದ್ದೇಶದಿಂದಲೇ ಮಾತಾಡಿದ್ದು ಅಂತೇಳಿ ಕಾಣುತ್ತದೆ. ಗೌರವ ಎಲ್ಲರೂ ಕೊಡುವುದಲ್ಲ, ಪಡ್ಕೊಳ್ಳಬೇಕು. ಹಾಗಾಗಿ ಇವನ ಮಾತಿಗೆ ಬೆಲೆ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಗ ಸಾಂಗವಾಗಿ ನೆರವೇರಲಿ. ಮನ ಮುಡಿದಣಿಯಡನ ವರದದ ಚಂದ ಕಾಲಾಂತರಗೆ ಗಮಲಜನು ವರ ಪ್ರಜಾತೀಶ್ವರರಿಗೆ ಈಶ್ವರನೆನುತ ಪಟ್ಟವನು ಕಟ್ಟಲು ಪರಿತವಾದುದು ಮತ್ತೆ ಮದವಂ ಕುರಿಸು ತಡಿಗಡಿಗೆ ಸತ್ರಯಾಗದ ಸಂದರ್ಭದಲ್ಲಿ ಅದೇ ಈಗಲೂ ಪುನಃ ನೆನಪಾಗುವುದು ನಿನಗೆ. ನಾನು ಎಲ್ಲಿಯ ತನಕ ಸಭೆಯಲ್ಲಿದ್ದೆ ಅಲ್ಲಿಯ ತನಕ ಅಗ್ರ ಪೀಠದಲ್ಲಿ ಕೂತಂತ ನನ್ನ ಅಳಿಯ ಅಲ್ಲ ಶಿವ ಮಾತು ಬಾರದೆ ಮೌನವಾಗಿದ್ದವ ನನ್ನ ಬೆನ್ನ ಹಿಂದೆ ಎರಡು ಮಾತು ಹೇಳಿದ. ಅವ ಹೇಳಿದ್ದೇನು? ಯಾವ ರಾಜ್ಯ ವಂಶದವ ಇವನಿಗೆ ಮಾನ್ಯತೆ ಏನು? ಇವ ರಾಜನ, ಅಂತವರಿಗೆ ಮಾತ್ರ ಯೋಗ್ಯತೆ. ಇವ ಸ್ಥಾನಮಾನವನ್ನು ಕೇಳುತ್ತಾನಲ್ವಾ? ಅಂದ್ರೇನು? ನಾನು ಆ ಯೋಗ್ಯವಾದ ಬ್ರಹ್ಮಪುತ್ರನಾದ್ರೂ ಯಾವ ಯೋಗ್ಯತೆ ನನಗೆ ಸಿಗ್ಬೇಕು ಅಲ್ಲಿ ಸ್ವಲ್ಪ ವಿಫಲನಾಗಿದ್ದೇನೆ ಎಂದು ತಪ್ಪಾಗದು. ಅದಕ್ಕಾಗಿ ಈಗ ಒಂದು ಯೋಚನೆ, ನನಗೆ ರಾಜತ್ವ ಯಾಕೆ ಬರಲಿಲ್ಲ? ನನ್ನ ಸೃಷ್ಟಿಕರ್ತನಾದ ಬ್ರಹ್ಮನೇ ಕಾರಣ. ಎಲ್ಲವನ್ನು ಕೊಟ್ಟು ರಾಜತ್ವ ಕೊಡಲಿಲ್ಲ. ಆ ರಾಜತ್ವವನ್ನು ಪಡೆಯಬೇಕು, ದಕ್ಷೇಶ್ವರನಾಗಬೇಕು. ಅದಕ್ಕಾಗಿ ಆ ಬ್ರಹ್ಮನನ್ನೇ ತಪಸ್ಸಿನ ಮೂಲಕ ಆರಾಧಿಸಿ ಪ್ರಾರ್ಥಿಸಿ ನನ್ನ ತಪಸ್ಸಿಗೆ ಪ್ರಾರ್ಥಿಸಿ ನನ್ನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವ ಕೊನೆಗೆ ದಯ ತೋರಿ ದಕ್ಷ ನೀನು ಚಿಂತಿಸಬೇಕಾಗಿಲ್ಲ, ನಿನಗೆ
ನಿನಗೆ ರಾಜತ್ವದ ಮಾನ್ಯತೆಯನ್ನು ನಾನು ಕೊಡುತ್ತೇನೆ. ನೀನು ಇನ್ನು ಮುಂದೆ ದಕ್ಷ ಪ್ರಜಾಪತಿ, ದಕ್ಷೇಶ್ವರ ಪ್ರಜಾಪತಿ ಅಂದ್ರೆ ಆ ಈಶ್ವರನ ಇವನಿಗೆ ಇವ ಮಾಡಿದ್ದಕ್ಕೆ ಸರಿಯಾದ ಅಪಮಾನ ಮಾಡಬೇಕು ಎಂಬುದಾಗಿ ತೀರ್ಮಾನಿಸಿದ್ದೇನೆ. ಅದಕ್ಕಾಗಿ ಒಂದು ತೀರ್ಮಾನ, ಮರೀಚಿ ಬ್ರಹ್ಮರಂತೆ ಈ ದಕ್ಷ ಪ್ರಜಾಪತಿಯು ನಮ್ಮ ಈ ಪುರದಲ್ಲಿ ಅಂಥದೇ ವಿಶೇಷವಾದ ಯಾಗವನ್ನು ಮಾಡಿ ಅದರಿಂದಲೂ 100 ಪಾಲು ಮಿಗಿಲಾದ ಯಾಗವನ್ನು ಮಾಡೋದು. ಲೋಕದ ಸಕಲರನ್ನು ಆಮಂತ್ರಣ ಕೊಡುವುದು, ಅಲ್ಲಿಗೆ ಬರದವರು ಇಲ್ಲಿಗೆ ಬರಬೇಕು ಅಂತ ವ್ಯವಸ್ಥೆ ಮಾಡುದು. ಈ ಯಾಗದ ನೇತಾರ ಯಾರು? ಬೃಹಸ್ಪತಿ. ಅವರೇ ಪರಮಶ್ರೇಷ್ಠರು. ಲೋಕದಲ್ಲಿ ಅವರಿಗಿದ್ದಷ್ಟು ಬೆಲೆ ಬೇರೆ ಯಾರಿಗಿಲ್ಲ. ಅದಕ್ಕಾಗಿ ಅವರಲ್ಲಿ ವಿಚಾರ ಹೇಳಿದ್ದೇನೆ. ಅದೇ ರೀತಿ ಲೋಕದ ಸಕಲರಿಗೂ ತ್ರಿಮೂರ್ತಿಗಳಿಗೂ ದೇವ ಆಗ್ತದೆ ಅಂತ ಲೋಕದವರು ತಿಳಿಬೇಕು, ಅವರು ತಿಳಿಬೇಕು. ಅದಕ್ಕಾಗಿ ಯಾಗದ ಸಿದ್ಧತೆಗೆ ತೊಡಗುತ್ತೇನಂತೆ. ಮುಂದೇನಾಗ್ತದೆ ನೋಡೋಣ. ವರ ಕೈಲಾಸ ಶಿಖರದಿ ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರವನ್ನು ಗೌರಿ ಶಂಕರ ಎಂದು ಕರೆಯುತ್ತಾರೆ. ಗೌರಿ ಶಂಕರ ಎನ್ನುವಂತಹ ಹೆಸರು ಎತ್ತರವಾದಂತಹ ಆ ಶಿಖರಕ್ಕೆ ಬರುವುದಕ್ಕೆ ಔನ್ನತ್ಯದಲ್ಲಿ ಗೌರಿ ಶಂಕರರು ಎಷ್ಟು ಎನ್ನುವುದರ ಉದಾಹರಣೆ. ಹಾಗಾದರೆ ಗೌರಿಯನ್ನು ಬಿಟ್ಟು ಶಂಕರನಿಲ್ಲ, ಶಂಕರನನ್ನು ಬಿಟ್ಟು ಗೌರಿ ಇಲ್ಲ. ಈ ಒಂದು ಸಂಬಂಧವೇ ಗೌರಿ ಶಂಕರರ ಔನ್ನತ್ಯವನ್ನು ಹೆಚ್ಚಿಸಿದೆ. ಕೈಲಾಸದಲ್ಲಿ ಎಂದಿನಂತೆ ನಾನು ಪ್ರತಿದಿನವೂ ಶಂಕರನ ಸೇವೆಯಲ್ಲಿಯೇ ನನ್ನ ಕಾಲವನ್ನು ಕಳೆಯುವವಳು. ಶಂಕರನನ್ನೇ ಪಡೆಯಬೇಕು, ಶಂಕರನನ್ನೇ ಹೊಂದಬೇಕು ಎನ್ನುವಂತಹ ಉತ್ಕಟ
ಪ್ರಕಟವಾದ ಅಭಿಲಾಷೆಯಿಂದಲೇ ನಾನು ನನ್ನ ಅಪ್ಪನಾದಂತಹ ದಕ್ಷ ಪ್ರಜಾಪತಿಗೂ ವಿರುದ್ಧವಾಗಿಯೇ ನಿಂತು ಶಂಕರನನ್ನು ಪಡೆದವಳು. ಆ ರುದ್ರನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ನಾನು ಯಾವತ್ತೂ ಅವನಿಗೆ ಸಹಕಾರಿಯಾಗಿಯೇ ಇರುವವಳು. ಹಾಗೆಂದು ನಮ್ಮೊಳಗೆ ನಡೆಯುವಂತಹ ಆ ದಿನನಿತ್ಯದ ಚರ್ಯೆಯಲ್ಲಿ ಶಂಕರ ತನ್ನಿಂದ ತಾನೇ ಆ ಆತ್ಮಾವಲೋಕನದಲ್ಲಿ ಬಿದ್ದುಕೊಂಡಾಗ ಆತ ನಡೆಸಬೇಕಾದಂತಹ ಕೆಲಸ, ಲಯಾಧಿಕಾರಿಯಾದಂತಹ ಶಂಕರನಿಗೆ ಒದಗಿ ಬಂದಂತಹ ಕರ್ತವ್ಯವನ್ನು ಮಾಡುವಲ್ಲಿ ಆತ ಮುಳುಗಿದಾಗ ನಾನು ನನ್ನಷ್ಟಕ್ಕೆ ಅಂತರ್ಮುಖಿಯಾಗುವುದಿದೆ. ಗಂಡಂದಿರು ತಮ್ಮ ದೈನಂದಿನ ಕಾರ್ಯಕಲಾಪಗಳಿಗೆ ಹೋದರು ಎಂದಾದರೆ ಮನೆಯಲ್ಲಿರಬಹುದಾದಂತಹ ಹೆಂಡತಿಯರು ಅಂತರ್ಮುಖಿಗಳಾಗುವುದು ಸ್ವಾಭಾವಿಕವೇ ಹೌದು. ಅದನ್ನರಿತು ಅವರನ್ನು ಸಂತೈಸಿ ಪರಿಪಾಲಿಸಬೇಕಾದಂತಹ ಧರ್ಮ ಆ ಗಂಡಂದಿರ ಬಾಲಿಗೆ. ಹಾಗೆಂದು ಶಂಕರ ನನ್ನನ್ನು ಸಂತೈಸುವುದಿಲ್ಲವೆಂದಲ್ಲ, ಆದರೆ ಸಮಯದ ಪರಿಮಿತಿ ದೇವರಿಗೂ ಇದೆ ತಾನೆ. ತನ್ನ ಭಕ್ತರನ್ನು ಪಾಲಿಸಬೇಕು, ತನ್ನ ಲಯದ ಕೆಲಸಗಳನ್ನು ಪೂರೈಸಬೇಕು. ಇದೆಲ್ಲದರ ಮಧ್ಯೆ ಮಡದಿಯಾದ ನನ್ನ ಕೆಲಸ ಕಾರ್ಯಗಳಿಗೂ ಗಮನ ಹರಿಸಬೇಕು ಎಂದು ನಾನು ಆಕಾಂಕ್ಷಿಸುವುದಕ್ಕಿಲ್ಲವಲ್ಲ. ಆದ್ದರಿಂದಲೇ ಈ ದಿನ ನಾನು ಯಾವುದೋ ಒಂದು ವೈಮನಸ್ಯಕ್ಕೆ ಒಳಗಾದೆ. ವೈಮನಸ್ಯವನ್ನು ಪರಿಹರಿಸುವುದಕ್ಕಾಗಿಯೇ ಕೈಲಾಸದ ಹೊರವಲಯಕ್ಕೆ ಬಂದವಳು ನಾನು. ಹೊರವಲಯದಿಂದ ಕೈಲಾಸವನ್ನು ಒಮ್ಮೆ ಕಣ್ಣೆತ್ತಿ ನೋಡಿದರೆ ಏನೊಂದು ಅದ್ಭುತ! ಆ ರಜತಗಿರಿಯ ಸೌಂದರ್ಯವನ್ನು ವೀಕ್ಷಿಸುವುದೇ ನಮ್ಮ ಪಾಲಿಗೆ ಸಂತೋಷದ ವಿಚಾರ. ರಜತಗಿರಿಯಲ್ಲಿ ನಿಂತು ದೈನಂದಿನವಾಗಿ ನಾವಿರುವವರೇ ಆದರೂ ಕೂಡ ಹೊರಗಿನಿಂದ ಆ ಗಿರಿಯ ಸೌಂದರ್ಯವನ್ನ ಆಸ್ವಾದಿಸುವುದು ಬಹಳಷ್ಟು ಮನಸ್ಸಿಗೆ ಸಂತೋಷವನ್ನು ಕೊಡುತ್ತದೆ. ಗಿರಿಯ ಕಡೆಗೆ ಮಾತ್ರವಲ್ಲ, ಕೆಳಗೆ ನೋಡಿದಾಗ ಅದೇನು ಆಶ್ಚರ್ಯ! ಕೆಳಗೆ ಅದೆಷ್ಟೋ ಮಂದಿ ಸಾಲು ಸಾಲಾಗಿ ಹೋಗುತ್ತಾ ಇದ್ದಾರಲ್ಲ, ಅವರೆಲ್ಲ ತಮ್ಮ ಕೆಲಸಗಳನ್ನು ಮುಗಿಸಿ ಮರಳುತ್ತಿರುವವರಂತೂ ಖಂಡಿತ ಅಲ್ಲ. ಒಂದಷ್ಟು ಮಂದಿ ಕೆಲಸ ಮುಗಿಸಿ ಅವರವರ ಮನೆಯ ಪಾಡಿಗೆ ಹೊರಟು ನಿಂತಿರಬಹುದು. ಹಾಗೆಂದು ಎಲ್ಲರೂ ಮನೆಗೆ ಹೋಗುವವರಲ್ಲವಲ್ಲ. ಅವರ ಧಾವಂತ ಕಂಡರೆ ಅವರೇನೋ ಅವಸರದಲ್ಲಿಯೇ ಇದ್ದಾರೆ ಎಂದು ಕಾಣುತ್ತಾ ಇದೆ. ಹೋಗುತ್ತಿರುವವರೆಲ್ಲ ಕೈಲಾಸದ ಕಡೆಗೆ ಬರುತ್ತಾರೆ, ನನ್ನವರನ್ನು ಕಂಡು ಆಶೀರ್ವಾದವನ್ನು ಪಡೆಯುತ್ತಾರೆ ಎನ್ನುವ ಭಾವದಿಂದಲೇ ನಾನು ನೋಡಿದರೆ ಅವರಾರೂ ಕೈಲಾಸ ಬೆಟ್ಟವನ್ನು ಏರುವುದು ಕಾಣುತ್ತಾ ಇಲ್ಲ. ಹಾಗಾದರೆ ಎಲ್ಲಿಗೆ ಹೋಗುತ್ತಾರೆ ಎನ್ನುವುದು ನನ್ನ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆ. ಹೋಗುವವರು ಯಾರು ಎನ್ನುವುದನ್ನು ಯೋಚಿಸಿದರೆ ವಿಪ್ರ ಸಂದೋಹ. ಹೋಗುತ್ತಿರುವವರೆಲ್ಲ ಬ್ರಾಹ್ಮಣ ವರ್ಗ ಎನ್ನುವುದರಿಂದಲೇ ವಿಶೇಷವಾದಂತಹ ಯಾವುದೋ ಕಾರ್ಯಕ್ರಮದ ಕಡೆಗೆ ಅವರು ಹೋಗುತ್ತಾ ಇದ್ದಾರೆ ಎನ್ನುವುದಂತೂ ಸತ್ಯ. ಯಾಕಿರಬಹುದು? ನನ್ನ ಮನಸ್ಸಿನಲ್ಲಿಯೇ ನಾನು ಪ್ರಶ್ನಿಸಿಕೊಂಡರೆ ಉತ್ತರ ದೊರೆಯುವುದಕ್ಕಿದೆಯೇ? ಹಾಗಾದರೆ ಬರುತ್ತಿರುವಂತಹ ಭೂಸುರ ವರ್ಗದವರೊಬ್ಬರಲ್ಲಿ ನೇರವಾಗಿ ಕಂಡು ಪ್ರಶ್ನಿಸಬೇಕು. ಅದಕ್ಕಾಗಿ ಕೈಲಾಸದ ತಪ್ಪಲಿಗೆ ಬಂದಿದ್ದೇನೆ. ಬರುತ್ತಿರುವ ಸಾಲಿನಲ್ಲಿ ಹಿರಿಯರು ವೃದ್ಧರೂ ಆದಂತಹ ಭೂಸುರರೊಬ್ಬರನ್ನು ಬಳಿಗೆ ಸಾರಿ ಅವರಲ್ಲೇ ಪ್ರಶ್ನಿಸುತ್ತೇನೆ. ಯಾವುದಾದ್ರೂ ಆಗಬಹುದು ಸ್ವಾಮಿ. ಈ ಮನೆಯ ಒಳಗೆ ಇದ್ದುಕೊಂಡು ಆ ಕಡೆ ಈ ಕಡೆ ಹೋಗುವಂತ ಕೆಲಸ ಉಂಟಲ್ಲ, ಅದರಷ್ಟು ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಮನುಷ್ಯರಿಗೆ. ಹಾಗೆ ಅಂತ ಏನಾದ್ರೂ ಒಂದು ಅದುಪತ್ಯಕ್ಕೆ ವಸ್ತಿಲು ದಾಟಿ ಹೊರಗೆ ಕಾಲಿಟ್ಟಿತ ಅಕಳಿ ಕೇಳಿದ್ರಲ್ಲ, ಭಟ್ರು ಬೈರಸ ಪಾಡೊಂದು ಪಿದಡೆರು ಒಲೋವರ ಸೂಪೊಡು ಒಂದು ಅಲ್ಲ ಮಾರಾಯರೆ. ಈ ಬ್ರಾಹ್ಮಣರು ಮನೆಯಿಂದ ಹೊರಗೆ ಬರುವುದು ಊಟ ಇದ್ರೆ ಮಾತ್ರವ? ಅಲ್ಲ, ಬ್ರಾಹ್ಮಣರು ಊಟಕ್ಕೇ ಇದ್ದವರ ಅಲ್ಲ ಮಾರಾಯರೆ. ಕೆಲವರು ಹಾಗೆ ಹೇಳ್ತಾರಲ್ಲ, ಅವರೇ ಹೇಳ್ತಾರೆ ನೋಡಿ. ನಾನು ಹೇಳುವುದು ಅವರಿಗೆ ಹುಟ್ಟಿದ್ರೆ ಬ್ರಾಹ್ಮಣರು ಬೇಕು, ಮದುವೆಗೆ ಬೇಕು, ಆಯ್ತಾ, ಹೊರಗೆ ಸತ್ರು ಬೇಕು, ಆದ್ರೆ ಊಟಕ್ಕೆ ಬ್ರಾಹ್ಮಣ, ಊಟ ಇದ್ರೆ ಬ್ರಾಹ್ಮಣರು ಹಾಗೆ ಅಂತ. ಹೌದು ಸ್ವಾಮಿ, ಇದು ಆದ ಕಾರಣ ಹೇಳು, ಈ ಬ್ರಾಹ್ಮಣರನ್ನೇ ಯಾಕೆ ಇವರು ಇಷ್ಟು ಗುರಿ ಇಟ್ಟುಕೊಳ್ತಾರೆ ಅಂತ ಹೇಳಿ. ಈ ಯಜ್ಞೋಪವಿತ ಧಾರಣೆ ಮಾಡಿದವರನ್ನೇ ಇವರು ಗುರಿ ಇಟ್ಟುಕೊಂಡು ಮಾತಾಡುದು ಉಂಟ ಅಲ್ಲ. ಕೆಲವರು ಹೇಳ್ತಾರೆ ಬ್ರಾಹ್ಮಣಂ ಭೋಜನ ಪ್ರಿಯಂ. ಹೌದು ಸ್ವಾಮಿ, ಭೋಜನ ಪ್ರಿಯವೂ ಹೌದು. ಯಾಕೆ ಅಂತ ಹೇಳಿದ್ರೆ ಸರಿಯಾಗಿ ವ್ಯವಸ್ಥಿತವಾಗಿ ಚಂದಕ್ಕೆ ಊಟ ಮಾಡುವುದು ಅಂತೇಳಿ ಬ್ರಾಹ್ಮಣರು ಮಾತ್ರ. ಹಾಗೆ ಅಂತ ಆಗೂ ಅಲ್ಲ. ಬ್ರಾಹ್ಮಣಂ
ಬಹುಜನ ಪ್ರಿಯಂ. ನಾನು ಆಗ ಹೇಳಿದಲ್ಲಿ ಎಲ್ಲಾ ಕಾರ್ಯಕ್ಕೂ ಬ್ರಾಹ್ಮಣರು ಬೇಕು. ಹಾಗೆಯೇ ಬ್ರಾಹ್ಮಣಂ ಬಹುಜನ ಪ್ರಿಯಂ ಅಲ್ವಾ? ಸತ್ಯ ಸತ್ಯ. ಅದು ಅಲ್ಲ, ಮತ್ತು ಸಹ ಉಂಟು. ಬ್ರಾಹ್ಮಣಂ ಭುವನ ಜನಪ್ರಿಯಂ, ಎಲ್ಲದಕ್ಕೂ ಬೇಕಾದವರು. ಹಾಗಂತ ಇವರಿಗೆ ಗೊತ್ತುಂಟ? ಇವರಿಗೆ ನಮ್ಮನ್ನೇ ಹೀಯಾಳಿಸುದು ಬ್ರಾಹ್ಮಣ ಅಲ್ಲ. ಇವರಿಗೆ ಗೊತ್ತಿಲ್ಲ, ಬ್ರಾಹ್ಮಣರು ಇವರಿಗೂ ಆಗಬಹುದು ಒಂದು ಲೆಕ್ಕದಲ್ಲಿ. ಬ್ರಾಹ್ಮಣರು ಜಾತಿಯಲ್ಲಿ ಬ್ರಾಹ್ಮಣರಲ್ಲ, ಬ್ರಾಹ್ಮಣ ಅಂತ ಹೇಳುವಂತದ ಪದ ಉಂಟಲ್ಲ, ಅದು ಜಾತಿಯಲ್ಲ, ಅದು ಪದವಿ. ಅದು ಅವನ ಜೀವನ ಶೈಲಿಗೆ ಜನ ಗುರುತಿಸಿಕೊಂಡಂತ ಪದವಿ. ಬ್ರಾಹ್ಮಣರು ಯಾರಿಗೂ ಆಗುವುದು. ನಿಯಮ ನಿಷ್ಠೆ, ಮನುಷ್ಯನಾಗಿ ಹುಟ್ಟಿ ಹಾಗೆ ಇರಬೇಕು, ಒಳ್ಳೇದರಲ್ಲಿ. ಹಾಗೆ ಇದ್ರೆ ಅವನನ್ನು ಬ್ರಾಹ್ಮಣ ಅಂತ ಗುಡಿಸ್ತಾರೆ. ಮತ್ತೆ ಇವರ ಗ್ರಾಚಾರ ಬಿಡ್ಬೇಕಲ್ಲ ಬ್ರಾಹ್ಮಣರಾಗ್ಲಿಕ್ಕೆ. ಆಗ್ಲಿ ಸ್ವಾಮಿ, ನಾವೆಲ್ಲವನ್ನು ಕೇಳಬೇಕು. ಆದ ಕಾರಣ ನಾನೀಗ ಹೊರಟದಲ್ಲಿಗೆ ಹೋಗ್ಬೇಕಲ್ಲ. ಕೆಲವು ನನ್ನ ಹಿತೈಷಿಗಳು ಬರ್ತೇವೆ ಅಂತ ಹೇಳಿದ್ದಾರೆ, ಯಾರನ್ನು ಕಾಣುವುದಿಲ್ಲ. ಓ, ಇದಾರು ನಾಳಣ್ಣನ? ಇಲ್ಲ, ಪರಿಚಯ ಇಲ್ವ? ಪರಿಚಯ ಇದ್ದು ಆನ ಮುಖ ನೋಡಿದ್ದೇನ? ಅಪ್ಪ ಇದ ಆನ್ ನಿಜವಾಗಿ ಹೇಳುತ್ತೆ. ಎಂತ ಇದು ಎನ್ನ ಮೂಗೆ ನಾಯಿ ಮೂಗಳಿಗೆ ರೇಸಿದ್ದು. ನಿಂಗಾಗೂ ವಾಸನೆ ಬೈದಂಬಗ ಅಲ್ಲ, ಊಟ ಇದ್ದು ಹಂಗ ಅನು ಹೊರಟದ್ದು. ತಿಂಗಳ ಕುಟುಂಬ ಸಮೇತ ಮತ್ತೆ ಕೆಲವೆಲ್ಲ ಸೇರಿಕೊಂಡು ಹೊರಟದ್ದು ಅಲ್ಲದ. ಹಂಗಿಪ್ಪಗ ಇನ್ನುದೇ ಸೂರ್ಯನ ಎತ್ತಿ ಬತ್ತು, ಈ ಬೋಳು ಮಂಡೆಗೆ ಬಿಸಿಲು ಬಿದ್ದರೆ ಮತ್ತೆ ಅಷ್ಟು ಅದು ಅಲ್ಲ, ಅಲ್ಲಿ ಅಸ್ತೋದಕ ಕಪ್ಪಗ ಮುಟ್ಟೆ ಅಂಬಗ ಬೇಗ ಹೆರಡಕ್ಕು, ನೀರುದೇ ಬೇಗ ಹೊರಡಕ್ಕು. ಹೋಗು ಸ್ವಾಮಿ. ಏನು ಸ್ವಾಮಿ ಇದು? ಭೂಮಿ ದೇವ ಪದ ಪ್ರಯೋಗದಿಂದಲೇ ಕರೆದಿದ್ದೇನೆ. ಆಹಾ ಸ್ವಾಮಿ, ತಮ್ಮನ್ನು ಕಂಡಾಗ ತಪ್ಪು ತಿಳಿಯಬಾರದು. ತಮ್ಮ ಪದ ಕಡ್ಡಿಯಾಗಿದ್ದೇನೆ ಎನ್ನುವಂತಹ ಭಾವವನ್ನು ಹೊಂದಬಾರದು. ಸ್ವಾಮಿ, ನೀವು ಒಬ್ಬರಲ್ಲ ಇಬ್ಬರಲ್ಲ, ಸಾವಿರಾರು ಮಂದಿ ಒಟ್ಟಾಗಿ ಹೋಗುತ್ತಾ ಇದ್ದೀರಿ. ತಾವು ಹೋಗುವಂತಹ ರೀತಿಯನ್ನು ಕಂಡಾಗ ಅಗ್ರಹಾರಕ್ಕೆ ಅಗ್ರಹಾರವೇ ಎದ್ದು ಬಂದಿದೆಯೋ ಎನ್ನುವಂತಹ ಭಾವ ಉಂಟಾಗುತ್ತಾ ಇದೆ. ಹಾಗಾದರೆ ಅಗ್ರಹಾರದಲ್ಲಿ ಏನಾದರೂ ಅನಾಹುತಗಳಾಗಿವೆ ಅಥವಾ ಅನಾವೃಷ್ಟಿ ಉಂಟಾಗಿದೆಯೇ ಎನ್ನುವಂತಹ ಸಂಶಯ ನನ್ನ ಮನಸ್ಸಿಗೆ ಮೂಡುತ್ತಾ ಇದೆ. ಹಾಗೆಂದು ನಿಮ್ಮ ಮುಖಭಾವವನ್ನು ಕಂಡಾಗ ದುರಂತ ಮುಖದಿಂದ ಹೊರಟು ಬಂದವರಂತ ನೀವು ಕಾಣುತ್ತಾ ಇಲ್ಲ. ಯಾವುದೋ ಧಾವಂತ ನಿಮ್ಮ ಮುಖದಲ್ಲಿದೆ. ಹೋಗುತ್ತಿರುವ ಪ್ರತಿಯೊಬ್ಬರನ್ನು ಕಂಡಾಗ ತಲುಪಬೇಕಾದಂತಹ ಗುರಿ ತಲುಪುವಂತಹ ಅವಸರ ಅವರ ಮನಸ್ಸಿನಲ್ಲಿ ಕಾಣುತ್ತಾ ಇದೆ. ಕೇವಲ ನೀವು ಕೆಲವರಷ್ಟೇ ಅಲ್ಲ, ಜೊತೆಯಲ್ಲಿ ನಿಮ್ಮ ಹೆಂಡಿರು ಮಕ್ಕಳು ಇವರನ್ನೆಲ್ಲ ಸೇರಿಸಿಕೊಂಡಿದ್ದೀರಿ. ಸ್ವಾಮಿ, ಇವರನ್ನೆಲ್ಲ ಸೇರಿಸಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೋಗುತ್ತಿರುವವರು ಯಾವ ಕಡೆ ಸ್ವಾಮಿ? ನಿಮ್ಮ ಮಕ್ಕಳು ದಕ್ಷಿಣ ಯಜ್ಞಕ್ಕೆ ನಾವು ಪೋಪೇವು. ಹೌದು,
ಸಂತೋಷವಾಯಿತು ಈ ಸ್ವಾಮಿ. ದಾರಿಯಾಗಿ ಹೋಗುತ್ತಿರುವಾಗ ಸ್ವಾಮಿ ಆಶೀರ್ವದಿಸಬೇಕು ಎಂದು ಕೇಳಿದ್ದಿ. ದೀರ್ಘ ಸುಮಂಗಲೀ ಭವ ಎಂಬುದಾಗಿ ಆಶೀರ್ವದಿಸಿದ್ದೇನೆ. ಸಂಸ್ಕಾರವಂತ ಹೆಣ್ಣು ಮಗಳು, ನೀನ್ ನೋಡುವಾಗಲೇ ಮನಸ್ಸು ತುಂಬಿ ಬರ್ತಾ ಉಂಟಮ್ಮ. ಹಣೆಯಲ್ಲಿ ತಿಲಕ, ಮುಡಿಯಲ್ಲಿ ಮುಡಿದ ಹೂ, ಕೈ ತುಂಬ ಬಳೆ, ಕಾಲುಂಗುರ. ಇದನ್ನು ನೋಡುವಾಗ ನೀವೊಬ್ಬಳು ಸಂಸ್ಕಾರವಂತ ಹೆಣ್ಣು ಮಗಳು ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನ ಮಾತನ್ನು ಕೇಳುವಾಗ ಅಂತಃಕರಣ ತುಂಬಿ ಬರುತ್ತಾ ಉಂಟು. ಈ ಪ್ರಾಯದ ಒಬ್ಬ ಬ್ರಾಹ್ಮಣನಲ್ಲಿ ಸಂಬೋಧಿತ ರೀತಿ ನೋಡಿದ್ರೆ ಹೊಟ್ಟೆ ತುಂಬಿ ಬರುತ್ತಾ ಉಂಟು. ಏನೆಂದಿ? ಎಲ್ಲಿಗಯ್ಯ ಪಯಣ ಆವಲ್ಲಿಗ ಪಯಣವಯ್ಯ ಭೂಮಿ ದೇವ ಎಂಬುದಾಗಿ ಸಂಬೋಧಿಸಿ, ಇದರಿಂದಲೇ ನೀನೊಬ್ಬಳು ಸಂಸ್ಕಾರವಂತ ಹೆಣ್ಣು ಮಗಳು ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ದೇವತಾ ಸ್ವರೂಪಿ ಎಂಬಂತ ನಿನ್ನಲ್ಲಿ ನಾನು ಯಾವ ಕಡೆಗೆ ಹೋಗುತ್ತಾ ಇದ್ದೇನೆ ಎಂಬುದಾಗಿ ಹೇಳಿಲ್ಲ ಅಂತಾದರೆ ತಪ್ಪಾಗಲಿಕ್ಕಿಲ್ಲವೇ? ಆದ್ದರಿಂದ ಹೇಳುತ್ತಾ ಇದ್ದೇನೆ, ಅಮ್ಮ ತಾಯಿ, ಈ ದಾರಿಯಾಗಿ ಮುಂದೆ ಸಾಗಿದ್ರೆ ಒಂದು ಊರು ಸಿಗುತ್ತದೆ, ನಿನಗೆ ಗೊತ್ತಿರಬಹುದು. ಪ್ರಾಚೀನ ಬರ್ಗಿ ಪ್ರಾಚೀನ ಬರ್ಗಿಯ ಅರಸ ದಕ್ಷ ಪ್ರಜಾಪತಿ ಅಂತ ಕರೆಯುತ್ತಾರೆ. ಆ ದಕ್ಷ ಪ್ರಜಾಪತಿಯ ಆ ಪಟ್ಟಣದಲ್ಲಿ ಮಹಾ ದೊಡ್ಡದಾದಂತಹ ಒಂದು ಯಾಗ ನಡೆಯುತ್ತಾ ಉಂಟು. ಆ ಯಾಗದಲ್ಲಿ ಎಲ್ಲಾ ಊರಿನವರು ಬರುವವರಿದ್ದಾರೆ. ಅಲ್ಲದೆ ಯಾರೆಲ್ಲ ಅಲ್ಲಿಗೆ ಬಂದ್ರೋ ಅವರಿಗೆಲ್ಲ ಬೇಕಾದಂತಹ ಸುವಸ್ತುಗಳನ್ನು, ಚಿನ್ನಾಭರಣಗಳನ್ನು, ವಸ್ತ್ರಾಭರಣ ದಾನ ರೂಪವಾಗಿ ಕೊಡುತ್ತಾರೆ. ಕೇವಲ ದಾನ ಮಾತ್ರ ಅಲ್ಲ, ಏನನ್ನು ಯಾಚಿಸಿ ಬರ್ತಾ ಅವರೆಲ್ಲರನ್ನೂ ಕೊಡ್ತಾರೆ, ಇಷ್ಟಾರ್ಥವನ್ನು ಪೂರೈಸುತ್ತಾರೆ. ಅಷ್ಟು ಮಾತ್ರವಲ್ಲ, ರಸೋಪಥವಾದಂತಹ ಭೋಜನವೂ ಇದೆ, ಭೋಜನವೂ ಇದೆ. ಆದ್ದರಿಂದ ನಾವೆಲ್ಲರೂ ಸೇರಿಕೊಂಡು ಅಮ್ಮ ನಿಮ್ಮನ್ನು ನಾನು ಮುಖ ನೋಡಿದ್ದೇನ? ಯಾಕೆ? ಅಲ್ಲ, ನೀವು ಅವರಲ್ಲಿ ಅಂದ್ರೆ ಅಮ್ಮ ಅರಿಯಲವರ ಮಗಳಲ್ಲವೇ ಅಮ್ಮ ಅರಿಯಲವರ ಮಗಳಲ್ಲವೇ ನೀವು ಅಮ್ಮ ಹೋಗದಿರುವ ಕಾರಣಂಗೇನು ಬೇಲಿರಮ್ಮ ಮರೆತರು ನಿಮ್ಮದು ಕರೆಯಾಳೇನಿದೆ ನಮ್ಮ ಆಧಾರಿನಮ್ಮ ಸಂಗಡ ಬಂದಿ ಹೋಗುವ ಅಬ್ಬ ಕೋಪಿಸಿಕೊಳ್ಬಾರದು. ಆವಾಗಿನಿಂದ ನಿಮ್ಮಲ್ಲಿ ಮಾತಾಡಿಸ್ತಾ ಇದ್ದೇನೆ. ಆದರೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕೆ ಈ ಮುದಿ ಬ್ರಾಹ್ಮಣ ಅಸಮರ್ಥನಾಗಿದ್ದಾನೆ ತಾಯಿ. ಈಗ ಮುಖ ನೋಡಿದ್ರೆ ಗೊತ್ತಾಯಿತು. ತಾಯಿ ಪ್ರಾಯ ಕಾಲದಲ್ಲಿ ಕಣ್ಣು ಕಾಣಲಿಲ್ಲ ಅಂತಾದ್ರೆ ಮನುಷ್ಯರು ಸುಮ್ಮನೆ ತಾಯಿ. ಶ್ರೀದೇವಿಯೇ ಎದುರಲ್ಲಿ ಇರುವ ಕಾಲಕ್ಕೆ ಗುರುತಿಸಿಗೆ ಹೋಗಿಲ್ಲ ಅಂತ ವ್ಯಥೆಯಾಗುತ್ತಿದೆ ತಾಯಿ. ನೀವು ಅವಳಲ್ವೇ ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಾಯಿಣಿಯಲ್ವೇ ತಾಯಿ? ಸ್ವಾಮಿ, ನಿಮ್ಮ ಊಹೆ ನಿಜ ಸ್ವಾಮಿ. ಹೌದೇ? ಯಾಕ ತಾಯಿ, ನಿಮ್ಮ ತಾಯಿ ತಂದೆಯ ಮನೆಯಲ್ಲಿ ಇಷ್ಟು ಸಂಭ್ರಮದ ಯಾಗ ನಡೆಯುತ್ತಾ ಇದ್ರೆ, ನಾವೆಲ್ಲ ಆ ಕಡೆಗೆ ಗಮನಿಸ್ತಾ ಇದ್ರೆ, ನೀವು ಇಲ್ಲಿ ಯಾಕೆ ತಾಯಿ? ಒಪ್ಪತ್ತು ಮುಂಚಿತವಾಗಿ ಹೋಗಬೇಕಾದಂತ ನೀವು ಇಲ್ಲಿ ಯಾಕೆ ತಾಯೇ ಇದ್ದೀರಿ? ಸ್ವಾಮಿ, ನೀವೆಲ್ಲ ಆ ಯಜ್ಞದಲ್ಲಿ ಭಾಗವಹಿಸುವುದಕ್ಕಾಗಿ ಹೊರಟವರು. ಪುಣ್ಯದ ಕಾರ್ಯ ಅಲ್ಲವೇ? ನಾನು ಭಾಗವಹಿಸಬೇಕಿತ್ತು. ನಿಮ್ಮಿಂದಷ್ಟೇ ನಾನು ಈ ಮಾಹಿತಿಯನ್ನು ತಿಳಿಯುತ್ತಾ ಇದ್ದೇನೆ ಸ್ವಾಮಿ. ನಮ್ಮವರಿಗೆ ಯಾಕೆ ಈಗಾಗಲೇ ಮಾಹಿತಿ ಬಂದಿದೆಯೋ ಗೊತ್ತಿಲ್ಲ. ಇರಬಹುದು. ಆ ವಿಚಾರವಂತೂ ನನ್ನ ಗಮನಕ್ಕೆ ಬರಲಿಲ್ಲ ಸ್ವಾಮಿ. ಹೊರಟು ಬಂದವರು ನೀವು. ನಿಮ್ಮ ದಾರಿಯಲ್ಲಿ ಮುಂದುವರಿಸಿ ಸ್ವಾಮಿ, ಮುಂದುವರಿಸಿ. ತಾಯೇ, ನೀವು ಬರಬೇಕು.
ಆಮಂತ್ರಣ ಇಲ್ಲ ಎಂಬ ಸಂಶಯ ನಿಮಗಿರಬಹುದು. ಅಮ್ಮನ ಮನೆಯಲ್ಲಿ, ತಂದೆಯ ಮನೆಯಲ್ಲಿ, ತವರು ಮನೆಯಲ್ಲಿ ಏನಾದ್ರೂ ಒಳ್ಳೆ ಕಾರ್ಯಕ್ಕೆ ಆಗುವಾಗ ಮಗಳಿಗೆ ತಂದೆ ತಾಯಿಯ ಆಮಂತ್ರಣ ಬೇಕೆ? ಅದಲ್ಲ, ಎಲ್ಲಿಯಾದ್ರೂ ಕಾರ್ಯಾವಸರದಲ್ಲಿ ಪ್ರಜಾಪತಿ ರಾಯರಿಗೆ ಮರೆತಿರಬಹುದು. ಹಾಗೆಂತ ನೀವು ಯೋಚಿಸಬೇಡಿ. ನೋಡಿ, ನಾವು ಆ ಕಡೆ ಹೋಗುವರಿದ್ದೇವೆ, ನಮ್ಮ ಜೊತೆಯಲ್ಲಿ ಬನ್ನಿ, ಜೊತೆಯಲ್ಲಿ ಬನ್ನಿ. ಸ್ವಾಮಿ, ಕಾರ್ಯಾರ್ಥವಾಗಿ ಹೊರಟವರು ನೀವು, ಪಥ ಮಧ್ಯದಲ್ಲಿ ನಿಮ್ಮನ್ನು ಸಂಧಿಸಿದವಳು ನಾನು. ಕೃತಾರ್ಥರಾಗಿದ್ದೇವೆ. ವಿಚಾರ ಅಂತೂ ನನಗೆ ಅರ್ಥವಾಯಿತು. ಹಾಗೆಂದು ತವರು ಮನೆಗೆ ಹೊರಟು ಬರುವುದಕ್ಕೆ ನನಗೆ ಆಮಂತ್ರಣ ಬೇಕಾದದ್ದು ನಿಷ್ಕರ್ಷ ಏನೂ ಅಲ್ಲ, ಯಥಾರ್ಥ ಅಲ್ವೇ? ಆದರೆ ನನ್ನವರಲ್ಲಿ ನಾನು ಅನುಮತಿಯನ್ನು ಪಡೆಯಬೇಕಲ್ಲವೇ ಸ್ವಾಮಿ? ಅದೇ ನಾನು ಹೇಳಿದೆ ಅಲ್ಲ, ಸಂಸ್ಕಾರವಂತ ಹೆಣ್ಣು ನನ್ನ ದೇವರಲ್ಲಿ ನಾನು ಅನುಮತಿಯನ್ನು ಪಡೆಯದೇ ಬರುವ ಹಾಗಿಲ್ಲವಲ್ಲ. ಆದ್ದರಿಂದ ಅವರಲ್ಲಿ ಅನುಮತಿಯನ್ನು ಪಡೆದು ನಿಮ್ಮ ಬೆನ್ನ ಹಿಂದೆ ಸಾಗಿ ಬರುತ್ತೇನೆ. ನೀವು ಮುಂದುವರಿಸಿ ಸ್ವಾಮಿ, ಹೆಣ್ಣು ಮಗಳು, ಸುಸಂಸ್ಕೃತ ಹೆಣ್ಣು ಮಗಳು ಎಂಬುದಕ್ಕೆ ನಾನು ಸಾರ್ಥಕನಾದೆ. ಪತಿಯೇ ಪರದೈವ ಎಂಬುದು ಅರ್ಥ ಮಾಡಿಕೊಂಡವಳು ನೀವು. ಆದ್ದರಿಂದ ನಾವು ಮುಂದುವರಿಯುತ್ತೇವೆ. ಹೋಗಿ ಸ್ವಾಮಿ, ತೆಗೆದುಕೊಂಡು ಬನ್ನಿ. ಹಿಡಿದು ಬರ್ತೇವೆ. ಕಳಿಸಿಕೊಟ್ಟದ್ದಾಯಿತು. ಆದರೆ ನನ್ನ ಮನಸ್ಸಿನಲ್ಲಿರುವಂತಹ ಚಿಂತೆ ಮತ್ತಷ್ಟು ಬಿಗಡಾಯಿಸಿದಲ್ಲ. ಪ್ರಾಚೀನ ಬರುಹೆಯಲ್ಲಿ ಈ ಹಿಂದೆ ನಡೆಯದಂತಹ, ಇನ್ನು ಮುಂದೆ ನಡೆಯಲಿರದಂತಹ ವಿಶೇಷವಾದಂತಹ ಸಂಭ್ರಮ ನಡೆಯುತ್ತದೆ. ಬಂದವರಿಗೆಲ್ಲ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಅಂತಹ ಮಹಾದ್ಭರವನ್ನು ನನ್ನಪ್ಪ ಕೈಗೊಂಡಿದ್ದಾರೆ ಎನ್ನುವಂತಹ ಮಾತು ಬ್ರಾಹ್ಮಣನ ಮುಖದಿಂದ ನಾನು ತಿಳಿಯುವ ಹಾಗಾಯಿತಲ್ಲ. ಛೇ, ಯಾಕೆ ಹೀಗೆ? ಇದು ಯಾಕೆ ನನಗೆ ಈವರೆಗೂ ಈ ವಿಚಾರ ತಿಳಿಯದೇ ಹೋಯಿತು? ಹೌದು, ನನ್ನವರಿಗೆ ಈ ವಿಚಾರ ಈಗಾಗಲೇ ತಿಳಿದಿರಬಹುದು. ಒಂದು ವೇಳೆ ನನಗದನ್ನು ಅರಿಹುವುದಕ್ಕೆ ಮರೆತು ಹೋದರೆ, ಅಥವಾ ಸಮಯ ಬಂದಾಗ ತಿಳಿಸಬಹುದು ಎನ್ನುವ ರೀತಿಯಲ್ಲಿ ಉಳಿಸಿಕೊಂಡರೆ, ಅಂತೂ ನನ್ನ ಮನಸ್ಸಿನ ದುಗುಡ ಹೆಚ್ಚಾಗುತ್ತಾ ಇದೆ. ನಾನು ಪ್ರಾಚೀನ ಬರಿಗೆ ಹೋಗಲೇಬೇಕೆನ್ನುವಂಥ ಆಕಾಂಕ್ಷೆ ಮುಂದಕ್ಕೆ ಹೋಗುತ್ತಾ ಇದೆ. ಆದ್ದರಿಂದ ತಡ ಮಾಡುವುದಲ್ಲ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕೈಲಾಸದಲ್ಲಿ ನನ್ನವರ ಬಳಿಗೆ ತೆರಳಬೇಕು. ಅವರಲ್ಲಿ ವಿಚಾರವನ್ನು ತಿಳಿದು ಅವರನ್ನು ಕೂಡಿಕೊಂಡೇ ನನಗೆ ಪ್ರಾಚೀನ ಬರಿಗೆ ಹೋಗಬೇಕು. ಸ್ವಾಮಿ ಸ್ವಾಮಿ ಸ್ವಾಮಿ, ಏನು ಸ್ವಾಮಿ ಇದು ನಿಮ್ಮ ಏನಿದು ವಿಶೇಷ? ಏನು ಸ್ವಾಮಿ ನೀವು ಇಷ್ಟು ಹೊತ್ತು ನಿನ್ನನ್ನು ಕಾಣ್ಲಿಕ್ಕೆ ಇಲ್ಲ ಸ್ವಾಮಿ. ಒಂದಷ್ಟು ಹೊತ್ತು ನಾನು ಹೊರ ಆವರಣದಲ್ಲಿದ್ದೆ ಸ್ವಾಮಿ. ಹೌದೇ? ಈಗ ಎಲ್ಲಿಂದಲೋ ಓಡಿ ಬರ್ತಾ ಇದ್ದಿ. ಓಡಿ ಬಂದ. ನೀನು ನಿತ್ತಲ್ಲಿ ನಿಲ್ಲುವುದಿಲ್ಲ, ನಿನ್ನ ಕಾಲು ನಿತ್ತಲ್ಲಿ ನಿಲ್ಲುವುದಿಲ್ಲ. ಅಂತಹ ಅವಸರದಲ್ಲಿದ್ದೇನೆ ಸ್ವಾಮಿ. ಕಾತರವಿದೆ ನಿನ್ನ ಮುಖದಲ್ಲಿ. ಏನದು ಸ್ವಾಮಿ? ನೋಡಿ ಸ್ವಾಮಿ, ಕೆಳಗಡೆ ನೋಡರೆ ಯಾರು ಹೋದನು
ಬಂತೆ ಆಡಳಿ ನದಿಗೆ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಸ್ವಾಮಿ ಹೀಗೆ ಬನ್ನಿ, ಸ್ವಾಮಿ ಹೀಗೆ ಬನ್ನಿ. ಸ್ವಲ್ಪ ಕೈಲಾಸ ತಪ್ಪಲಿನ ಕಡೆಗೆ ಒಮ್ಮೆ ನೋಡಿ ಸ್ವಾಮಿ. ಏನು ವಿಶೇಷ? ಹೋಗುತ್ತಾ ಇದ್ದಾರಲ್ಲ ಸಾಲು ಸಾಲಾಗಿ ಸಾಲು ಸಾಲಾಗಿ. ಹಿಂದೇನು ಹೊಸತಲ್ವಲ್ಲ ಸ್ವಾಮಿ. ಏನು? ಆ ಹೋಗುತ್ತಾ ಇರುವವರು ಈವರೆಗೆ ಕೈಲಾಸದ ಕಡೆಗೆ ಬರುತ್ತಾ ಇದ್ದರಲ್ಲ. ಹೌದು. ಇಂದು ಅವರು ಕೈಲಾಸದ ಕಡೆಗೆ ಬರುತ್ತಿಲ್ಲ ಸ್ವಾಮಿ. ಹಾಗಾದ್ರೆ ಬೇರೆಲ್ಲಿಗೋ ಪಯಣವೇ? ಆ ವಿಶೇಷವಿದ್ದ ಕಾರಣವೇ ನಿಮಗೆ ಅದನ್ನು ತೋರಿಸ್ತಾ ಇರುವುದು. ನೀನಿದನ್ನು ತಿಳಿದು ಬಂದು ನನ್ನಲ್ಲಿ ಸ್ವಾಮಿ ಎಲ್ಲಿಗೆ ಅವರನ್ನು ವಿಚಾರಿಸಿದೆ ಸ್ವಾಮಿ ನಾನು. ಅವರೆಲ್ಲ ಹೋಗುತ್ತಿರುವುದು ಮುಂದೆ ನಡೆಯುವಂತಹ ಒಂದು ವಿಶೇಷ ಅಧ್ವರದ ಕಡೆಗೆ. ಅಧ್ವರಕ್ಕೆ? ಹಾಗಾದ್ರೆ ಹೋಗುವವರು ಬ್ರಾಹ್ಮಣರು ಅಂತೇಳಿ ಆಯ್ತು. ವಿಪ್ರ ಸಂದೋಹ ಹೋಗುತ್ತಾ ಸಂದೋಹವೇ ಹೋಗುತ್ತಾ ಇದೆ ಅಂತೇಳಿ ಆದ್ರೆ ವಿಶೇಷವಾದಂತಹ ಯಜ್ಞವೋ ಯಾಗವೋ ನಡೀತಾ ಇದೆ ಸ್ವಾಮಿ. ಎಲ್ಲಿ ಎಂದು ಕೇಳಿ ಸ್ವಾಮಿ ನೀವು. ಎಲ್ಲಿಗೆ? ನಿಮ್ಮ ಮಾವನ ಮನೆಗೆ ಸ್ವಾಮಿ ಅವರು ಹೋಗುವುದು. ಏನು ಇನ್ನೊಮ್ಮೆ ಹೇಳು? ನಿಮ್ಮ ಮಾವನ ಮನೆಗೆ. ನನ್ನ ಮಾವ ನಿನಗೆ ಏನಾಗಬೇಕು? ನಿಮ್ಮ ಮಾವ ಎನ್ನುವಾಗ ನಿಮಗೆ ಹತ್ತಿರದ ಸಂಬಂಧವಾಗುತ್ತದೆ. ಈಗ ನಿಮ್ಮ ಮಾವ ಅಂತೇಳಿ ಹೇಳುವುದು ಹತ್ತಿರವ, ನನ್ನ ಅಪ್ಪ ಅಂತೇಳಿ ಹೇಳುವುದು ನನ್ನ ಅಪ್ಪ ಅಂತ ಹೇಳಿದ್ರೆ ನನಗೆ ಹತ್ತಿರ. ನಿಮಗೆ ಹತ್ತಿರದ ಸಂಬಂಧ ಬರಬೇಕೆ? ನಿಮ್ಮ ಮಾವ ಅಂತ ಹೇಳುವುದಲ್ವೇ ಇದು ನೇರವಾಗಿ ಎಲೆಯಲ್ಲಿದ್ದಂತಹ ಅನ್ನವನ್ನು ಹೀಗೆ ಬಾಯಿಗೆ ಕೊಂಡೋಗುವುದಕ್ಕೆ ಹತ್ತಿರ. ಇದು ತಲೆಗೆ 3 ಸುತ್ತು ತಂದು ತಿನ್ನುವುದು ಎಂತದ್ದು? ಸುತ್ತು ಬರುವುದು ಯಾಕೆ? ಯಾಕೆ? ನಾನು ಯಾರಿಗೆ ಸುತ್ತು ಬರುದು? ಈಶ್ವರನಿಗಲ್ವಾ ನಾನು ಸುತ್ತು ಬರುದು. ಆ ಈಶ್ವರನಿಗೆ ಸುತ್ತು ಬರುವಾಗ ಅದಕ್ಕೊಂದು ಕಾರಣ ಇರಲೇಬೇಕಲ್ಲ ಸ್ವಾಮಿ. ಹಾಗಾದ್ರೆ ಸುತ್ತಿ ಬಳಸಿ ನೀನು ಹೇಳುವುದು ನನ್ನಪ್ಪ ಅಂತೇಳಿ ಸರಿಯಾಗಿ ನನಗೆ ಅರ್ಥವಿಸಬೇಕು, ನಿಮ್ಮ ಮಾವ ಅಂತೇಳಿ ಹೇಳುವುದು ಒಳ್ಳೇದು ಒಳ್ಳೇದು. ಅಲ್ಲಿ ಸ್ವಾಮಿ ಏನಂತೆ? ಮಿತ್ರರು ಮಾತ್ರವಲ್ಲ ಹೋಗುವುದು, ಮತ್ತೆ ನನ್ನ ಬಂಧು ಮಿತ್ರರೆಲ್ಲ ಬರುತ್ತಾರೆ ಸ್ವಾಮಿ. ಹೌದೇ? ನನ್ನ ಅಕ್ಕ ತಂಗಿಯರೆಲ್ಲ ಸೇರುತ್ತಾರಂತೆ. ಹೌದು. ನಿನ್ನಪ್ಪ ಮಾಡುವಂತಹ ಯಜ್ಞ ಅಂತೇಳಿ ಆದ ಕೂಡಲೇ ಅವ ಯಾರು? ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿ. ವಿವಿಧೆಡೆಗಳಿಂದ ಆಗಮಿಸಿದ್ದ ಮಹಿಳೆಯರು ಮತ್ತು ಮಕ್ಕಳಿಂದ ಶ್ರೀ ಕ್ಷೇತ್ರದಲ್ಲಿ ಭಜನಾ ಸಂಕೀರ್ತನೆ ನಡೆಯಿತು.
ಚಂಡಿಕಾಯಾಗದ ಸಲುವಾಗಿ ದಿನಾಂಕ 22/12/2024 ಆದಿತ್ಯವಾರದಂದು ಮುಡಿಪು ಶ್ರೀ ಗಣೇಶ ಭಜನಾ ಮಂದಿರದ ವಟಾರದಿಂದ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ ಮುಡಿಪು ಉಳ್ಳಾಲ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಹಸಿರು ಹೊರೆಕಾಣಿಕೆಯನ್ನು ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಇರಾ, ಮಂಚಿ, ವಿಟ್ಲ, ಅಡ್ಯನಡ್ಕ, ದೈಗೋಳಿ, ಪೈವಳಿಕೆ ಮತ್ತು ಕೊಲ್ಯದ ಕುಲಾಲ ಸಂಘಗಳು ಸಹಭಾಗಿತ್ವ ನೀಡಿದರು. ಶ್ರೀಮಾತೆಯನ್ನು ಪ್ರಾರ್ಥಿಸಿ ವೈಯಕ್ತಿಕ, ಕೌಟುಂಬಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆದಿರುವ ನಿದರ್ಶನಗಳ ಬಗ್ಗೆ ಕ್ಷೇತ್ರದ ಪ್ರಧಾನ ಅರ್ಚಕರು ಪೂಜೆ ಪುನಸ್ಕಾರಗಳಲ್ಲಿ ಸದಾ ಭಾಗಿಯಾಗುತ್ತಿರುವ ಮುಳಿಯ ಶಂಕರ್ ಭಟ್ರವರು ವಿವರ ನೀಡಿದರು. ಸನ್ಮಾನ್ಯ ಭಕ್ತರೇ, ಶ್ರೀ ವೈಷ್ಣವಿ ಕ್ಷೇತ್ರದ ಈ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ, ಚಂಡಿಕಾ ಯಾಗ ನಡೆದಂಥ ಶುಭಾವಸರದಲ್ಲಿ ಭಕ್ತ ಮಹಾಶಯರಾದ ನಿಮ್ಮೊಂದಿಗೆ ಮತ್ತು ಆಸ್ತಿಕ ಪ್ರಿಯರಾದಂತಹ ಮಹಾಜನತೆಯೊಂದಿಗೆ ವೈಷ್ಣವಿ ಕ್ಷೇತ್ರದ ಪರವಾಗಿ ಒಂದಿಷ್ಟು ಸೂಕ್ಷ್ಮ ವಿಷಯಗಳನ್ನು ಹೇಳುವುದಕ್ಕೆ ಇಚ್ಛಿಸ್ತೇನೆ. ಸುಮಾರು 18 ವರ್ಷಗಳ ಇತಿಹಾಸ ಈ ದೇಗುಲ ನಿರ್ಮಾಣದ ಹಿಂದೆ ಇದೆ. ಪೂಜ್ಯರಾದಂತಹ ಶ್ರೀ ಶಿವಾನಂದ ಸರಸ್ವತಿಯವರು ಪೂರ್ವದಲ್ಲಿ ರಘುರಾಮ ಎನ್ನುವ ಹೆಸರಿನಿಂದಿದ್ದವರು ಬದುಕಿನ ಒಂದು ತಿರುವಿನಲ್ಲಿ ತನ್ನ ಜೀವನವನ್ನು ತಾನು ಆಯ್ಕೆ ಮಾಡಿಕೊಂಡರು. ತಾಯಿಗೆ ಬಂದಂತಹ ವಿಪತ್ತು, ಅದರ ಹಿನ್ನೆಲೆ ಇದು ಪ್ರಾಯ ನಾನು ತಿಳಿದುಕೊಂಡ ಹಾಗೆ ಸ್ವಾಮೀಜಿಯವರ ಬದುಕು ಐಹಿಕವಾಗಿ ಏನೂ ಅಲ್ಲ, ಪಾರಮಾರ್ಥಿಕವಾಗಿ ಬೇರೇನೋ ಇದೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ರೂಢಾನಿ ಮಾಯಯ. ನಾವು ಮಾಡ್ತೇವೆ ಅಂತ ಹೇಳ್ತೇವೆ, ಆದರೆ ಇದನ್ನು ಮಾಡಿಸುವವ ಬೇರಿದ್ದಾನೆ. ಅಪರಾಧ ಮಾಡದಂಥ ವ್ಯಕ್ತಿ ಶಿಕ್ಷೆ ಅನುಭವಿಸ್ತಾನೆ. ತಾಯಿಯ ಮರಣ ಬಹುಶಃ ಸ್ವಾಮೀಜಿಯವರ ಮನಸ್ಸಿಗೆ ತೀವ್ರವಾದಂಥ ಘಾತ ನೀಡಿರಬೇಕು. ಈ ಕಾರಣಕ್ಕಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯವರೆಗೆ ಸಾಗಿದಂತಹ ಸ್ವಾಮೀಜಿ ಮತ್ತೆ ತನ್ನ ಬದುಕನ್ನು ವಿರಕ್ತ ಜೀವನದತ್ತ ತಿರುಗಿಸಿಕೊಂಡರು. ಇದು ಯಾರಿಂದಲೂ ಬಂದದ್ದಲ್ಲ. ಸನ್ಯಾಸಿಯನ್ನು ಯಾರನ್ನು ಮಾಡುವುದಕ್ಕಾಗುವುದಿಲ್ಲ. ತನಗೆ ತಾನೇ ಸಾಮಾಜಿಕ ಬದುಕು ಬೇಡ ಅಂಥೇಳಿ ಅವ ವಿರಕ್ತ ಜೀವನವನ್ನು ಸ್ವೀಕರಿಸಬೇಕು. ಬದುಕಿನಿಂದ, ಒತ್ತಾಸೆಯಿಂದ, ಒತ್ತಾಯದಿಂದ ಯಾರನ್ನೂ ಸನ್ಯಾಸಿ ಮಾಡಲಿಕ್ಕಾಗುವುದಿಲ್ಲ, ಸ್ವಾಮಿ ಮಾಡಲಿಕ್ಕೂ ಆಗುವುದಿಲ್ಲ. ಆಡಿದವರು ಹೆಚ್ಚು ಕಾಲ ಉಳಿಯುವುದೂ ಇಲ್ಲ. ಬದುಕು ತನ್ನ ಜೀವನಾನುಭವದಿಂದ, ಕಹಿ ಅನುಭವದಿಂದ, ಲೌಕಿಕ ಏನೂ ಅಲ್ಲ, ನಶ್ವರವಾದ್ದೊಂದು ಬೇರಿದೆ ಅಂತ ತಿಳಿದುಕೊಳ್ಳುವ ಹಂಬಲ ಹೆಚ್ಚಾದವಾಗ ನಾವು ಅದಕ್ಕೆ ಆಧ್ಯಾತ್ಮಿಕ ಅಂತ ಹೇಳ್ತೇವೋ, ಪಾರಮಾರ್ಥಿಕ ಅಂತ ಹೇಳ್ತೇವೋ, ಅಥವಾ ಹುಚ್ಚು ಅಂತ ಹೇಳ್ತೇವೋ, ವೇದಾಂತ ಅಂತ ಹೇಳ್ತೇವೋ, ಅದು ನಮ್ಮ ಇಷ್ಟ. ಹೀಗೆ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು ಪೂರ್ವದಲ್ಲಿ ರಘುರಾಮ ಅಂತ ಹೆಸರಿದ್ದವರು ಬದುಕಿನಲ್ಲಿ ತಾಯಿಯ ಆಕಸ್ಮಿಕ ಅಥವಾ ವಿಪತ್ತಿನ ಮರಣಾನಂತರ ತನ್ನ ಬದುಕನ್ನು ವೈರಾಗ್ಯದತ್ತ ವಾಲಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಅವರಿಗೆ ದೀಕ್ಷೆ ಕೊಟ್ಟರು ಗುರುಗಳು. ಆ ಕಾರಣದಿಂದ ರೇಖಿ ಚಿಕಿತ್ಸೆಯನ್ನು ತನ್ನದಾಗಿಸಿಕೊಂಡರು. ಆಮೇಲೆ ಇದು ಸ್ವಾಮೀಜಿಯವರ ವೈಯಕ್ತಿಕ ಕ್ಷೇತ್ರ ಅಂತ ಯಾರೂ ತಿಳ್ಕೊಳ್ಬೇಕಾದ್ದಿಲ್ಲ. ಅದು ಅವರ ಕುಟುಂಬದ ಟ್ರಸ್ಟಿನ ಆಶ್ರಯದಲ್ಲಿ ಬಂದಂತಹ ದೇಗುಲಕ್ಕೆ ಬಿಟ್ಟಂಥ ಆಸ್ತಿಯವರು. ಈಗ ಅವರ ಕುಟುಂಬಿಕರೋ ದಾಯಾದಿಗಳು ಅದಕ್ಕೆ ಪರ ವಿರೋಧವೋ ಇದು ನಾನೇನು ಆಕ್ಷೇಪಿಸುವುದಿಲ್ಲ, ಟೀಕಿಸುವುದಿಲ್ಲ. ಆದರೆ ನಮ್ಮ ದಾಖಲೆ ಏನು ಹೇಳ್ತದೆ ಅಂದರೆ ಅವರ ಕುಟುಂಬ ಈ ವೈಷ್ಣವಿ ದೇವಾಲಯ ಮತ್ತು ಮಲರಾಯ ದೈವದ ಜೀರ್ಣೋದ್ಧಾರಕ್ಕಾಗಿ ಸಾಕಷ್ಟು ಜಾಗೆಯನ್ನು ಬಿಟ್ಟಿದೆ ಮತ್ತು ಆ ಟ್ರಸ್ಟಿನ ವೀಲಿನಲ್ಲಿ ಹಾಗೆ ಹೇಳಿದೆ. ಕೌಟುಂಬಿಕವಾಗಿ ಹಾಗಿದ್ದರೆ ಯಾರು ಮಾಡಬೇಕು? ಒಂದೋ ಸ್ವಾಮೀಜಿಯವರು ಮಾಡಬೇಕು. ಸ್ವಾಮೀಜಿ ಕುಟುಂಬದಿಂದ ಹೊರಗಾದರೆ ಯಾರು ಮಾಡಬೇಕು? ಕುಟುಂಬದವರು ಮಾಡಬೇಕು. ಈಗ ಯಾರು ಮಾಡಬೇಕು ಅಂತ ಪ್ರಶ್ನೆ ಅಲ್ಲ. ಅಂತೂ ಈ ಸ್ಥಿತಿಯಲ್ಲಿ ಸ್ವಾಮೀಜಿಯವರು ಯೌಗಿಕ ಧ್ಯಾನದಿಂದ, ವೈಷ್ಣವಿ ದೇವಿಯ ಉಪಾಸನೆಯಿಂದ, ರೇಖಿ ಚಿಕಿತ್ಸೆಯಿಂದ ಬರುವ ಜನರ ಸುಕ್ಷೇಮಕ್ಕೆ ಮತ್ತು ಶಾರೀರಿಕ ಮಾನಸಿಕ ಸೌಖ್ಯಕ್ಕೆ ಈ ಒಂದು ದೇಗುಲವನ್ನು ಅಥವಾ ಶ್ರದ್ಧಾ ಕೇಂದ್ರವನ್ನು, ದೇಗುಲ ಅಂತ ಹೇಳುವ ಹಕ್ಕಿಲ್ಲ ನನಗೆ, ಯಾಕೆಂದರೆ ಇದು ತಂತ್ರಾಗಮದ ಮೂಲಕ, ವೈದಿಕದ ಮೂಲಕ ನಿರ್ಮಾಣವಾದಂಥ ದೇವಾಲಯ ಅಲ್ಲ. ಇಲ್ಲಿರುವಂಥದ್ದು ಸ್ಥಿರ ಪ್ರತಿಷ್ಠೆ ಆದಂಥ ವಿಗ್ರಹ ಅಲ್ಲ, ಇಲ್ಲಿ ಚರ ಪ್ರತಿಷ್ಠೆಯಾದಂಥ ವಿಗ್ರಹ. ಹೀಗಾಗಿ ಇಲ್ಲಿ ನನ್ನ ಹತ್ರ ಅವತ್ತೊಂದು ಪ್ರಶ್ನೆ ಮಾಡಿದರು ಒಬ್ಬರು ಬಂದು, ನಿಲ್ಲಿಗೆ ಬ್ರಹ್ಮಕಲಶ ಆಗಬೇಕು ಅಂತ ಕೇಳಿದೆ ನಾನು ಅವ್ರ ಹತ್ರ ನೇರವಾಗಿ. ಯಾಕಾಗಬೇಕು?
ಯಾವುದಕ್ಕೆ ಬ್ರಹ್ಮಕಲಶ ಆಗಬೇಕು? ಸ್ಥಿರ ಪ್ರತಿಷ್ಠೆ ಆದರೆ ಬ್ರಹ್ಮಕಲಶ ಆಗಬೇಕು. ಯಾಕಂದರೆ ಆಗ ಇಲ್ಲಿ ನಾವು ಮಾಡಿಕೊಳ್ಳುವುದೇ ಕಷ್ಟ ಇತ್ತು. ಏನೋ ಆಯ್ತದು, ಅದನ್ನಂಥದ್ದು ಬೆಳೆದು ಬಂತು ಅಂತ ಹೇಳುವ. ಆಗ ಸ್ವಾಮೀಜಿಯವರಿಗೂ ಬಹುಶಃ ನನ್ನ ಮೇಲೆ ಹೆದರಿಕೆ ಆಗಿದೆ. ಇವರು ಆ ತಂತ್ರಿಗಳ ಹತ್ರ ಹೋಗಿ ಯಾಕೆ ಬ್ರಹ್ಮಕಲಶ ಆಗಬೇಕು ಅಂತ ಕೇಳಿಕೊಂಡ್ರು, ನಾಳೆ ನನಗೇನಾದರೂ ಆಪತ್ತಾದರೆ ಅಂತ ಹೇಳುವ ದುಃಖ ಅವರಿಗಿತ್ತು. ನನಗೆ ಆ ದುಃಖ ಇರಲಿಲ್ಲ. ಗಂಟೆ ಬರೆಸುವಾಗ ನಾವೆಲ್ಲರೂ ಹೋಗೋದು, ನಮಗೇನು ದುಃಖ ಅದರಲ್ಲಿ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಈಗ ಸದ್ಯ ಅವರ ಕುಟುಂಬದವರು ಇದಕ್ಕೆ ಪೂರಕವಾಗಿ ಇಲ್ಲ. ಅದು ಬೇರೆ ಮಾತು, ಅವರ ಕುಟುಂಬದವರ ವ್ಯವಹಾರ ಮಾತು. ನಾನು ಹಸ್ತಕ್ಷೇಪ ಮಾಡುವ ಹಾಗಿಲ್ಲ, ನನಗದು ಅಗತ್ಯವೂ ಇಲ್ಲ. ಶ್ರದ್ಧಾ ಕೇಂದ್ರ ಒಂದಿದೆ, ದೈವಸ್ಥಾನದ ಜೀರ್ಣೋದ್ಧಾರ ಆಗಬೇಕಿದೆ. ಇಲ್ಲಿ ಮೂಲತಃ ವೈಷ್ಣವಿ ಕ್ಷೇತ್ರದಲ್ಲಿ ಸ್ವಾಮೀಜಿಯವರು ಒಂದು ರೀತಿಯ, ಇದು ಬಹಳ ಹಿಂಸೆಯ ಕೆಲಸ, ನಿಮಗೆ ಗೊತ್ತುಂಟೋ ಇಲ್ವೋ, ನಮ್ಮೆಲ್ಲ ಕಾಣುವುದಕ್ಕೆ ಈ ಫಲ ಹಣ್ಣು ಕೊಡ್ತಾರೆ, ಕಾವಿ ತೊಡ್ತಾರೆ ಅಂತ. ಇಲ್ಲಿ ಅವರಿಗೆ ಬೇರೆ ಯಾರೂ ಇಲ್ಲ, ಇದು ಒಂಟಿ ಜೀವ. ಅವರು ಊಟ ಮಾಡಿದ್ದಾರೋ ಅಂತ ಕೇಳುವುದಿಲ್ಲ. ಅದರ ಜೊತೆಗೆ ಗೋವುಗಳು ಇದ್ದಾವೆ. ಅಂತೂ ಹೇಗೂ ಪರಿಶ್ರಮದಿಂದ ಕೆಲವು ಗೋವುಗಳನ್ನು ಸಾಗಿಸಿ ಆಯಿತು, ಉಳಿದ ಗೋವುಗಳು ಇದ್ದಾವೆ. ಉದ್ದೇಶ ಒಳ್ಳೆಯದೇ, ಆದರೆ ಸಾಧಿಸಿಕೊಳ್ಳುವುದು ಹೇಗೆ ಅಂತ ಪ್ರಶ್ನೆ. ಇದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಹಾಗಾಗಿ ಸಾಧ್ಯ ಆದರೆ ನನ್ನ ಇಲ್ಲಿಯ ಭಕ್ತ ಕೋಟಿಯಲ್ಲಿ ನಿವೇದನೆ ಇಷ್ಟೇ, ಒಬ್ಬರು ಸಹಾಯಕರನ್ನು ಅವರಿಗೆ ನೇಮಕ ಮಾಡಬೇಕು. ನಾವೆಲ್ಲ ಬಂದರೆ ಇಲ್ಲಿ ಬಾಕಿ ಎಂಥದ್ದು ಕೆಲಸಗಳಾಗ್ತವೋ ಅದನ್ನು ನೋಡಿ ಹೋಗ್ತೇವೆ. ಸ್ವಾಮೀಜಿಯವರು ಇಲ್ಲಿಂದ ಹೋಗಬೇಕಾದರೆ ಇಲ್ಲಿಯೂ ಏನೂ ವ್ಯವಸ್ಥೆಗಳಿರುವುದಿಲ್ಲ. ಬರುವಲ್ಲಿವರೆಗೆ ಇಲ್ಲಿ ಏನಾಗ್ತದೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಇದೆಲ್ಲ ನೀವು ಮಾಡಬೇಕು ಅಂತಲ್ಲ, ನಾವು ಸಮಷ್ಟಿಯಲ್ಲಿ ಇದ್ದು ಚರ್ಚಿಸಿ ಇಲ್ಲಿಗೆ ಒಂದು ಸಾಮಾನ್ಯ ಒಬ್ಬ ಕೆಲಸಗಾರನ ವ್ಯವಸ್ಥೆ ಖಂಡಿತ ಬೇಕು. ಅದಕ್ಕೆ ಏನು ಮಾಡಬೇಕು, ಅವರು ಯಾರು ಧರ್ಮಕ್ಕೆ ಸೇವೆ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಅವರಿಗೆ ಒಂದಿಷ್ಟು ನಿಭಾಯಿಸತಕ್ಕ ವೇತನವನ್ನು ಕೊಡಬೇಕು. ಇಲ್ಲದೆ ಹೋದರೆ ಅವರ ಯೌಗಿಕ ಶಕ್ತಿ, ಅವರಿಗೆ ಚಿಕಿತ್ಸಾ ಫಲ ಎಲ್ಲ ಅವರನ್ನು ಕುಂಠಿತಗೊಳಿಸ್ತದೆ. ಈಗ ಅವರು ಬೆಳಗ್ಗಿನಿಂದ 5 ಗಂಟೆಗೆ 4 ಗಂಟೆಗೆ ಎದ್ದು 9:30 ಗಂಟೆವರೆಗೂ ಚಹಾ ಕುಡಿಯೋದಿಲ್ಲ, 11 ಗಂಟೆವರೆಗೂ ಚಹಾ ಕುಡಿಯುವುದಿಲ್ಲ. ನಾನು 1:30 ಗಂಟೆವರೆಗೂ ಆಗ ಮತ್ತೆ ಚಹಾ ಉರಿಸ್ತಾರೆ. ಈ ಯೌಗಿಕ ಶಕ್ತಿ ರೇಖಿ ಚಿಕಿತ್ಸೆ ಅನ್ನುವುದು ನಮ್ಮ ಶಾರೀರಿಕ ಬಲವನ್ನು, ಆತ್ಮಶಕ್ತಿಯನ್ನು ಕುಗ್ಗಿಸ್ತದೆ. ಎಷ್ಟು ಜನರಿಗೆ ಗೊತ್ತುಂಟಂದ್ರೆ ಗೊತ್ತಿಲ್ಲ. ನಾನು ತಮಾಷೆಗೆ ಹೇಳ್ತೇನೆ, ಸ್ವಾಮೀಜಿ ಬನ್ನಿ ಊಟಕ್ಕೆ ಅಂತ ಹೇಳ್ತೇನೆ. ಅವರು ಬೆಳಗ್ಗಿನಿಂದ ಸತ್ಯ ಕೇಳಿ ಅವರ ಹತ್ರ ಎಷ್ಟು ತಿಂದಿದ್ದಾರೆ, ಎಷ್ಟು ಚಹಾ ಕುಡಿದಿದ್ದಾರೆ ಅಂತ. ಇಲ್ಲ, ರಾತ್ರಿ 2 ಗಂಟೆಗೂ ಅವರು ನಿದ್ದೆ ಮಾಡಿರಲಿಲ್ಲ. ಇದು ಗೊತ್ತಿರುವುದು ಯಾರಿಗೆ ಅಂದರೆ ಅವರನ್ನು ಸಮೀಪದಿಂದ ಬಲ್ಲವರಿಗೆ ಮಾತ್ರ ಗೊತ್ತು. ಆದ್ದರಿಂದ ನಾನು ನನಗೆ ಸ್ವಾಮೀಜಿಯವರು ಬೇರೆ ಅಲ್ಲ, ಈ ಕ್ಷೇತ್ರ ಸಾನ್ನಿಧ್ಯ ಬೇರೆ ಅಲ್ಲ. ಸ್ವಾಮೀಜಿಯವರು ತನ್ನ ಯೌಗಿಕ ಶಕ್ತಿಯನ್ನು ಬೆಳೆಸಿಕೊಳ್ಬೇಕು. ಅದರ ಜೊತೆಗೆ ನಾವೇನು ಮಾಡಬಹುದು ಅಂತ ಕೇಳಿದರೆ ಈ ದೇವತಾ ಸಾನ್ನಿಧ್ಯವನ್ನು ಇನ್ನಷ್ಟು ಬೆಳೆಸಿಕೊಳ್ಳುವುದಕ್ಕೆ, ಇದು ಯಾರ ಹಂಗಿಗೂ ಒಳಗಾಗದೇ ಇರುವುದಕ್ಕೆ. ಈ ದೇವತಾ ಸಾನ್ನಿಧ್ಯ ಆಗಲಿ ಸ್ವಾಮೀಜಿಯವರಾಗಲಿ ಯಾರ ಹಂಗಿಗೂ ಒಳಗಾಗಬಾರದು. ನನ್ನನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ನಿನಗೆ ಆಗದಿದ್ದರೆ ಹೋಗು ಅಂತ ಹೇಳುವ ಹಾಗಿರಬೇಕು. ಆ ಸ್ಥಿತಿಯನ್ನು ನಾವು ಒದಗಿಸಿಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಇದು ಒಬ್ಬರಿಂದ ಇಬ್ಬರಿಂದ ಆಗುವ ಕೆಲಸ ಅಲ್ಲ. ಆದರೆ ಕನಿಷ್ಠ ಪಕ್ಷ ನನಗಿದು ಅನುಭವ. ಮುಳಿಯ ತಿಮ್ಮಪ್ಪಯ್ಯ ಸ್ಮಾರಕ ಶಾಲೆ ಆಗಿದೆ, ಮುಚ್ಚಿ ಹೋಯಿತು, ವಿದ್ಯಾರ್ಥಿಗಳಿಲ್ಲ, ಹೆತ್ತವರಿಗೆ ಬೇಡ. ಈಗ ಶಾಲೆ ಏನಾಗ್ತದೆ ಅಂದರೆ ಯಾವಾಗ ಪಕ್ಕಾಸು ಮುರಿದು ಬೀಳ್ತದೆ ಅಂತ ಗೊತ್ತಿಲ್ಲ. ಆ ಸ್ಥಿತಿ ಒದಗದ ಹಾಗೆ ನಾವು ನೋಡಿಕೊಳ್ಬೇಕು. ಇದು ಒಂದು ಶ್ರದ್ಧಾ ಕೇಂದ್ರ. ಸ್ವಾಮೀಜಿಯವರಿಗೆ ವೈಯಕ್ತಿಕವಾಗಿ ಇದು ಯಾವುದು ಬೇಡ, ನಮಗೆ ಬೇಕು. ನನ್ನ ಪ್ರಶ್ನೆ ಏನು, ಸ್ವಾಮೀಜಿಯವರಿಗೆ ಬೇಕು ಬೇಡ ಅಲ್ಲ, ಪರಿಸರಕ್ಕೆ, ಸಮಾಜಕ್ಕೆ, ಒಂದು ಕ್ಷೇತ್ರದ ಸಜ್ಜನರಿಗೆ ಇದು ಬೇಕು. ಆದ್ದರಿಂದ ಸ್ವಾಮೀಜಿಯವರನ್ನು, ಕ್ಷೇತ್ರವನ್ನು ಕಾಪಾಡಿಕೊಳ್ಳುವಂಥ ಹೊಣೆಗಾರಿಕೆ ನಮ್ಮೆಲ್ಲರಿಗೂ ಇದೆ. ನಿಮಗೆ ಮಾತ್ರ ಅಂತ ಹೇಳೋದಿಲ್ಲ, ನಮ್ಮೆಲ್ಲರಿಗೂ ಇದೆ. ಒಂದು ಸಲ ವಿವೇಚನೆ ಮಾಡಿ, ಎಲ್ಲರೂ ಕುಳಿತು ದೀರ್ಘ ಸಮಾಲೋಚನೆ ಮಾಡಿ, ಕ್ಷೇತ್ರಕ್ಕಾಗಿ ಸ್ವಾಮೀಜಿಯವರು ಏನು ಮಾಡಿದ್ದಾರೆ ಎನ್ನುವ ಚಿತ್ರವನ್ನು ನಾನು ನಿಮಗೆ ಕೊಡ್ತೇನೆ. ನಾವು ಕ್ಷೇತ್ರಕ್ಕಾಗಿ ಸ್ವಾಮೀಜಿಯವರಿಗಾಗಿ ಏನು ಮಾಡಬಹುದು ಅನ್ನುವುದನ್ನು ಒಂದಿಷ್ಟು ಯೋಚಿಸಿಕೊಂಡ್ರೆ ಪ್ರಯೋಜನವಾಗ್ತದೆ. ಅದರಿಂದ ಸ್ವಾಮೀಜಿಯವರಿಗೆ ಮಾತ್ರ ಅಲ್ಲ, ಕ್ಷೇತ್ರವನ್ನು ನಂಬಿದ ಜನರಿಗೂ ಉಪಕಾರವಾಗ್ತದೆ. ಇದರಿಂದ ಕ್ಷೇತ್ರ ಬೆಳೆದೀತು, ಸಾಮಾಜಿಕ ಸೌಖ್ಯ ಹೆಚ್ಚೀತು ಅಂತ ಆಶಿಸ್ತೇನೆ. ಶ್ರೀ ಚಂಡಿಕಾಯಾಗದ ಪೂರ್ವ ತಯಾರಿಯಲ್ಲಿ CS ಫ್ರೆಂಡ್ಸ್ ಅಡ್ಯನಟ್ಕ ಚರ್ವರಾಜ್, ಪೈವಳಿಕೆ ಕುಲಾಲ ಸಂಘ ಮತ್ತು ಉಳ್ಳಾಲ ಕುಲಾಲ ಯುವ ವೇದಿಕೆ ಸದಸ್ಯರುಗಳ ವಿಶೇಷ ಸಹಕಾರದೊಂದಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು.